हरे राम 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 हरे हरे, हरे कृष्ण 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 हरे हरे, हरे राम 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 हरे कृष्ण 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 हरे हरे, हरे कृष्ण। सर्वं श्री कृष्णार्पणमस्तु। ಭವ್ಯ ಮಾತಾಜಿ, ಮಾತಾಜಿ 10 ಮಿನಿಟ್ಸ್ ಇದ್ದಾಗ ಹೇಳ್ತೀರಲ್ಲ ಮಾತಾಜಿ? ಹಾ ಹಾ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ನ ಹಾಕಿ ಮಾತಾಜಿ, ನಿಮ್ಮ ಮಧ್ಯದಲ್ಲಿ ಒಂದ್ಸತಿ ಹಾಕಿ, ಮತ್ತೆ ಲಾಸ್ಟ್ ಅಲ್ಲಿ 10 ಮಿನಿಟ್ಸ್ ಇದ್ದಾಗ ಒಂದ್ಸತಿ ಹಾಕಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೋ ಹೋಸ್ಟ್ ಮಾಡಿದ್ನಲ್ಲ ನಿಮ್ಮನ್ನು. ಧನ್ಯವಾದ ಮಾತಾಜಿ. ಹಾ ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾನು ಇವಾಗ ಒಂದು ಭಜನನ ಮಾಡ್ತೀನಿ. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ 4:30 ಗಂಟೆಗೆ ಈ ಗುರುವಾಷ್ಟಕವನ್ನ ಹೇಳಲಾಗುತ್ತೆ. ಇದನ್ನ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಇದನ್ನ ಬರ್ದಿರುವಂತದ್ದು. ಸೊ ಇದ್ರಲ್ಲಿ ನಮ್ಗೆ ಆ ಗುರುವಿನ ಮಹಿಮೆನ ನಾವು ಇದರಲ್ಲಿ ಅರ್ಥ ಮಾಡ್ಕೋತೀವಿ. ನಾವು ಗುರುವನ್ನ ನಾವು ಮೆಚ್ಚಿಸಿದ್ರೆ ನಾವು ಭಗವಂತನನ್ನ ಮೆಚ್ಚಿಸಿದ ಹಾಗೆ. ಸೊ ಗುರು ಅವರು ದೇವೋತ್ತಮ ಪರಮ ಪುರುಷ, ಅಂದ್ರೆ ಭಗವಂತನನ್ನ ಅವರು ಪ್ರತಿನಿಧಿಸ್ತಾರೆ. ಹರೇ ಕೃಷ್ಣ. ಸಂಸಾರ ಧಾವಾನಲಲಿದ ಲೋಕ ಪ್ರಣಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತಾ ವಾದಿತ್ರ ಮಧ್ಯನ್ ಮನಸೋರಸೇನಾ ರೋಮಾಂಚಕಾಂಪ ಶ್ರುತರಂಗ ಭಾಜೋ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀ ವಿಗ್ರಹಾರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನಾದೋ ಯುಕ್ತಸ್ಯ ಭಕ್ತಾಂಶ ಚ ನಿಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಚತುರ್ವಿಧಾ ಶ್ರೀ ಭಗವತ್ ಪ್ರಸಾದ ಸ್ವಾದ್ವನ್ನ ತೃಪ್ತಾನ್ ಹರಿಭಕ್ತ ಸಂಗಾನ್ ಕೃತ್ವೈವ ತೃಪ್ತಿಂ ಭಜತ ಸದೈವ. ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀ ರಾಧಿಕಾ ಮಾಧ್ವಯೋರ್ ಅಪಾರ ಮಾಧುರ್ಯ ಲೀಲಾ ಗುಣರೂಪನಾಂ ಪ್ರತಿಕ್ಷಣಾ ಸ್ವಾಧನ ಲೋಲುಪಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ನಿಕುಂಜಯೂನೋ ರತಿ ಕೇಲಿಸಿದ್ಯೈ ಯಾಯಲಿ ಭೀರ್ಯುಕ್ತಿರ್ ಅಪೇಕ್ಷಣೀಯ ತತ್ರಾಪಿ ದಕ್ಷ್ಯಾತ್ ಅತಿವಲ್ಲಭಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಸಿದ್ಧಿಃ किन्तु प्रभुर्या प्रिय एव तस्य वन्दे गुरो श्री चरणारविन्दम्. वन्दे गुरो श्री चरणारविन्दम्. यस्य प्रसादात् भगवत् प्रसादो यस्य प्रसादात् भगवत् प्रसादो यस्य प्रसादन्न गति कुतोऽपि यायां स्तुवं तस्या यशस्त्री सन्ध्यं. वन्दे गुरो श्री चरणारविन्दम्. वन्दे गुरो श्री चरणारविन्दम्. श्रीमद्गुरोरष्टकम् एतदुच्चैः ब्राह्मी मुहूर्ते पठति प्रयत्नात् यस्तेव वृन्दावननाथ साक्षात् सेवैव लब्ध्या जनशोऽन्त एव. सेवैव लब्ध्या जनशोऽन्त एव. संसार धावानललितलोका
प्रणय कारुण्या घन घनत्वं प्राप्तस्य कल्याणा गुणार्णवस्य वन्दे गुरो श्रीचरणारविन्दम् वन्दे गुरो श्रीचरणारविन्दम् वन्दे गुरो श्रीचरणारविन्दम्। ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. 7 ಗಂಟೆ ಆಗಿದೆ. ನಾನು ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಮೊದಲನೇ ಹಂತದ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಸಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಇದರಿಂದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುಕ್ತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯದ ಅರ್ಜುನ ವಿಷಾದ ಯೋಗ. ಅದಕ್ಕೆ ಇನ್ನ ಒಂದು ಹೆಸರು ಅಲ್ವಾ? ಪ್ರಭುಪಾದ ಅದಕ್ಕೆ ಇನ್ನ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಗೀತಾ ಅಲ್ಲ 3 ಜನರು ಆ ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡ್ತಾರೆ ಅಲ್ವಾ? ಅದಕ್ಕೆ ಅನುಗುಣವಾಗಿ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅಲ್ವಾ? ಯಾರು 3 ಜನ ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡ್ತಾರೆ? ಸಂಜಯ, ಧೃತರಾಷ್ಟ್ರ ಮತ್ತು ದುರ್ಯೋಧನ. ಅರ್ಜುನ, ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಅಲ್ವಾ? ಅವ್ರು 3 ಜನನು ಸಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೈನ್ಯಾವಲೋಕನವನ್ನ ಮಾಡ್ತಾರೆ ಅಲ್ವಾ? ಅದಕ್ಕೆ ಮೊದಲನೇ ಅಧ್ಯಾಯವನ್ನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೈನ್ಯಾವಲೋಕನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತಾನೂ ಸಹ ಇನ್ನ ಒಂದು ಹೆಸರಿದೆ. ಅದ್ರಲ್ಲಿ 46 ಶ್ಲೋಕ ಇತ್ತು. ನಾವ್ ಅದ್ರಲ್ಲಿ ನೋಡಿದ್ವಿ. ಧೃತರಾಷ್ಟ್ರ ವಿಚಾರಣೆಯನ್ನ ಮಾಡ್ತಾರೆ ಅಲ್ವಾ? ಸಂಜನಿಗೆ ಅವ್ರು ಪ್ರಶ್ನೆಯನ್ನ ಕೇಳ್ತಾರೆ,
ಯುದ್ಧ ಭೂಮಿಯಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ಕೇಳ್ತಾರೆ ಅಲ್ವಾ. ನಾವ್ ಅದರ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಧೃತರಾಷ್ಟ್ರನ ಮನಸ್ಥಿತಿ ನಮ್ಗೆ ಗೊತ್ತಾಯ್ತು ಆ ಶ್ಲೋಕದಿಂದ. ಅದಾದ್ಮೇಲೆ ದುರ್ಯೋಧನನು ಸಹ ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡ್ತಾನೆ. ಅವಾಗ ಅವನು ಮಾತಾಡೋ ರೀತಿಲಿ ನಮ್ಗೆ ಗೊತ್ತಾಗ್ತಿದೆ ಅವನಿಗೆ ಎಷ್ಟು ಭಯಭರಿತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ, ಭಯಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ಎಲ್ಲರೂ ಸಹ ತಮ್ಮ ತಮ್ಮ ಶಂಖಗಳನ್ನ ಊದ್ತಾರೆ. ಸೊ ಅರ್ಜುನ ಮತ್ತೆ ಕೃಷ್ಣರು ಊದಿರುವಂತಹ ಶಂಖದ ಧ್ವನಿಯನ್ನ ಅದು ಏನು ದಿವ್ಯವಾದ ಧ್ವನಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಸೊ ಆ ಧ್ವನಿಯನ್ನ, ಆ ಶಂಖದ ಧ್ವನಿಯನ್ನ, ನಾದವನ್ನ ಕೇಳಿದ್ಮೇಲೆ ಕೌರವರ ಹೃದಯ ಚಿತ್ರ ಆಯ್ತು ಅಂತ ನಮಗೆ ಗೊತ್ತಾಯ್ತು ಅಲ್ವಾ. ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಕೌರವರು ಅವರು ಹೆಚ್ಚಿನ ಸೈನ್ಯವನ್ನು ಹೊಂದಿದ್ರು ಸಹ ದೇವೋತ್ತಮ ಪರಮಪುರುಷ ಅವ್ರ ಜೊತೆ ಇಲ್ಲ. ಸೊ ನಮ್ಮ ಜೊತೆ ದೇವೋತ್ತಮ ಪರಮಪುರುಷ ಇಲ್ಲ ಅಂತಂದ್ರೆ ನಾವ್ ಯಾವಾಗ್ಲೂ ಆತಂಕದಲ್ಲೇ ಇರ್ತೀವಿ, ನಾವ್ ಯಾವಾಗ್ಲೂ ಭಯಭೀತರಾಗೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು ಅಲ್ವಾ. ಮತ್ತೆ ನಾನು ಆ ಶಂಖಗಳ ಹೆಸರನ್ನ ಹೇಳಿಲ್ಲ. ಸೊ ಅರ್ಜುನನ ಶಂಖದ ಹೆಸರು ದೇವದತ್ತ, ಮತ್ತೆ ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಮತ್ತೆ ಅದೇ ತರ ಬೇರೆ ಪಾಂಡವರ ಶಂಖಗಳ ಹೆಸರು ಸಹ ಇದೆ. ಅದನ್ನ ನೀವು ಆ ಶ್ಲೋಕದಲ್ಲಿ ನೀವು ತಿಳ್ಕೊಳ್ಳಿ. ಮತ್ತೆ ಅರ್ಜುನನು ಸಹ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಅಲ್ವಾ, ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ತಗೊಂಡು ನಿಲ್ಲಿಸು ಅಂತ ಹೇಳ್ಬಿಟ್ಟು. ಅವಾಗ ಕೃಷ್ಣ ಎಲ್ಲಿ ನಿಲ್ಲಿಸ್ತಾರೆ ಅಂತಂದ್ರೆ ಎಲ್ಲಿ ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಇರ್ತಾರೋ ಅಲ್ಲಿ ನಿಲ್ಲಿಸ್ತಾರೆ. ಆಗ ಅರ್ಜುನನಿಗೆ ತನಗೆ ವಿದ್ಯೆಯನ್ನು ಹೇಳ್ಕೊಟ್ಟಿರುವಂತಹ ಗುರುಗಳನ್ನ ಮತ್ತೆ ತನ್ನ ಎತ್ತಿ ಆಡಿಸಿರುವಂತಹ ಭೀಷ್ಮಾಚಾರ್ಯನ ನೋಡಿದಾಗ ಅವ್ರಿಗೆ ನಾನು ಇಂತಹ ಬಂಧು ಬಾಂಧವರ ಜೊತೆ ನಾನು ಯುದ್ಧವನ್ನ ಮಾಡ್ಬೇಕಾ, ನನಗೆ ಇವರನ್ನ ನಾನು ಹತ ಮಾಡಿ ನಾನು ರಾಜ್ಯವನ್ನ ಪಡೆದ್ರೆ ನಾನು ಏನು ಸುಖವನ್ನ ನಾನು ಪಡಿತೀನಿ ಅಂತ ಅವ್ರಿಗೆ ಅನ್ನಿಸ್ತು. ಮತ್ತೆ ಅವ್ರಿಗೆ ತುಂಬಾ ಕರುಣೆ ಬಂತು. ಅವ್ರ ದೇಹದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಯ್ತು ಅದನ್ನ ನಾವು ನೋಡಿದ್ವಿ. ನನಗೆ ಮತ್ತೆ ಕೌರವರೆಲ್ಲರನ್ನು ಸಹ ಆತ ತಾಯಿನ ಅವರು ಅನೇಕ ಪಾಪಗಳನ್ನ ಮಾಡಿದರೆ, ಇಂತಹ ಪಾಪಿಗಳನ್ನ ಕೊಂದ್ರೆ ನನಗೂ ಪಾಪ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಹಿರಿಯರೆಲ್ಲರನ್ನು ಸಹ ನಾಶವಾಗಿ ಹೋದ್ರೆ ಕಿರಿಯರಿಗೆ ಮತ್ತೆ ಹೆಂಗಸರಿಗೆ ರಕ್ಷಣೆ ಕೊಡ್ಲಿಕ್ಕೆ, ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಯಾರು ಇರೋದಿಲ್ಲ. ಅವಾಗ ವರ್ಣಶಂಕರ ಏರ್ಪಡುತ್ತೆ, ಏನು ಕುಲಕ್ಷಯವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಅವ್ರು ಇನ್ನೂ ಒಂದು ಕಾರಣವನ್ನ ಕೊಡ್ತಾರೆ. ನಾನು ಅವರನ್ನ ಯುದ್ಧ ಮಾಡಿ ಸೋಲಿಸ್ಬೇಕಾ ಅಥವಾ ನಾನು ಈ ಯುದ್ಧದಲ್ಲಿ ಸೋಲನ್ನ ಅಪ್ಪಬೇಕಾ, ನನಗೆ ಏನು ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ 5 ಕಾರಣಗಳನ್ನ ಕೊಟ್ಬಿಟ್ಟು ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಗಾಂಡೀವವನ್ನ ಕೆಳಗಡೆ ಇಟ್ಬಿಟ್ಟು ಅವರು ಕುತ್ಕೋತಾರೆ. ಸೊ ಇವಾಗ ನಾವು ನೋಡಿರೋ ಹಾಗೇನೆ 1ನೇ ಅಧ್ಯಾಯದಲ್ಲಿ ಅರ್ಜುನ ಇಷ್ಟೆಲ್ಲ ಮಾತಾಡಿದ್ರು ಸಹ ಕೃಷ್ಣ ಒಂದು ಮಾತನ್ನು ಆಡೋದಿಲ್ಲ ಅಲ್ವಾ. ಸೊ ನಾವ್ ಇವಾಗ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದೀವಿ ಈ ಎಲ್ಲ ಗೊಂದಲಗಳಿಗೆ ಕೃಷ್ಣ ಏನನ್ನ ಹೇಳ್ತಾರೆ ಅಂತ. ನಮ್ಗೆ ಇವಾಗ ನೋಡಿದ್ರೆ ಹೌದು, ಇಲ್ಲಿ ಅರ್ಜುನ ಹೇಳ್ತಾರೋ ಎಲ್ಲ ಕಾರಣಗಳು ಸರಿ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಇನ್ನೇನಂತ ಹೇಳ್ಬೋದು ಕೃಷ್ಣ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೇನೆ ಯಾವಾಗ್ಲೂ ನಾಮನಿಷ್ಠ ಪ್ರಭುಗಳು ಹೇಳ್ತಾ ಇರ್ತಾರೆ, ಸೊ ಯಾವಾಗ ಮೊರಾಲಿಟಿ ಎಂಡ್ ಆಗುತ್ತೋ, ಈ ನೀತಿ ನಿಯಮ ಅನ್ನೋದು ಎಂಡ್ ಆಗುತ್ತೋ ಆಗ ಈ ಭಕ್ತಿ ಅನ್ನೋದು ಶುರುವಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಬರೀ ಇಲ್ಲಿ ನೀತಿ ನಿಯಮಗಳು ನಾವೇನ್ ತಿಳ್ಕೊಂಡಿದೀವಿ ಸಮಾಜದಲ್ಲಿ ಅಷ್ಟನ್ನ ಮಾತ್ರ ನಾವ್ ಇವಾಗ 1ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಈಗ 2ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಆ ಭಕ್ತಿಯನ್ನ ಅವ್ರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವ್ ಅದನ್ನ ನೋಡೋಣಂತೆ. ಸೊ ಇವಾಗ ನಮ್ಗೆ ನೋಡಿದ್ರೆ ಇವಾಗ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಗಾಂಡೀವನ ಕೆಳಗಡೆ ಇಟ್ಟು ಕುತ್ಕೊಂಡಾಗ ಧೃತರಾಷ್ಟ್ರನಿಗೆ ತುಂಬಾ ಸಂತೋಷ ಆಗಿರುತ್ತಲ್ವಾ. ಇನ್ನ ಅವ್ರು ಯುದ್ಧ ಮಾಡೋದಿಲ್ಲ ಅಂತಂದ್ರೆ ನನ್ನ ಮಕ್ಕಳೇ ಈ ರಾಜ್ಯವನ್ನ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಆದ್ರೆ ಸಂಜಯ್ ಏನ್ ಹೇಳ್ತಾನೆ, ಇಲ್ಲ, ಈಗ ಕೃಷ್ಣ ಅವ್ರಿಗೆ ಯುದ್ಧಕ್ಕೆ ಪ್ರೇರೇಪಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನ ವಿವರಿಸ್ಲಿಕ್ಕೆ ಅವರು ಶುರು ಮಾಡ್ತಾ ಇದ್ದಾರೆ ಸಂಜಯ. ಸೊ ಈ 2ನೇ ಅಧ್ಯಾಯದ ಹೆಸರು ಗೀತೆಯ ಸಾರಾಂಶ ಅಂತ ಹೇಳ್ಬಿಟ್ಟು. ಇದರಲ್ಲಿ 72 ಶ್ಲೋಕಗಳಿದೆ. ಇದನ್ನ ಸಾಂಖ್ಯ ಯೋಗ ಅಂತಾನೂ ಕರೀತಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಆತ್ಮಜ್ಞಾನವನ್ನ ಅವರು ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರ ಸಾಂಖ್ಯ ಯೋಗ ಅಂತಾನೂ ಸಹ ಇದನ್ನ ಕರೀತಾರೆ. ಸೊ ಇದರಲ್ಲಿ ನಾವು ನೋಡಿದ್ವಿ ಅಧ್ಯಾಯ 1 ಪ್ರಶ್ನೆ, ಅರ್ಜುನನ ಗೊಂದಲಗಳು ಇತ್ತು. ಈಗ ಅಧ್ಯಾಯ 2 ನಾವು ಉತ್ತರವನ್ನ ನಾವು ನೋಡ್ತೀವಿ. ಯಾರ ಉತ್ತರವನ್ನ ನೋಡ್ತೀವಿ? ಕೃಷ್ಣನ ಉತ್ತರವನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ. ಅಂತಂದ್ರೆ ಇವಾಗ ಪ್ರಶ್ನೆನೂ ಆಯ್ತು, ಅದಕ್ಕೆ ಬೇಕಾಗಿರುವಂತಹ ಉತ್ತರಗಳು ಸಿಕ್ಕುತ್ತೆ ನಮ್ಗೆ ಇವತ್ತಿನ ಅಧ್ಯಾಯದಲ್ಲಿ. ಹಾಗಾದ್ರೆ ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಏನಪ್ಪಾ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಮುಂದಿನ ಅಧ್ಯಾಯಗಳಲ್ಲಿ ಇಲ್ಲಿ ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅದನ್ನ ಅವರು ವಿವರಿಸ್ತಾ ಹೋಗ್ತಾರೆ ಕೃಷ್ಣ. ಅವಾಗ ನಮ್ಮಂತ ಸಾಮಾನ್ಯ ಜನಗಳಿಗೂ ಸಹ ಅದು ಪರಿಪೂರ್ಣವಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ 18ನೇ ಅಧ್ಯಾಯದಲ್ಲಿ ಎಲ್ಲವನ್ನ ಮತ್ತೆ ಅವರು ಸಾರಾಂಶದ ರೂಪದಲ್ಲಿ ಮತ್ತೆ ಅವರು ಹೇಳ್ತಾರೆ. ಸೊ ಈ 72 ಶ್ಲೋಕಗಳನ್ನ ಅವರು ಈ 72 ಶ್ಲೋಕದಲ್ಲಿ ಅವರು ಏನೆಲ್ಲ ಪ್ರಶ್ನೆಯನ್ನ ಕೇಳಿರ್ತಾರೆ ಅರ್ಜುನ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಮೊದಲನೇ ಗೊಂದಲ ಏನಾಗಿತ್ತು ಅರ್ಜುನನದು, ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಕರುಣೆ ಬರ್ತಾ ಇದೆ, ಸಹಾನುಭೂತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಸೊ ನಿನಗೆ ಸಹಾನುಭೂತಿ ಯಾವ್ದ್ರ ಮೇಲೆ ಆಗ್ತಾ ಇದೆ, ದೇಹದ ಕುರಿತಾಗೋ ಅಥವಾ ಆತ್ಮದ ಕುರಿತಾಗೋ? ನೀನು ದೇಹದ ಕುರಿತಾಗಿ ನಿನಗೆ ಸಹಾನುಭೂತಿ ಬರ್ತಿದೆ ಅಂತಂದ್ರೆ ಅದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಸಂತೋಷವಿಲ್ಲ ಅಂತ ಹೇಳ್ಬಿಟ್ಟು 2ನೇ ಗೊಂದಲ ಇತ್ತು ಅಲ್ವಾ, ನಾನು ಇವ್ರನ್ನೆಲ್ಲ ಸಾಯಿಸಿದ್ರೆ ನನಗೇನ್ ಸಂತೋಷ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ
ಕೃಷ್ಣ ಉತ್ತರವನ್ನ ಕೊಡ್ತಾರೆ, ನೀನ್ ಗೆದ್ರೆ ನಿನ್ಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ, ನೀನ್ ಇಲ್ಲೇನಾದ್ರೂ ನೀನ್ ಗೆದ್ರೆ ನಿನಗೆ ರಾಜ್ಯ ಸಿಗುತ್ತೆ, ನೀನೇನಾದ್ರೂ ಇಲ್ಲಿ ವೀರ ಮರಣವನ್ನ ಅಪ್ಪಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಯಾವ ತರ ನೋಡ್ಕೊಂಡ್ರು ಸಹ ನಿನಗೆ ಸಂತೋಷನೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನನಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ, ಇವನ್ನೆಲ್ಲ ಕೊಂದ್ರೆ ನನಗೆ ಪಾಪ ಬರುತ್ತೆ ಅಂತ. ಅದಕ್ಕೆ ಇಲ್ಲಿ ಅರ್ಜುನನ ಈ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ, ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪ ಬರೋದಿಲ್ಲ. ಕೃಷ್ಣನಿಗೋಸ್ಕರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ, ಕಾರ್ಯವನ್ನ ಮಾಡಿದಾಗ ಯಾವುದೇ ಒಂದು ಪಾಪ ಅದರಲ್ಲಿ ಪಾಪ ಅಂಟೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕುಟುಂಬದ ಸಂಪ್ರದಾಯ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾಲ್ಕನೇ ಗೊಂದಲ ಇತ್ತು ಅರ್ಜುನಂದು, ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ, ವರ್ಣಶಂಕರವನ್ನ ತಡಿಲಿಕ್ಕೆ ಆದರ್ಶಪ್ರಾಯರಾಗಿರಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಉತ್ತಮ ರಾಜ ಬಂದ್ರೆ ಅವನು ತನ್ನ ಮಕ್ಕಳನ್ನ ತನ್ನ ಪ್ರಜೆಗಳನ್ನ ಮಕ್ಕಳ ತರ ನೋಡ್ಕೋತಾರೆ, ಅವರು ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ಸೊ ನೀವು ಆದರ್ಶವಾಗಿ ರಾಜ್ಯಭಾರ ಮಾಡಿದ್ರೆ ಅಲ್ಲಿ ವರ್ಣಶಂಕರ ಏರ್ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜುನನ ಪ್ರಶ್ನೆಗೆ ಕೃಷ್ಣ ಹೇಳ್ತಾ ಇದ್ರೆ, ದೃಢ ನಿಶ್ಚಯದಿಂದ ನೀವು ಸ್ವಾಮಿಗೆ ಸೇವೆ ಮಾಡಿ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅವ್ರು ಮಾತ್ರನೇ ದೃಢ ನಿಶ್ಚಯವನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಭಕ್ತಿ ಮಾರ್ಗಕ್ಕೆ ಬಾ, ಭಕ್ತಿ ಮಾರ್ಗಕ್ಕೆ ಬಂದ್ರೆ ದೃಢ ನಿಶ್ಚಯವನ್ನ ನೀನು ತಗೋಬಹುದು. ಯಾಕೆಂತಂದ್ರೆ ಭಕ್ತಿ ಮಾರ್ಗಕ್ಕೆ ಬಂದಾಗ ನಮ್ದು ಅಂತ ಯಾವುದೇ ಒಂದು ಆಸೆ ಇರೋದಿಲ್ಲ, ಕೃಷ್ಣನ ಸಂತೋಷವೇ ನಮ್ಮ ಸಂತೋಷ ಆಗುತ್ತೆ. ಅವಾಗ ನಮ್ಗೆ ಇನ್ನ ಒಂದು ಏನನ್ನೋ ಯೋಚನೆ ಮಾಡೋ ಒಂದು ಅಗತ್ಯನೇ ಬರೋದಿಲ್ಲ. ಅವಾಗ ನಮ್ಗೆ ದೃಢ ನಿಶ್ಚಯ ಇರುತ್ತೆ, ಇದು ಕೃಷ್ಣನಿಗೆ ಸಂತೋಷ ಆಗುತ್ತೆ ಸರಿ ಮಾಡೋಣಂತೆ, ಇದು ಕೃಷ್ಣನಿಗೆ ಸಂತೋಷ ಆಗಲ್ವಾ ಸರಿ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಆ ನಿರ್ಣಯಕ್ಕೆ ನಾವು ಬರ್ತೀವಿ. ಸೊ ಅದಕ್ಕೆ ಈ 5 ಗೊಂದಲಗಳಿಗೆ ಕೃಷ್ಣ ಇಲ್ಲಿ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ನಮ್ಗೆ ಕೃಷ್ಣ ತುಂಬಾ ಮುಖ್ಯವಾದ ಒಂದು ಪಾಠವನ್ನ ಹೇಳ್ತಾರೆ. ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ನಮ್ಗೆ ಅಡಚಣೆಗಳು ಬರುತ್ತೆ. ಸೊ ನಾವು ಹೇಗೆ ನಾವು ಪತನವನ್ನ ಹೊಂದುತ್ತೀವಿ, ನಾವು ಹೇಗೆ ಭಕ್ತಿ ಮಾರ್ಗದಲ್ಲಿ ನಡೀತಾ ಇರ್ಬೇಕಾದ್ರೆ ಮತ್ತೆ ನಾವು ಈ ಐಹಿಕ ಪ್ರಪಂಚದ ಆಸಕ್ತಿಗೆ ಒಳಗಾಗ್ಬಿಡ್ತೀವಿ, ಹೇಗೆ ನಾವು ಆ 8 ಹಂತದಲ್ಲಿ ನಮ್ಮ ಆ ಪತನ ಆಗುತ್ತೆ ಅನ್ನೋದನ್ನ ನಮ್ಗೆ ಕೃಷ್ಣ ಕೊನೆಯದಾಗಿ ಹೇಳ್ತಾರೆ. ಮತ್ತೆ ಸ್ಥಿತಧೀರ್ ಮುನಿಯ ಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ ಅರ್ಜುನ, ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಸೊ ಇಲ್ಲಿ ಅರ್ಜುನನ ಅನಿರ್ಣಯ ಅದು 2ನೇ ಅಧ್ಯಾಯದ 1ನೇ ಶ್ಲೋಕದಿಂದ 10ನೇ ಶ್ಲೋಕದ ತನಕ ನಾವು ನೋಡ್ಬಹುದು. ಅದಾದ್ಮೇಲೆ ಕೃಷ್ಣ ತುಂಬಾ ಮುಖ್ಯವಾದ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಆತ್ಮದ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ದೇಹ ಮತ್ತು ಆತ್ಮಕ್ಕಿರುವ ವ್ಯತ್ಯಾಸವನ್ನ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 31ನೇ ಶ್ಲೋಕದಿಂದ 37ನೇ ಶ್ಲೋಕದ ತನಕ ಹೇಗೆ ನಾವು ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸ್ಲೇಬೇಕಾಗತ್ತೆ, ನಾವ್ ಯಾವುದೇ ಒಂದು ಕಾರಣವನ್ನ ಕೊಟ್ಟು ನಾವು ತಪ್ಪಿಸ್ಕೊಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 38ರಿಂದ 53ನೇ ಶ್ಲೋಕ ತನಕ ನಿಷ್ಕಾಮ ಕರ್ಮದ ಯೋಗದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಕೊನೆಯದಾಗಿ ಸ್ಥಿತಧೀರ್ ಮುನಿ ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳು, ಅವರ ಗುಣಲಕ್ಷಣಗಳು ಏನಿರುತ್ತೆ ಅಂತ ಹೇಳ್ಬಿಟ್ಟು ಕೊನೆಯ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ 2.7ನೇ ಶ್ಲೋಕವನ್ನ ನೋಡೋಣಂತೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದನ್ನ ಶರಣಾಗತಿ ಮಂತ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನೋಡಿ, 1ನೇ ಅಧ್ಯಾಯದಲ್ಲಿ ಅರ್ಜುನ ತನಗೇನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಹೇಳ್ತಾರೆ ಕೃಷ್ಣನಿಗೆ ಅಲ್ವಾ, ಆದ್ರೆ ಕೃಷ್ಣ ಒಂದು ಮಾತನ್ನು ಆಡೋದಿಲ್ಲ. ಅವಾಗ ಅರ್ಜುನನಿಗೆ ಅನ್ಸುತ್ತೆ, ನಾನು ಇದೇ ತರನೇ ನಾನು ಮಾತಾಡ್ತಾ ಇದ್ರೆ ಕೃಷ್ಣ ಅವ್ರು ನನಗೆ ಯಾವುದೇ ಒಂದು ಉತ್ತರವನ್ನ ಕೊಡೋದಿಲ್ಲ, ನಾನು ಅವ್ನಿಗೆ ಇವಾಗ ಶರಣಾಗ್ಬೇಕಾಗತ್ತೆ, ಅವನನ್ನ ನಾನು ಗುರುವಾಗಿ ಸ್ವೀಕರಿಸಿದ್ರೆ ಮಾತ್ರನೇ ಅವ್ರು ನನಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅರ್ಜುನ ಏನ್ ಮಾಡ್ತಾ ಇದ್ರೆ ಶಿಷ್ಯನಾಗ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಇಬ್ರು ಮಧ್ಯದಲ್ಲಿ ಅಂದ್ರೆ ಕೃಷ್ಣ ಮತ್ತೆ ಅರ್ಜುನರ ಮಧ್ಯದಲ್ಲಿ ಇರುವಂತಹ ಭಾವ ಯಾವ ತರ ಇದೆ ಅಂತಂದ್ರೆ ಸ್ನೇಹ ಭಾವದಲ್ಲಿದ್ದಾರೆ. ಆದ್ರೆ ಇವಾಗ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಅವನಿವಾಗ ಶಿಷ್ಯನಾಗ್ಲಿಕ್ಕೆ ಹೊರಟಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನಿವಾಗ ಕಾರ್ಪಣ್ಯದ ದೌರ್ಬಲ್ಯದಿಂದ, ನಮಗ್ ಗೊತ್ತಿರೋ ಹಾಗೇನೆ ಅರ್ಜುನ ಎಷ್ಟು ಬಲಶಾಲಿ ಅಲ್ವಾ, ಆದ್ರೆ ಅವನಿವಾಗ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವನಲ್ಲಿ ಏನು ಶಕ್ತಿ ಇದೆಯೋ ಅದನ್ನ ಉಪಯೋಗಿಸ್ತಾ ಇರೋರ್ನ ಕೃಪಣರು ಅಂತ ಕರೀತಾರೆ. ಸಾರಿ, ಇವಾಗ ಒಬ್ಬ ಶ್ರೀಮಂತ ಇದ್ರೆ ಅವನು ತನ್ನ ಹಣವನ್ನ ಅವನು ಉಪಯೋಗಿಸ್ಲಿಲ್ಲ ಅಂತಂದ್ರೆ ಅವನೇನಂತೀವಿ ನಾವು ಜಿಪುಣ, ಕೃಪಣ ಅಂತ ನಾವು ಕರಿತೀವಿ ಅಲ್ವಾ, ಕಂಜೂಸ್ ಅಂತ ಕರಿತೀವಿ. ಅದೇ ತರನೇ ಇಲ್ಲಿ ಅರ್ಜುನ ಬಲಶಾಲಿ ಆಗಿದ್ದಾನೆ, ಆದ್ರೆ ಅವನು ಅದನ್ನ ಯುದ್ಧವನ್ನ ಮಾಡ್ಲಿಕ್ಕೆ ಅವನ ಬಲವನ್ನ ಉಪಯೋಗಿಸ್ತಾ ಇಲ್ಲ, ಕೌಶಲತೆಯನ್ನ ಅವನು
ಉಪಯೋಗಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವನು ಇವಾಗ ಕೃಪಣತೆಗೆ ಒಳಗಾಗಿದ್ದಾನೆ ಅಲ್ವಾ. ಕೃಪಣಗೆ ವಿರುದ್ಧ ಪದ ಬ್ರಾಹ್ಮಣ. ಬ್ರಾಹ್ಮಣ ಉದಾರಿ. ನಾವು ನೋಡಿದ್ವಿ ಅಲ್ವಾ, ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ನನ್ನನ್ನ ಸಾಯಿಸ್ತಾನೆ ಅಂತ ಗೊತ್ತಿದ್ರು ಸಹ ಅವನು ಯುದ್ಧದ ಎಲ್ಲಾ ಕಲೆಯನ್ನ ಅವ್ರಿಗೆ ಹೇಳ್ಕೊಡ್ತಾರೆ ಅಲ್ವಾ. ಸೊ ಇವಾಗ ಅವರು ಅವರಿಗೆ ಸ್ವಜನರ ಮೇಲೆ ಮೋಹ ಬಂದಿದೆ. ಅಂದ್ರೆ ತನ್ನ ಬಂಧು ಬಾಂಧವರು ಅಂತ ಒಂದು ಮೋಹ ಬಂದಿರೋದ್ರಿಂದ ಅವನ ಹೃದಯ ದೌರ್ಬಲ್ಯಗೊಂಡಿದೆ. ಅದಕ್ಕೋಸ್ಕರ ಈಗ ಅವನು ಕೃಪಣನಾಗಿದ್ದಾನೆ. ಇವಾಗ ಅವನು ನನ್ನ ಕರ್ತವ್ಯವನ್ನ, ನಾನು ಕ್ಷತ್ರಿಯನಾಗಿ ನನ್ನ ಕರ್ತವ್ಯವನ್ನ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನನ್ನ ಕೇಳ್ತಾ ಇದ್ದಾನೆ, ನನಗೆ ಯಾವ್ದು ಶ್ರೇಯಸ್ಕರ, ನಾನು ಏನನ್ನ ಇಲ್ಲಿ ನಿರ್ಣಯವನ್ನ ತಗೋಬೇಕು, ಏನ್ ತಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಪದಗಳಿದೆ, ಒಂದು ಶ್ರೇಯಸ್ಕರ ಮತ್ತೆ ಪ್ರೇಯಸ್ಕರ. ಪ್ರೇಯಸ್ಕರ ಅಂತಂದ್ರೆ ನಮ್ಗೆ ಈಗ್ಲೇನೆ ತಾತ್ಕಾಲಿಕವಾಗಿ ನಮ್ಗೆ ಒಳ್ಳೇದಾಗ್ಬಿಟ್ರೆ ಸಾಕು, ಅದನ್ನ ಪ್ರೇಯಸ್ಕರ ಅಂತ ಹೇಳ್ಬಿಟ್ಟು ಕರೀತಾರೆ. ಆದ್ರೆ ಇಲ್ಲಿ ಶ್ರೇಯಸ್ಕರ ಅಂತಂದ್ರೆ ಈಗ ಮಾತ್ರ ನಮ್ಗೆ ಒಳ್ಳೇದಾಗೋದಲ್ಲ, ಮುಂದೆನೂ ಸಹ ನಾವೇನ್ ನಿರ್ಣಯವನ್ನ ತಗೊಂಡಿದೀವೋ ಅದರಿಂದ ಒಳ್ಳೇದಾಗ್ಬೇಕು, ಅದನ್ನ ಶ್ರೇಯಸ್ಕರ ಅಂತ ಕರೀತಾರೆ. ಅದಕ್ಕೆ ನೋಡಿ, ಇಲ್ಲಿ ಅರ್ಜುನನಿಗೆ ಈಗ ತಾತ್ಕಾಲಿಕಕ್ಕೆ ಏನೋ ಒಂದು ಒಳ್ಳೇದಾಗ್ಬಿಟ್ರೆ ಅವನಿಗೆ ಸಮಾಧಾನ ಇಲ್ಲ, ಮುಂದೆನೂ ಸಹ ಅವ್ನು ತಗೊಂಡಿರೋ ನಿರ್ಣಯದಿಂದ ಮುಂದೆನೂ ಸಹ ಒಳ್ಳೇದಾಗ್ಬೇಕು. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನನ್ನ ಕೇಳ್ತಾ ಇದ್ದಾರೆ, ನನಗೆ ಯಾವ್ದು ಶ್ರೇಯಸ್ಕರ ಕೃಷ್ಣ ಹೇಳು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿನ್ಗೆ ಶರಣಾಗತನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಇಲ್ಲಿ ಹಲವಾರು ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ. ಸೊ ಸಮಯ ಇಲ್ದಲ್ಲಿರೋದ್ರಿಂದ ನಾನು ನಿಮ್ಗೆ ಹೆಚ್ಚಾಗಿ ನಾನಿಲ್ಲಿ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಕೃಷ್ಣನಿಗೆ ಹೇಗೆ ಶರಣಾಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಉತ್ತರವನ್ನ. ಹರೇ ಕೃಷ್ಣ. ನಾವು ಹೇಗೆ ಶರಣಾಗಬಹುದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಕೃಷ್ಣನಲ್ಲಿ ಭಕ್ತಿಯನ್ನ ತೋರುವುದು. ಹಾ ಮಾತಾಜಿ, ಕೃಷ್ಣನಲ್ಲಿ ಭಕ್ತಿಯನ್ನ ತೋರೋದು. ಸೊ ಕೃಷ್ಣ ನಮ್ಗೆ ಹೇಗೆ ನಡ್ಕೋಬೇಕು ಅಂತ ಹೇಳಿರ್ತಾರೋ ಹಾಗೆ ನಡ್ಕೊಂಡ್ರೆ ನಾವು ಕೃಷ್ಣನಿಗೆ ಶರಣಾದಂಗೆ ಅಲ್ವಾ. ಹೌದು ಮಾತಾಜಿ. ಹಾ ಮಾತಾಜಿ. ಸೊ ಇವಾಗ ನಾವು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಶರಣಾಗತಿ ಅಂತಂದ್ರೆ ಅದರಲ್ಲಿ 6 ಅಂಶಗಳನ್ನ ಹೇಳ್ತಾರೆ. ಏನು ಅಂತಂದ್ರೆ, ಭಕ್ತಿಗೆ ಅನುಕೂಲ ಆಗುವಂತಹ ಒಂದು ವಿಷಯಗಳನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು, ಮತ್ತೆ ಭಕ್ತಿಗೆ ಪ್ರತಿಕೂಲವಾಗಿರುವಂತಹ ವಿಷಯಗಳನ್ನ ನಾವು ತಿರಸ್ಕರಿಸ್ಬೇಕು. ಸೊ ಇವಾಗ ನಮ್ಗೆ ಏನ್ ಹೇಳಿದ್ದಾರೆ, ಭಕ್ತಿಗೆ ಅನುಕೂಲವಾಗಿರೋದು ಅಂತಂದ್ರೆ ನಾವ್ ಇವಾಗ ಚಾಂಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ನಾವ್ ಅದನ್ನ ಮಾಡ್ಬೇಕಾಗತ್ತೆ. ಮತ್ತೆ ಭಕ್ತಿಗೆ ಅನುಕೂಲವಾಗದಲ್ಲಿರುವಂತಹ ವಿಷಯಗಳನ್ನ ತಿರಸ್ಕರಿಸ್ಬೇಕು ಅಂತಂದ್ರೆ ನಾವು ಅಭಕ್ತರ ಸಂಘದಲ್ಲಿರೋದು, ಟಿವಿ ನೋಡೋದು, ಅದೆಲ್ಲವನ್ನ ಮಾಡಿದ್ರೆ ನಾವು ಭಕ್ತಿಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನಾವು ತಿರಸ್ಕರಿಸ್ಬೇಕಾಗತ್ತೆ. ಮತ್ತೆ ಕೃಷ್ಣ ನಮ್ಗೆ ರಕ್ಷಣೆ ನೀಡ್ತಾನೆ ಅನ್ನೋ ಒಂದು ನಂಬಿಕೆ ಇರಬೇಕು. ಅವಶ್ಯ ರಕ್ಷಿಬೇಕು ಕೃಷ್ಣ ಅಲ್ವಾ. ಯಾವುದೇ ಒಂದು ಕ್ಷಣದಲ್ಲೂ ಸಹ ನಾವು ಕೃಷ್ಣ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ಅಚಲವಾದ ದೃಢವಾದ ನಂಬಿಕೆ ಇರ್ಬೇಕಾಗತ್ತೆ ಅಲ್ವಾ. ನಮ್ಗೆ ಏನೇ ಒಂದು ಕಷ್ಟ ಬಂದ್ರೂ ಸಹ ನಾವ್ ಏನ್ ಯೋಚನೆ ಮಾಡ್ಬೇಕು, ಅಯ್ಯೋ ಇನ್ನ ಕಷ್ಟ ಬರ್ತಾ ಇತ್ತೇನೋ, ಆದ್ರೆ ಕೃಷ್ಣನ ಅನುಗ್ರಹ ನಮ್ಗಿರೋದ್ರಿಂದ ತಲೆಗೆ ಏಟಾಗೋ ಬದಲು ಕಾಲಿಗೆ ಏಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಭಗವಂತ ನಮ್ಮನ್ನ ಎಲ್ಲ ವಿಧದಿಂದನೂ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ನಂಬಿರ್ಬೇಕು. ಮತ್ತೆ ಅವನನ್ನ ನಮ್ಮ ಯಜಮಾನ ಅಂತ ಹೇಳ್ಬಿಟ್ಟು ನಾವು ಒಪ್ಕೋಬೇಕಾಗತ್ತೆ. ಮತ್ತೆ ನಾವು ನಮ್ರರಾಗಿ ನಾವು ಇರ್ಬೇಕಾಗತ್ತೆ ಭಗವಂತನಲ್ಲಿ. ನಾವು ಆ ಸೇವಕನ ಮನೋಭಾವದಲ್ಲಿ ನಾವು ಇರ್ಬೇಕಾಗತ್ತೆ. ಇವೆಲ್ಲನೂ ಸಹ ಶರಣಾಗತಿಯ 6 ಲಕ್ಷಣಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಇದೇ ತರ ಶರಣಾಗಿರೋರು ಯಾರು ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ ನಮ್ಮ ಪುರಾಣದಲ್ಲಿ, ನಮ್ಗೆ ಭಾಗವತದಲ್ಲಿ ನಾವು ತಿಳ್ಕೊತೀವಿ. ಸೊ ಇದು ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ಯಾ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಇಲ್ಲಿ ನೋಡಿ, ಆನೆ ಇದೆ, ಆನೆ ಕಾಲನ್ನ ಇಲ್ಲಿ ಮೊಸಳೆ ಇಟ್ಕೊಂಡಿದೆ. ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರ ಏನ್ ಮಾಡ್ತಾನೆ, ಅವನು ಮೊದ್ಲು ತನ್ನ ಪ್ರಯತ್ನವನ್ನ ಪಡ್ತಾನೆ. ಅವನು ಈ ಮೊಸಳೆಯ ಬಾಯಿಂದ ಅವನು ರಕ್ಷಣೆಯನ್ನ ಮಾಡ್ಕೊಳ್ಲಿಕ್ಕೆ, ಆದ್ರೆ ಎಷ್ಟೇ ಅವನು ಪ್ರಯತ್ನವನ್ನ ಪಟ್ರು ಸಹ ಆಗ್ದಲೇ ಇರೋದಕ್ಕೆ ಅವನು ಏನ್ ಮಾಡ್ತಾನೆ, ಕೃಷ್ಣನಿಗೆ ಶರಣಾಗ್ತಾನೆ ಅಲ್ವಾ. ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡ್ತಾನೆ, ಶರಣಾಗತನಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗ ಗಜೇಂದ್ರನನ್ನ ರಕ್ಷಣೆ ಮಾಡ್ಲಿಕ್ಕೆ ವಿಷ್ಣು ಅವರು ಗರುಡನ ಮೇಲೆ ಅವರು ಒಂದೇ ಕ್ಷಣದಲ್ಲಿ ಧಾವಿಸಿ ಅವರು ಬರ್ತಾರೆ. ಅದಾದ್ಮೇಲೆ ನಾವ್ ಇಲ್ಲಿ ಯಾರನ್ನ ನೋಡ್ತಾ ಇದೀವಿ? ಹರೇ ಕೃಷ್ಣ. ಬ್ರಹ್ಮನ ನಾವು ನೋಡ್ತಾ ಇದೀವಲ್ವಾ. ಸೊ ಬ್ರಹ್ಮನು ಅಷ್ಟೇನೆ ಅಲ್ವಾ, ಅವ್ರು ಬ್ರಹ್ಮ ವಿಮೋಹನ ಲೀಲೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವನು ಬ್ರಹ್ಮ ಕೃಷ್ಣನ ಸ್ನೇಹಿತರನ್ನ ಅಂದ್ರೆ ಗೋಪ ಬಾಲಕರನ್ನ ಮತ್ತೆ ಕರುಗಳನ್ನೆಲ್ಲ ಅಪಹರಿಸ್ಬಿಡ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಕೃಷ್ಣ ಅವನು ಸಾಮಾನ್ಯ ಬಾಲಕ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ, ನಾನು ತಪ್ಪು ಮಾಡಿದ್ದೀನಿ, ನಾನು ಭಗವಂತನನ್ನೇ ನಾನು ಪರೀಕ್ಷೆ ಮಾಡ್ಲಿಕ್ಕೆ ನಾನು ನೋಡ್ದೆ ಅಂತ ಹೇಳ್ಬಿಟ್ಟು ತನ್ನ ತಪ್ಪನ್ನ ಮನ್ನಿಸಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅವನು ಶರಣಾಗತನಾಗ್ತಾನೆ ಬ್ರಹ್ಮ. ಸೊ ಇದು ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಪ್ರಹ್ಲಾದ ಮಹಾರಾಜ ಅಲ್ವಾ. ಪ್ರಹ್ಲಾದ ಮಹಾರಾಜನು ಅಷ್ಟೇ, ತನ್ನ ತಂದೆ ನೀನು ಹರಿನಾಮವನ್ನ ಹೇಳ್ಬೇಡ, ನೀನು ಅದ್ರ ಬದಲು ಹಿರಣ್ಯಕಶಿಪಾಯ ನಮಃ ಅಂತ ಹೇಳು ಅಂದ್ರೂ ಸಹ ಅವರು ಶ್ರೀಹರಿಗೆ ಪರಿಪೂರ್ಣವಾಗಿ ಪ್ರಹ್ಲಾದ ಶರಣಾಗಿದ್ದಾನೆ ಅಲ್ವಾ. ಮತ್ತೆ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ? ಹನುಮಾನನ್ನ ನೋಡ್ತಾ ಇದೀವಿ ಅಲ್ವಾ. ಹನುಮಾನನು ಸಹ ಅವನು ರಾಮನಿಗೆ ಪರಿಪೂರ್ಣವಾಗಿ ಅವನು ಶರಣಾಗಿದ್ದಾನೆ. ಅವನು ಕನಸಲ್ಲಿ ಮನಸ್ಸಲ್ಲಿ ಅಲ್ವಾ, ಅವನು ಯಾವಾಗ್ಲೂ ಸಹ ರಾಮನನ್ನೇ ಕುರಿತು ಅವನು ಚಿಂತನೆ ಮಾಡ್ತಾ ಇರ್ತಾನೆ.
ಸೊ ಇಲ್ಲಿ 10ನೇ ಶ್ಲೋಕವನ್ನ ನೋಡೋಣಂತೆ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಭರತನ ವಂಶಜನಾದ ಧೃತರಾಷ್ಟ್ರನೇ, ಆಗ 2 ಸೇನೆಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ನಸು ನಗುತ್ತಾ ಈ ಮಾತುಗಳನ್ನು ಹೇಳಿದನು. ನೋಡಿ, ಇವಾಗ ಅರ್ಜುನ ಎಷ್ಟೆಲ್ಲ ಹೇಳ್ತಾರೆ ಅಲ್ವಾ, ಎಷ್ಟೆಲ್ಲ ಕಾರಣಗಳನ್ನ ಕೊಡ್ತಾರೆ, ನಾನ್ ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಈಗ ನಾವು ನೋಡಿದ್ವಿ 7ನೇ ಶ್ಲೋಕದಲ್ಲಿ ಅವರು ಶರಣಾಗತನಾಗ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇವಾಗ ಕೃಷ್ಣನಿಗೆ ನಗು ಬರ್ತಾ ಇದೆ. ಯಾಕೆಂತಂದ್ರೆ ಅವರಿಬ್ರು ಮಧ್ಯದಲ್ಲಿರೋದು ಸ್ನೇಹ ಭಾವ. ಆದ್ರೆ ಆ ಸ್ನೇಹಿತ ಈಗ ಆ ಶಿಷ್ಯನ ಸ್ಥಾನವನ್ನ ಅವನು ಸ್ವೀಕರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನಿಗೆ ನಗು ಬರ್ತಾ ಇದೆ. ಅದಕ್ಕೆ ಅವನು ನಸು ನಗುತ್ತಾ ಈಗ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸನಂತೆ ಮಾತನಾಡುತ್ತಿದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯವಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯಾ. ಪಂಡಿತರು ಸತ್ತವರಿಗೆ ಆಗಲಿ ಬದುಕಿರುವವರಿಗೆ ಆಗಲಿ ದುಃಖ ಪಡುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವ್ ಏನನ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ನೋಡಿ ಇಲ್ಲಿ ಶ್ರೀ ಭಗವಾನು ವಾಚ ಅಂತಿದೆ, ಆದ್ರೆ ಇದನ್ನ ಮಾತಾಡ್ತಿರೋರು ಯಾರು? ಕೃಷ್ಣ ಅಲ್ವಾ. ಆದ್ರೆ ಇಲ್ಲಿ ವೇದವ್ಯಾಸರು ಕೃಷ್ಣ ಮಾತಾಡ್ಬೇಕಾದ್ರೆ ಶ್ರೀ ಭಗವಾನು ವಾಚ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನರ್ಥ? ಕೃಷ್ಣ ಭಗವಂತ ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ, ನಾವ್ ಇವಾಗ ಭಗವದ್ಗೀತೆನ ಹಲವಾರು ಬಾರಿ ನಾವು ಓದಿದ್ರು ಸಹ ನಾವ್ ಇದಕ್ಕೆ ಒಂದು ಒತ್ತನ್ನ ಕೊಡ್ಲೇ ಇಲ್ಲ ಅಲ್ವಾ. ಸೊ ನಮ್ಗೆ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ನಾವ್ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹಾಗಾದ್ರೆ ಭಗವಾನ್ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ? ಯಾರು ಬೇಕಾದ್ರೂ ಭಗವಂತ ಆಗ್ಬಹುದಾ ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಭಗವಂತ ಅಂತಂದ್ರೆ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಅಂತಂದ್ರೆ ಅವರು ಷಡ್ ಐಶ್ವರ್ಯಗಳನ್ನ ಹೊಂದಿರ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂ ಭಗ ಇತಿಂಗನ ಅಂತ ಹೇಳ್ಬಿಟ್ಟು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಯಾರಿಗೆ ಈ 6 ಗುಣಲಕ್ಷಣಗಳು ಪರಿಪೂರ್ಣವಾಗಿ ಇರುತ್ತೋ ಅವ್ರನ್ನ ಭಗವಂತ ಅಂತ ಹೇಳ್ಬಿಟ್ಟು ಕರೀತಾರೆ, ಭಗವಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವ್ದ್ಯಾವ್ದು ಆ 6 ಗುಣಲಕ್ಷಣಗಳು ಅಂತಂದ್ರೆ ಸೌಂದರ್ಯ, ಅಪಾರ ಸೌಂದರ್ಯ. ಹೌದು, ನಮ್ಗೆ ಈ 6 ಗುಣಲಕ್ಷಣಗಳನ್ನ ಕೊಡಿದ್ರೆ ನಮ್ಮ ಹತ್ರನೂ ಇದೆಯಪ್ಪ ಅಂತ ಅನ್ಸುತ್ತೆ, ಆದ್ರೆ ನಮ್ಮ ಹತ್ರ ಇರೋದು ಪರಿಪೂರ್ಣವಾಗಿಲ್ಲ. ಆದ್ರೆ ಕೃಷ್ಣನ ಹತ್ರ 100% ಇದೆ ಇದೆಲ್ಲನೂ ಸಹ. ಕೃಷ್ಣನಿಗೆ ಸರಿಸಮಾನರಾದವರು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಮೀರ್ಸೋರು ಸಹ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ 6 ಅಂಶದಲ್ಲಿ. ಈ 6 ಅಂಶಗಳು ಯಾವ್ದು ಅಂತಂದ್ರೆ ಸೌಂದರ್ಯ ಅಲ್ವಾ. ನಾವ್ ಇವಾಗ ನೋಡ್ತೀವಿ ಕೃಷ್ಣನ ಚಿತ್ರ ಎಲ್ಲೇ ಇರ್ಲಿ ಅವ್ರು ಎಷ್ಟು ಸುಂದರವಾಗಿ ಇರ್ತಾರೆ ಅಲ್ವಾ, ಎಲ್ಲರೂ ಸಹ ಅವರಿಂದ ಆಕರ್ಷಿತರಾಗ್ತಾರೆ. ಕೃಷ್ಣ ಅನ್ನೋ ಒಂದು ಪದದ ಅರ್ಥವೇ ಸರ್ವಾಕರ್ಷಣೀಯ ಅಲ್ವಾ. ಎಲ್ಲರನ್ನೂ ಅವರು ಆಕರ್ಷಿಸುತ್ತಾರೆ. ಮತ್ತೆ ಅವರು ಯಾವಾಗ್ಲೂ ನವ ಯೌವನದಲ್ಲೇ ಇರ್ತಾರೆ. 16 ವರ್ಷದ ಯುವಕನ ತರನೇ ಅವರು ಇರ್ತಾರೆ. ಶ್ರೀಮಂತಿಕೆ ಅಲ್ವಾ, ಈ ಇಡೀ ಸೃಷ್ಟಿಯೇ ಅವರಿಗೆ ಸೇರ್ಬೇಕಾಗಿರೋದು. ಮತ್ತೆ ನಾವು ನೋಡಿದ್ವಿ ಅವರು ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೂ ಸಹ ಅವರು 16,108 ಹೆಂಡತಿಯರನ್ನ ಹೊಂದಿದ್ರು. ಅವರು ಸಾಮಾನ್ಯವಾದ ಮನೆಯಲ್ಲಿ ಇರಿಸಿರ್ಲಿಲ್ಲ. ಎಲ್ಲಾ ಮನೆಗಳನ್ನು, ಎಲ್ಲಾ ಅರಮನೆಗಳು ಸಹ ರತ್ನಖಚಿತವಾದಂತಹ ಒಂದು ರತ್ನಖಚಿತವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅದಾದ್ಮೇಲೆ ಖ್ಯಾತಿ ನೋಡಿ, ಕೃಷ್ಣ ಅವ್ರು 5,000 ವರ್ಷಗಳ ಹಿಂದೆ ಇದ್ದವರು. ಈಗ್ಲೂ ಸಹ ನಾವು ಅವರನ್ನ ಜ್ಞಾಪಿಸ್ಕೊತೀವಿ. ಮತ್ತೆ ಅವ್ರು ಮಾಡಿರುವಂತಹ ಒಂದು ಚಿಕ್ಕ ಚಿಕ್ಕ ಕೆಲಸವನ್ನು ಸಹ, ಅವರು ಬೆಣ್ಣೆ ಕದ್ರೂ ಸಹ ಅವರು ತುಂಬಾನೇ ಫೇಮಸ್ ಆಗ್ಬಿಡ್ತಾರೆ. ಅದನ್ನ ಹೋಗ್ಲಿ ಸಾಮಾನ್ಯ ಜನಗಳು ಅಲ್ಲ, ಈವನ್ ಋಷಿ ಮುನಿಗಳು, ದಾಸರು, ಶರಣರು ಎಲ್ಲರೂ ಸಹ ಹಾಡಿ ಹೊಗಳ್ತಾರೆ ಆ ಕೃಷ್ಣ ಬೆಣ್ಣೆಯನ್ನ ಕದ್ದಿರೋದನ್ನ. ಮತ್ತೆ ಸಾಮರ್ಥ್ಯ ಅಲ್ವಾ, ಅವ್ರಿಗೆ ಎಷ್ಟು ಶಕ್ತಿ ಇದೆ. ಅವರು ಚಿಕ್ಕ ವಯಸ್ಸಲ್ಲೇ ಎಷ್ಟು ರಾಕ್ಷಸರನ್ನ ಅವರು ಕೊಂದಿದ್ದಾರೆ ಅಲ್ವಾ. ಮತ್ತೆ ಅವ್ರು 7 ವರ್ಷದ ಬಾಲಕನಾಗಿದ್ದಾಗ ಅವರು ತಮ್ಮ ಕಿರು ಬೆರಳಿಗೆ ಏನು ಶಕ್ತಿನೇ ಇರೋದಿಲ್ಲ ಅಲ್ವಾ. ಅಂತಹ ಕಿರು ಬೆರಳಲ್ಲಿ ಅವರು ಗೋವರ್ಧನ ಪರ್ವತವನ್ನ ಅವರು ಸತತವಾಗಿ 7 ದಿನಗಳು 7 ರಾತ್ರಿಗಳ ಕಾಲ ಅವರು ಕೊಡೆ ತರ ಅವ್ರು ನಿಂತ್ಕೊಂಡು ಅವರು ಇಡೀ ವೃಂದಾವನ ವಾಸಿಗಳಿಗೆ ಆ ಇಂದ್ರನ ಸುರಿ ಮಳೆಯಿಂದ ಅವರ ರಕ್ಷಣೆಯನ್ನ ಅವರು ಕೊಡ್ತಾರೆ. ಮತ್ತೆ ಜ್ಞಾನ ಅಲ್ವಾ, ಅವರು ಪರಿಪೂರ್ಣವಾಗಿ ಜ್ಞಾನವಂತರು. ನೋಡಿ, ನಾವ್ ಈ ಭಗವದ್ಗೀತೆ ನಾವು ತಿಳ್ಕೊತಾದ್ರೂ ಇದರಿಂದ ದೇವೋತ್ತಮ ಪರಮಪುರುಷ ಕೃಷ್ಣನಿಂದ. ಮತ್ತೆ ತ್ಯಜಿಸುವಿಕೆ ಅಲ್ವಾ, ನೋಡಿ ಅವರು ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಅವ್ರು ನಮ್ಮಿಂದ ಏನನ್ನಾದ್ರೂ ಒಂದು ಚಿಕ್ಕದನ್ನ ಅವರು ನಿರೀಕ್ಷಣೆ ಮಾಡ್ತಾ ಇದ್ದಾರಾ? ನೋಡಿ, ನಮ್ಗೆ ಸಂತೋಷವಾಗಿ ಬದುಕ್ಲಿಕ್ಕೆ ಎಲ್ಲವನ್ನ ಅವ್ರಿಗೆ ಸೂರ್ಯ, ಚಂದ್ರ, ಬೆಳಕು, ಗಾಳಿ ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಕರೋನಾ ಟೈಮಲ್ಲಿ ನೋಡಿದ್ವಿ ಅಲ್ವಾ, ನಮ್ಗೆ ಆಕ್ಸಿಜನ್ ಸಿಲಿಂಡರ್ ಬೇಕಂದ್ರೆ ನಾವು ಎಷ್ಟು ಹಣವನ್ನ ಕೊಡ್ಬೇಕಾಗಿತ್ತು ಅಲ್ವಾ. ಮತ್ತೆ ನಮ್ಗೆ ಈಗ ವಿದ್ಯುತ್ವನ್ನ ನಮ್ಗೆ ಸೂರ್ಯನ ಬೆಳಕನ್ನ ಕೊಡ್ತಾ ಇದ್ದಾರೆ. ನಾವಿವಾಗ ಗೌರ್ಮೆಂಟ್ಗೆ ನಾವಿವಾಗ ವಿದ್ಯುತ್ಗೆ ಶುಲ್ಕವನ್ನ ಕಟ್ಬೇಕಂತ ನಾವ್ ಎಷ್ಟು ಹಣವನ್ನ ಕೊಡ್ಬೇಕಾಗತ್ತೆ. ಅದೇ ತರ ನಾವಿವಾಗ ಈ ಸೂರ್ಯನಿಗೂ ಸಹ ನಾವು ಶುಲ್ಕವನ್ನ ಕೊಡಿ, ಮತ್ತೆ ನೀವು ಉಸಿರಾಡ್ತಾ ಇರೋ ಗಾಳಿಗೂ ಸಹ ನೀವು ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡಿ ಅಂತ ಇವಾಗ ಕೃಷ್ಣ ಯಾವತ್ತೂ ನಮ್ಮನ್ನ ಕೇಳಿಲ್ಲ ಅಲ್ವಾ. ನೋಡಿ, ಎಷ್ಟು ತ್ಯಜಿಸುವಿಕೆ ಅವರಲ್ಲಿ ಇದೆ. ಹೋಗ್ಲಿ ಅವರು ಥ್ಯಾಂಕ್ಸ್ ಅನ್ನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರ, ಅದನ್ನು ಸಹ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಷ್ಟು ವೈರಾಗ್ಯ ಅವರಲ್ಲಿ ಇದೆ. ಸೊ ಇಂತಹವರನ್ನ ಭಗವಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಎಲ್ಲೆಲ್ಲಿ ಮಾತಾಡ್ತಾರೋ ಅಲ್ಲಿ ಭಗವಾನು ವಾಚ ಅಂತ ಹೇಳ್ಬಿಟ್ಟು ಇಲ್ಲಿ ವೇದವ್ಯಾಸರು ಹೇಳ್ತಾ ಇದ್ರೆ. ನಾವ್ ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ, ಅರ್ಜುನ ಹೇಳ್ಬೇಕಾದ್ರೆ ಅರ್ಜುನ ವಾಚ, ಧೃತರಾಷ್ಟ್ರ ಹೇಳ್ಬೇಕಾದ್ರೆ
ಧೃತರಾಷ್ಟ್ರ ಉವಾಚ ಅಂತ ಇತ್ತು, ಸಂಜಯ್ ಹೇಳ್ಬೇಕಾದ್ರೆ ಸಂಜಯ್ ಉವಾಚ ಅಂತ ಇತ್ತು. ಆದ್ರೆ ಇಲ್ಲಿ ಕೃಷ್ಣ ಯಾವಾಗ ಮಾತಾಡ್ತಾರೋ ಆಗ ಮಾತ್ರ ಇಲ್ಲಿ ವೇದವ್ಯಾಸರು ಇಲ್ಲಿ ಶ್ರೀ ಭಗವಾನ್ ವಾಚ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಮ್ಗೆ ಇಲ್ಲಿ ಕೃಷ್ಣ ಉತ್ತಮ ಶಿಕ್ಷಕ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅವರ ಉತ್ತಮ ಶಿಕ್ಷಕನ ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ನೀವೇನಾದ್ರೂ ಯಾರಾದ್ರೂ ಹೇಳ್ತೀರಾ ಕೃಷ್ಣನನ್ನ ಯಾಕೆ ಇಲ್ಲಿ ಉತ್ತಮ ಶಿಕ್ಷಕ, ಒಳ್ಳೆ ಗುರು ಅಂತ ಹೇಳ್ಬಿಟ್ಟು, ಜಗದ್ಗುರು ಅಲ್ವಾ ಅವರು, ಒಳ್ಳೆ ಗುರು, ಅವ್ರ ಏನು ಲಕ್ಷಣವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು? ಅವರು ಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ ಮಾತಾಜಿ. ಹಾ ಮಾತಾಜಿ, ಮತ್ತೆ ಅರ್ಜುನ ಅವರಿಗೆ ಗುರುವಿನ ಸ್ಥಾನದಲ್ಲಿ ನಿಂತು ಆ ಧರ್ಮ ಬೋಧನೆಯನ್ನ ಮಾಡಿದ್ದಾರೆ. ಮತ್ತೆ ಯುದ್ಧ ಮಾಡ್ಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಶಿಕ್ಷಕನ ರೀತಿಯಲ್ಲಿ ಒಬ್ಬ ಗುರುವಾಗಿ ಅವರು ತನ್ನ ಶಿಷ್ಯನಿಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಅರ್ಜುನ ಒಬ್ಬ ಗುರುವಾಗಿ ಕೃಷ್ಣನನ್ನ ಸ್ವೀಕರಿಸಿರ್ತಾರೆ. ಓಕೆ, ಧನ್ಯವಾದಗಳು ರಾಧಾ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಗೊಂದಲದಲ್ಲಿರುವಂತಹ ಆ ಒಂದು ಅರ್ಜುನನ ಮನಸ್ಸನ್ನ ಸಮತನದಲ್ಲಿ ತಂದು ಅರ್ಜುನನಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಆ ಯುದ್ಧಕ್ಕೆ ಅವನನ್ನ ಸಜ್ಜುಗೊಳಿಸಲು ಗುರುವಿನ ಸ್ಥಾನದಲ್ಲಿ ನಿಂತು ಅವರು ಆ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಕವಿತಾ ಮಾತಾಜಿ ಹೇಳಿ. ನಾವು ಮಾಡಿದಂತ ಕೆಲಸಕ್ಕೆ ನಾವು ಪ್ರತಿಫಲವನ್ನ ಅಪೇಕ್ಷೆ ಮಾಡಬಾರದು ಅನ್ನೋದನ್ನ ಕೃಷ್ಣ ಸಾರ್ತಾ ಇದ್ದಾನೆ. ಧನ್ಯವಾದಗಳು ಮಾತಾಜಿ, ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ನೋಡೋಣಂತ ಈಗ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನು ಅಂತಂದ್ರೆ ನಾವು ನೋಡಿದ್ವಿ, 1ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳೋದಿಲ್ಲ, ಅವ್ರು ಮೌನವನ್ನ ವಹಿಸ್ತಾರೆ ಅಲ್ವಾ. ಅರ್ಜುನ ಅವರು ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳೋದಕ್ಕೆ ಅವ್ರ ಅವಕಾಶವನ್ನ ಕೊಡ್ತಾರೆ ಅಲ್ವಾ. ಅಂದ್ರೆ ಒಳ್ಳೆ ಕೇಳುಗನಾಗಿದ್ದಾರೆ ಇವಾಗ ಕೃಷ್ಣ ಅಲ್ವಾ. ಆಲಿಸೋದು ಅದು ಉತ್ತಮ ಗುರುವಿನ ಲಕ್ಷಣ. ಅಂದ್ರೆ ಇವಾಗ ಹೇಳ್ತಾ ಇರ್ಬೇಕಾದ್ರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅವ್ರು ಏನೋ ಒಂದು ಉಪದೇಶವನ್ನ ಮಾಡ್ತಿಲ್ಲ. ಯಾಕಂದ್ರೆ ನಾವು ಪರಿಪೂರ್ಣವಾಗಿ ನಮ್ಮ ಗೊಂದಲವನ್ನ ಗುರುವಿಗೆ ಹೇಳ್ಕೊಂಡಲೆ ನಾವು ಇವಾಗ ಗುರು ಏನಾದ್ರೂ ಅರ್ಧದಲ್ಲೇ ನಿಲ್ಸಿ ನಮ್ಗೆ ಏನಾದ್ರು ಒಂದು ಉಪದೇಶವನ್ನ ಕೊಟ್ಟಾಗ ನಾವು ಕೇಳುವಂತ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ ಅಲ್ವಾ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಇನ್ನ ಇದೆ, ಅದೆಲ್ಲಾನು ಹೊರಗಡೆ ಬರ್ಬೇಕು. ಅವಾಗಷ್ಟೇನೆ ನಾವು ಗುರು ಏನಾದ್ರೂ ಉಪದೇಶವನ್ನ ಕೊಟ್ರೆ ನಾವು ಕೇಳುವಂತ ಒಂದು ಸ್ಥಿತಿಗೆ ಬರ್ತೀವಿ. ನೋಡಿ, ಆ ಲಕ್ಷಣವನ್ನ ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವರು ಆಲಿಸ್ತಾ ಇದ್ದಾರೆ ಸಂಪೂರ್ಣವಾಗಿ. ಮತ್ತೆ ಅರ್ಜುನನು ಸಿದ್ಧನಾಗಿ ಶರಣಾಗತನಾದಾಗ ಮಾತ್ರ ಅವನು ಗೀತೆಯ ಜ್ಞಾನವನ್ನ ಹೇಳ್ತಾ ಇದ್ದಾನೆ ಅಲ್ವಾ. ಇವಾಗ 7ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ, ನಾನು ನಿನ್ಗೆ ಇವಾಗ ಶರಣಾಗತನಾದ ಆತ್ಮ, ನನ್ನನ್ನ ಇವಾಗ ನೀನು ಶಿಷ್ಯನಾಗಿ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಅವನು ಶಿಷ್ಯನಾದ ಮೇಲೆನೆ ಈಗ ಕೃಷ್ಣ ಮಾತಾಡ್ತಾ ಇದ್ದಾರೆ. ಮತ್ತೆ ಇವಾಗ ಅರ್ಜುನನ ಮೇಲೆ ಅವ್ರಿಗೆ ಯಾವುದೇ ಒಂದು ಕೋಪವನ್ನ ಮಾಡ್ಕೋತಾ ಇಲ್ಲ ಅಲ್ವಾ. ಸೊ ಇವಾಗ ನೀನ್ ಇಷ್ಟು ಅನ್ಯಾಯಕ್ಕೆ ಒಳಗಾಗಿದ್ಯಾ, ಮತ್ತೆ ನೀನ್ ಎಷ್ಟು ಶೂರ ನೀನು, ಆದ್ರೆ ನೀನ್ ಈ ತರ ಮಾತಾಡ್ತಾ ಇದೆಯಲ್ಲ ಹೇಳಿ ತರ ಅಂತ ಹೇಳ್ಬಿಟ್ಟು ಅವ್ನು ಯಾವುದೇ ಒಂದು ಕೋಪವನ್ನ ಅವನು ಪಡೋದಿಲ್ಲ. ಮತ್ತೆ ಅರ್ಜುನನ ಮನಸ್ಸನ್ನ ಅವನು ಬದಲಾಯಿಸ್ತಾನೆ ಹೊರತು ಅವನು ಚುಚ್ಚು ಮಾತನ್ನ ಆಡ್ಬಿಟ್ಟು ಆ ಅರ್ಜುನನ ಮನಸ್ಸನ್ನ ಅವ್ರು ಮುರಿತಾ ಇಲ್ಲ. ಮತ್ತೆ ಅವ್ರು ಇವಾಗ 2ನೇ ಅಧ್ಯಾಯದಲ್ಲಿ ಅವ್ನಿಗೆ ಏನೆಲ್ಲ ಗೊಂದಲ ಇತ್ತು, ಆ 5 ಗೊಂದಲಗಳಿಗೆ ಅವರು ಸಂಕ್ಷಿಪ್ತವಾಗಿ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಅವರು ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಯಾಕಂದ್ರೆ ಅವರು ಕೊನೆಯ ತನಕ ಅಂದ್ರೆ ತುಂಬಾ ಸಮಯ ತಗೊಂಡು ಅವರು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಹೋಗ್ತಾ ಇಲ್ಲ. ಅವರು ಎಲ್ಲದಕ್ಕೂ ಹೆಚ್ಚಾಗಿ ವಿವರಣೆಯನ್ನ ಕೊಡ್ತಾ ಇಲ್ಲ. ಅವರು ಫಸ್ಟ್ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ, ಆಮೇಲೆ ಎಲ್ಲದಕ್ಕೂ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವರು ಅರ್ಜುನನಿಗೆ ಇವಾಗ ಮಾತಾಜಿ ಹೇಳ್ದ ಹಾಗೆ ಅವರು ಅರ್ಜುನನನ್ನ ಅವ್ರು ಯುದ್ಧ ಮಾಡ್ಲಿಕ್ಕೆ ಅವರು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅವ್ರನ್ನ ತಿದ್ದುತ್ತಾ ಇದ್ದಾರೆ, ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅದು ತಪ್ಪಿದೆ, ಸೊ ನೀನ್ ಯುದ್ಧವನ್ನ ಮಾಡು, ನಿನ್ಗೆ ಯಾವುದೇ ಒಂದು ಪಾಪ ಬರೋದಿಲ್ಲ, ನೀನು ಸಂತೋಷವನ್ನ ಹೊಂದುತ್ತೀಯಾ ಅಂತ ಹೇಳ್ಬಿಟ್ಟು ಅವರ ಕರ್ತವ್ಯ ಪ್ರಜ್ಞೆಯನ್ನ ಅವ್ರಿಗೆ ತೋರಿಸ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಅವರು ನಾವು ನೋಡ್ತೀವಿ ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಅವರು ಬೋಧನೆಯನ್ನ ಮಾಡಿದ್ಮೇಲೆ ಅರ್ಜುನನಿಗೆ ಅವರು ತಾಕೀತ್ ಮಾಡ್ತಾ ಇಲ್ಲ, ನಾನ್ ಹೇಳ್ತಾ ಇದೀನಿ ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳ್ತಾ ಇಲ್ಲ, ನಾನು ಇಷ್ಟೆಲ್ಲ ವಿವರಣೆಯನ್ನ ಕೊಟ್ಟಾಯ್ತು ಅರ್ಜುನ, ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ. ನಿನ್ಗೆ ಏನ್ ಇಚ್ಛೆ ಬರುತ್ತೋ ನೀನ್ ಅದನ್ನ ಮಾಡು ಅಂತ ಹೇಳ್ತಾರೆ. ಸೊ ಇದು ಉತ್ತಮ ಗುರುವಿನ ಲಕ್ಷಣ. ನೀನ್ ಇಷ್ಟವಾಗಿರೋ ತರ ಮಾಡು, ಒತ್ತಾಯ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಇವೆಲ್ಲನೂ ಸಹ ಅತ್ಯುತ್ತಮ ಶಿಕ್ಷಕನ ಲಕ್ಷಣಗಳು. ಸೊ ಇವಾಗ ನಾವ್ ನೋಡಿದ್ವಿ ಭಗವಾನ್ ಉವಾಚ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ನಾವ್ ಇವಾಗ ಇನ್ನ ಒಂದು ತುಂಬಾ ಮುಖ್ಯವಾದ ವಿಷಯನ ನಾವು ತಿಳ್ಕೊತಾ ಇದೀವಿ. ಇವಾಗ ನಿಮ್ಗೆ ಭಗವಂತ ಅಂತಂದ್ರೆ ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಭಗವಂತ ಅಂತಂದ್ರೆ ಯಾವ ತರ ಇರ್ತಾರೆ? ಹರೇ ಕೃಷ್ಣ.
ಟ್ರೈ ಮಾಡಿ, ಪರವಾಗಿಲ್ಲ, ತಪ್ಪಿದ್ರು ಪರವಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಭಗವಂತ ಅಂದ್ರೆ ನಾವ್ ಮಾಡುವಂತ ಒಳ್ಳೆ ಕಾರ್ಯಗಳಲ್ಲಿ ನಾವು ಭಗವಂತನನ್ನ ನೋಡ್ಬೇಕು. ಓಕೆ, ಧನ್ಯವಾದಗಳು ಮತ್ತೆ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳಿ ಮಾತಾಜಿ. ಇವಾಗ ಎಷ್ಟೊಂದ್ ಜನ ಭಗವಂತ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಒಂದು ಬೆಳಕು ಅಂತ ಹೇಳ್ತಾರೆ, ಒಂದು ಶಕ್ತಿ ಅಂತ ಹೇಳ್ತಾರೆ, ಅವ್ರಿಗೊಂದು ಏನೋ ಒಂದು ಆಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ, ನಾವು ಕೇಳಿದೀವಿ ಅಲ್ವಾ. ಸೊ ಭಗವಂತನಿಗೆ ಏನೋ ಒಂದು ಆಕಾರ ಇಲ್ಲ, ಈ ಬೆಳಕೆ ಶಕ್ತಿ ಅಥವಾ ಈ ಪ್ರಕೃತಿಯ ಶಕ್ತಿ ಅಂತ, ಸಾರಿ, ಈ ಪ್ರಕೃತಿಯೇ ಭಗವಂತ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಈ ಬೆಳಕೆ ಭಗವಂತ ಅಥವಾ ಬೆಳಕೆ ದೇವ್ರು ಅಂತ ಹೇಳ್ತಾರೆ ಅಲ್ವಾ. ಸೊ ಆದ್ರೆ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹೌದು, ಇವಾಗ ಯಾರಾದ್ರೂ ಸಹ ದೇವ್ರನ್ನ ಬೆಳಕು ಅಥವಾ ಶಕ್ತಿ ಅಂತ ಹೇಳಿದ್ರೆ ಹೌದು, ಅದು ಸರಿನೇ ಅಲ್ವಾ. ಇವಾಗ ಈ ಬೆಳಕು ಅಂತಂದ್ರೆ ಆ ಭಗವಂತ ಅಂತ ಏನಿದಾರೋ ಅವರ ದೇಹದಿಂದ ಬರ್ತಾ ಇದೆ ಅದು. ಆ ಬೆಳಕನ್ನಷ್ಟೇ ನೋಡ್ಬಿಟ್ಟು ಎಷ್ಟೊಂದ್ ಜನ ಏನಂತಾರೆ, ಇದೇ ದೇವ್ರು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ. ಸೊ ಇವಾಗ ಯಾರಾದ್ರೂ ಸಹ ದೇವರನ್ನ ಬರೇ ಬೆಳಕು ಅಥವಾ ಶಕ್ತಿ ಅಂತ ಅರ್ಥ ಮಾಡ್ಕೊಂಡ್ರೆ ಅವರು ಭಗವಂತನನ್ನ ಅರ್ಥ ಮಾಡ್ಕೊಂಡಿರೋದು ತುಂಬಾ ಕೆಳಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು, ಅವರಿಂದ ಬರೀ LKG ಸ್ಟೂಡೆಂಟ್ ಅಂತ ನಾವ್ ಅನ್ಕೋಬಹುದು. ಅದೇ ಇನ್ನ ಒಂದ್ ಸ್ವಲ್ಪ ಮುಂದುವರೆದಿರೋರು ಏನಂತ ಅರ್ಥ ಮಾಡ್ಕೋತಾರೆ ಭಗವಂತನನ್ನ ಅಂತಂದ್ರೆ, ಭಗವಂತನನ್ನ ನಾವು ಅಲ್ಲಿ ಇಲ್ಲಿ ಹುಡ್ಕೋದು ಬೇಕಾಗಿಲ್ಲ, ಅವರು ನಮ್ಮ ಒಳಗಡೆನೆ ಇದ್ದಾರೆ, ಅವರು ಪರಮಾತ್ಮನಾಗಿ ನಾವಿದ್ದಾರೆ, ನಮ್ಮ ಅಂತರ್ಯದಲ್ಲೇನೆ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರನ್ನ ನಾವು ಇನ್ನೊಂದ್ ಸ್ವಲ್ಪ ಮುಂದುವರೆದಿರುವಂತಹ ಒಂದು ಮಟ್ಟದಲ್ಲಿ, 2ನೇ ಹಂತದಲ್ಲಿ ಅವರು ಆ ದೇವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬಹುದು. ಅದೇ ಪರಿಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ದೇವರ ಬಗ್ಗೆ ಅಂತಂತಂದ್ರೆ, ಯಾರು ದೇವರನ್ನ ಒಬ್ಬ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಗೆ ಒಂದು ಸುಂದರ ರೂಪ ಇದೆ, ಶ್ಯಾಮ ಸುಂದರ ರೂಪ ಇದೆ, ಅವರು ಪೀತಾಂಬರವನ್ನ ಧರಿಸಿರ್ತಾರೆ, ಅವರು ತಲೆ ಮೇಲೆ ಅವರು ಒಂದು ನವಿಲಿಗೆರೆಯನ್ನ ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿರ್ತಾರೆ, ಈ ತರ ತುಂಬಾ ಸುಂದರವಾಗಿ ಮತ್ತೆ ಅವರ ದೇಹದ ಬಣ್ಣ ಈಗ ತಾನೇ ಮೋಡ ಬಂದಿರುತ್ತಲ್ವಾ, ಮಳೆ ಬರ್ಬೇಕಾದ್ರೆ ಮೋಡ ಬಂದಿರುತ್ತಲ್ವಾ, ಕಪ್ಪು ಮಿಶ್ರಿತ ನೀಲಿ ಬಣ್ಣ, ಅಂತಹ ಒಂದು ದೇಹದ ಛಾಯೆಯನ್ನ ಅವರು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊತಾರೋ ಅವರು ದೇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ದೇವರು ಅವ್ರಿಗೆ ಒಂದು ಭಾವನೆ ಇದೆ, ಅವರಿಗೆ ಒಂದು ವ್ಯಕ್ತಿತ್ವ ಇದೆ, ಅವ್ರನ್ನ ನಾವೇನಾದ್ರೂ ಪ್ರೀತಿಸಿದ್ರೆ ಅವ್ರು ನಮ್ಗೆ ಪ್ರತಿಯಾಗಿ ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವರು ದೇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ನಮ್ಗೆ ತುಂಬಾ ಮುಖ್ಯವಾದದ್ದು. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಆ ಭಗವಂತನ ಸಾಕ್ಷಾತ್ಕಾರವನ್ನ 3 ಹಂತದಲ್ಲಿ ಮಾಡ್ಕೋಬಹುದು. ಕೆಳಗಿನ ಹಂತ ಏನು ಅಂತಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ, ಅಂದ್ರೆ ಬರೇ ಭಗವಂತನನ್ನ ಒಂದು ಬೆಳಕು ಅಂತ ಅರ್ಥ ಮಾಡ್ಕೊಳ್ಳೋದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಕರಿತೀವಿ. ಮತ್ತೆ ಅದಕ್ಕಿಂತ ಒಂದು ಉನ್ನತ ಮಟ್ಟದಲ್ಲಿ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಭಗವಂತನನ್ನ ಪರಮಾತ್ಮನಾಗಿ ಅರ್ಥ ಮಾಡ್ಕೊಳೋದು, ಅಂದ್ರೆ ಅವನು ಚತುರ್ಭುಜ ರೂಪಧಾರಿಯಾಗಿ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲದಕ್ಕಿಂತ ಉತ್ತಮವಾಗಿ ಅರ್ಥ ಮಾಡ್ಕೊಳೋದು, ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಅವರು ಭಗವಾನ್, ಅಂದ್ರೆ ಒಂದು ವ್ಯಕ್ತಿ, ಅವರು ಬರೇ ಶಕ್ತಿ ಬೆಳಕು ಅಲ್ಲ ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವರು ದೇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವ್ ಇವಾಗ ಸೂರ್ಯನನ್ನ ನೋಡಿದ್ರೆ, ಇವಾಗ ಬರೇ ಸೂರ್ಯನ ಕಿರಣಗಳನ್ನ ನೋಡಿದ್ರೆ, ಆ ಕಿರಣಗಳನ್ನ ನೋಡಿದ್ರೆ ಅಥವಾ ಆ ಬೆಳಕನ್ನ ನೋಡಿದ್ರೆ, ಆ ಶಾಖವನ್ನ ನೋಡಿದ್ರೆ ಇದೇ ಸೂರ್ಯ ಅಂತ ಅನ್ಕೊಂಡ್ರೆ ತಪ್ಪು ಅಲ್ವಾ. ಯಾಕಂದ್ರೆ ಅದು ಪರಿಪೂರ್ಣವಾಗಿ ನಾವ್ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನಾವು ತಲೆ ಎತ್ತಿ ನೋಡಿದ್ರೆ ಏನ್ ಕಾಣ್ತೀವಿ, ಸೊ ನಾವು ಆ ಬೆಳಕಿನ ಒಂದು ಆ ಸುಡ್ತಾ ಇರೋ ಒಂದು ಉಂಡೆನ ನಾವು ನೋಡ್ತೀವಿ ತಲೆ ಎತ್ತಿ ನೋಡಿದ್ರೆ ಆಕಾಶದಲ್ಲಿ ಅಲ್ವಾ. ಅದು 2ನೇ ಹಂತದಲ್ಲಿ ನಾವು ಆ ಸೂರ್ಯನನ್ನ ಅರ್ಥ ಮಾಡ್ಕೊಂಡಿರೋದು. ಆದ್ರೆ ಪರಿಪೂರ್ಣವಾಗಿ ಸೂರ್ಯನನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಆ ಸೂರ್ಯ ಗ್ರಹದಲ್ಲಿ ಸೂರ್ಯನ ಒಬ್ಬ ವ್ಯಕ್ತಿ ಇದ್ದಾನೆ. ನಾವ್ ಯಾವಾಗ ಆ ಸೂರ್ಯನನ್ನ ಒಬ್ಬ ವ್ಯಕ್ತಿ ಅಂತ ನಾವು ಅರ್ಥ ಮಾಡ್ಕೋತೀವೋ ಆಗ ನಾವು ಪರಿಪೂರ್ಣವಾಗಿ ಸೂರ್ಯನನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ. ಇದೇ ತರ ಹಲವಾರು ಸಾದೃಶ್ಯಗಳನ್ನ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅರ್ಥ ಮಾಡ್ಕೊಳ್ಲಿಕ್ಕೆ. ನಾವು ಬೆಟ್ಟವನ್ನ ನಾವು ನೋಡಿದೀವಿ ಅಲ್ವಾ, ಆ ಬೆಟ್ಟ ದೂರದಿಂದ ನೋಡಿದ್ರೆ ನುಣ್ಣಗೆ ಕಾಣುತ್ತೆ, ಅಲ್ಲಿ ಏನು ಇಲ್ವೇನಪ್ಪಾ ಅಂತ ಅನ್ಸುತ್ತೆ. ನಾವು ಬೆಟ್ಟವನ್ನ ಬರೀ ನುಣ್ಣಗಿದೆ ಇದು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಅಷ್ಟೇ ಜ್ಞಾನವನ್ನ ಹೊಂದಿದ್ರೆ ನಾವು ತುಂಬಾ ಕೆಳಮಟ್ಟದಲ್ಲಿ ನಾವು ಆ ಬೆಟ್ಟವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ. ಇನ್ನೊಂದ್ ಸ್ವಲ್ಪ ಹತ್ರ ಹೋದ್ರೆ ನಮ್ಗೆ ಏನ್ ಕಾಣುತ್ತೆ, ಸೊ ಅಲ್ಲೆಲ್ಲನೂ ಸಹ ಮರ ಗಿಡಗಳಿರೋದೆಲ್ಲ ಕಾಣುತ್ತೆ ಅಲ್ವಾ. ನಾವ್ ಇನ್ನ ಹತ್ರದಲ್ಲಿ ನಾವು ನೋಡಿದ್ರೆ ಏನ್ ಕಾಣುತ್ತೆ, ಅಲ್ಲೆಲ್ಲನೂ ಸಹ ಎಷ್ಟೊಂದು ಚಟುವಟಿಕೆಗಳಿದೆ ಅಲ್ವಾ, ಎಷ್ಟೊಂದು ಜೀವರಾಶಿಗಳಿದೆ, ಅವು ಅಲ್ಲಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ, ಅವರು ಜೀವನವನ್ನ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ. ಆಗ ನಾವು ಪರಿಪೂರ್ಣವಾಗಿ ಆ ಬೆಟ್ಟದವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಭಗವಂತನನ್ನ ಬರೇ ಬೆಳಕು ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾ ಕೆಳಮಟ್ಟದಲ್ಲಿ ನಾವು ದೇವರನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಅರ್ಥ. ಅವರು ಚತುರ್ಭುಜ ರೂಪಧಾರಿಯಾಗಿ ನಮ್ಮ ಒಳಗಡೆ ಇದ್ದಾರೆ ಪರಮಾತ್ಮನಾಗಿ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಇನ್ನೊಂದ್ ಸ್ವಲ್ಪ ಉನ್ನತ ಮಟ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋ ತರ. ಅದನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀವಿ ಭಗವಂತನನ್ನ ಅಂತಂದ್ರೆ ಅವ್ರು ಒಬ್ಬ ವ್ಯಕ್ತಿ, ಅವ್ರಿಗೂ ಸಹ ಭಾವನೆಗಳಿದೆ, ನಾವು ಅವ್ರನ್ನ ಪ್ರೀತಿಸಿದ್ರೆ ಅವರು ಪ್ರತಿಯಾಗಿ ಪ್ರೀತಿಸ್ತಾರೆ ಅಂತ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಆಗ ನಾವು ಭಗವಂತನನ್ನ ನಾವು ಪರಿಪೂರ್ಣವಾಗಿ ತಿಳ್ಕೊಂಡಿದೀವಿ ಅಂತ. ಇದು ತುಂಬಾ ಮುಖ್ಯವಾದದ್ದು ಆಕ್ಚುಲಿ. ಸೊ ನಿಮ್ಗೆ ಹೋಗ್ತಾ ಇದು ಅರ್ಥ ಮಾಡ್ಕೋತೀರಾ. ಸೊ ಇವಾಗ ಭಗವಂತನನ್ನ ನಾವು
ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್, ಈ 3 ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಯಾರು ಭಗವಂತನನ್ನ ಈ ಶ್ಯಾಮ ಸುಂದರ ರೂಪ ಇದೆ ಅಂತ ಅರ್ಥ ಮಾಡ್ಕೋತಾರೋ ಅವರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇವಾಗ ನಾವು ಅರ್ಜುನ ಏನು ಗೊಂದಲಕ್ಕೆ ಒಳಗಾಗಿದ್ದಾನೆ ಅದಕ್ಕೆ ಇವಾಗ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲು ಇಲ್ಲಿ ನಾವ್ ಯಾರು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನಾವ್ ಯಾರಂತಾನೆ ಗೊತ್ತಿಲ್ಲ ಅಂತಂದ್ರೆ ಖಂಡಿತ ನಾವು ಪರಿಪೂರ್ಣವಾದ ಜ್ಞಾನವನ್ನ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ಒಬ್ಬ ರಾಜನ ಮಗ ಅವನು ತನ್ನನ್ನ ನಾನು ರಾಜನ ಮಗ ಅಂತ ಅವನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅವನು ಏನ್ ಮಾಡ್ತಾನೆ, ಅವನು ಬೀದಿ ಸುತ್ತುವಂತ ಹುಡುಗರ ಜೊತೆ ಇರ್ತಾನೆ, ಅವನು ಬೀದಿಯಲ್ಲಿ ಇರೋದೆಲ್ಲ ಆಯ್ಕೊಂಡು ತಿಂತಾ ಇರ್ತಾನೆ. ಅವ್ನು ಯಾವಾಗ್ಲೂ ನಾನು ರಾಜನ ಮಗ ಅಂತ ಗೊತ್ತಾದಾಗ ಅವನು ಏನ್ ಮಾಡ್ತಾನೆ, ಆ ರಾಜನಾಗಿ ಏನು ಕಾರ್ಯಗಳನ್ನ ಮಾಡ್ಬೇಕೋ ಅದನ್ನ ಅವ್ರು ಮಾಡ್ತಾರೆ ಅಲ್ವಾ. ಅದೇ ತರನೇ ಇವಾಗ ನಮ್ಗೆ ನಾವ್ ಯಾರಂತಾನೆ ಗೊತ್ತಿಲ್ಲ. ಸೊ ಇವಾಗ ನಮ್ಗೆ ಕೃಷ್ಣ ಅದನ್ನ ತಿಳಿಸಿ ಕೊಡ್ತಾ ಇದ್ರೆ ನಾವ್ ಯಾರು ಅಂತ ಹೇಳ್ಬಿಟ್ಟು. ಇವಾಗ ನಿಮಗೇನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ನೀವು ಯಾರು ಅಂತಂದ್ರೆ ನೀವೇನಂತ ಉತ್ತರ ಕೊಡ್ತೀರಾ? ಹರೇ ಕೃಷ್ಣ ಯಾರಾದ್ರೂ ಹೇಳ್ತೀರಾ? ನೀವ್ ಯಾರು ಅಂದ್ರೆ ಏನಂತ ಉತ್ತರ ಕೊಡ್ತೀರಾ? ಹರೇ ಕೃಷ್ಣ ಯಾರಾದ್ರೂ ಉತ್ತರ ಕೊಡಿ, ಯಾಕಂದ್ರೆ ಸಮಯ ಇಲ್ಲ ಜಾಸ್ತಿ ವೆಯ್ಟ್ ಮಾಡ್ಲಿಕ್ಕೆ. ಭಗವಂತನ ಸೃಷ್ಟಿ. ಓಕೆ, ನಾವು ಭಗವಂತನ ಸೃಷ್ಟಿ ಅಂತ ಕರಿತೀವಿ ಅಥವಾ ನಮ್ ಹೆಸರಿಟ್ಟು ಹೇಳ್ತೀವಿ ಅಲ್ವಾ. ನಾನು ಯಾರು ಅಂತಂದ್ರೆ ನಾನು ಹೆಸರಿಟ್ಟು ಹೇಳ್ತೀನಿ. ಅಕಸ್ಮಾತ್ ನಾನು ಏನಾದ್ರು ತಂದೆ ತಾಯಿ ಹೆಸರು ಹೇಳಿ ನಾವು ಅಂತವ್ರ ಮದ್ವೆ ಅಂತ ಹೇಳ್ತೀವಿ. ಅದನ್ನು ಹೇಳ್ತೀವಿ. ಅಥವಾ ಮೊದ್ಲೇ ಹೇಳೋದೇ ಹಾಗೆ ನಾವು. ಹಾ ಮಾತಾಜಿ, ಅದೇ ಮಾತಾಜಿ ನಮ್ಮ ಹೆಸರು ಹೇಳ್ತೀವಿ, ಜಾಸ್ತಿ ಅಂದ್ರೆ ಅಪ್ಪ ಅಮ್ಮ ಹೆಸರು ಹೇಳ್ತೀವಿ. ಹಾ ಮಾತಾಜಿ. ಅಥವಾ ನಾವು ಪಕ್ಕದ ಊರಿಗೆ ಹೋದ್ರೆ ನಾವು ಬೆಂಗಳೂರವರು, ಸಾರಿ ಪಕ್ಕದ ಊರಿಗೆ ಹೋದಾಗ ಬೆಂಗಳೂರವರು ಅಂತ ಹೇಳ್ತೀವಿ. ಅಥವಾ ಯಾವ ಊರಲ್ಲಿ ಇದೀವೋ ಆ ಊರ ಹೆಸರು ಹೇಳ್ತೀವಿ. ಅಥವಾ ಪಕ್ಕದ ಸ್ಟೇಟ್ಗೆ ಹೋದಾಗ ನಾವು ಕರ್ನಾಟಕದವರು ಅಂತ ನಾವ್ ಹೇಳ್ತೀವಿ. ಅಥವಾ ಬೇರೆ ಹೋದಾಗ ಭಾರತದವರು ಅಂತ ಹೇಳ್ತೀವಿ. ಅಥವಾ ನಾನ್ ಹೆಂಗಸು ಗಂಡಸು ಆತರ ನಾವ್ ಹೇಳ್ತೀವಿ ಅಲ್ವಾ. ಸೊ ಇವೆಲ್ಲ ನಾವು ಏನ್ ಹೇಳ್ತಾ ಇದೀವೋ ಈ ಎಲ್ಲಾ ಉತ್ತರಗಳು ಯಾವುದ್ರ ಕುರಿತಾಗಿ ನಾವ್ ಹೇಳ್ತಾ ಇದೀವಿ? ನಾವು ಈಗಿರುವಂತಹ ದೇಹದ ಬಗ್ಗೆ ಹೇಳ್ತಾ ಇದ್ದೀವಿ. ದೇಹದ ಬಗ್ಗೆ ನಾವು ನಮ್ಮನ್ನ ಗುರುತಿಸ್ಕೊತಾ ಇದೀವಿ ಅಲ್ವಾ. ಆದ್ರೆ ನಿಜವಾಗಿ ನಾವ್ ಯಾರು ಅಂತಂದ್ರೆ ಇವಾಗ ಯಾರಾದ್ರೂ ಒಬ್ರು ಸತ್ ಹೋಗಿದ್ರೆ ನಾವ್ ಏನ್ ಹೇಳ್ತೀವಿ? ಯಾರಾದ್ರೂ ಸಾವನ್ನ ಅಪ್ಪಿರ್ತಾರೆ, ನಾವ್ ಏನಂತ ಮಾತಾಡ್ತೀವಿ? ಹೇಳೋದಿಲ್ಲ ಮಾತಾಜಿ, ಅಂದ್ರೆ ಡೆಡ್ ಬಾಡಿ ಅನ್ನೋ ತರ ಮಾತಾಡ್ತಾರೆ ಅಲ್ವಾ. ಸತ್ ಹೋದ್ರು ಅಂತ ಹೇಳ್ತಾರೆ ಅಲ್ವಾ. ನಾವಿವಾಗ ದೇಹ, ನಮ್ಮನ್ನ ನಾವು ದೇಹ ಅಂತ ಅನ್ಕೊಂಡ್ರೆ ಅಲ್ಲೇ ಇದೆಯಲ್ಲ ದೇಹ. ಯಾಕೆ ಅವರು ಸತ್ತು ಹೋದ್ರು ಅಂತ ಕರಿತಾ ಇದ್ದಾರೆ? ಹಾಗಾದ್ರೆ ಯಾರು ಹೋಗಿದ್ದು ಅಲ್ಲಿಂದ? ಯಾರು ಹೋಗಿದ್ದು ಅಲ್ವಾ. ಆತ್ಮ ಅಂದ್ರೆ ಏನರ್ಥ? ನಾವು ಈ ದೇಹ ಅಲ್ಲ, ನಾವ್ ಈ ದೇಹದಲ್ಲಿ ವಾಸ ಮಾಡ್ತಾ ಇರುವಂತಹ ಆತ್ಮ ಅಲ್ವಾ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರು. ನಾವಿವಾಗ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಯಾವ್ದ್ರ ಕುರಿತಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ? ನಮ್ಗೆಲ್ಲ ಪೋಷಣೆ ಮಾಡ್ಕೊಳೋದಕ್ಕೆ, ಮನೆಯವ್ರಿಗೆ ನಾವು 100% ನಾವು ದೇಹಕ್ಕೋಸ್ಕರ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅಲ್ವಾ. ಅದಕ್ಕೆ ನೋಡಿ ನಾವ್ ಎಷ್ಟೇ ಹಣ ಅಂತಸ್ತು ಆಸ್ತಿ ಪಾಸ್ತಿ ಎಲ್ಲ ಸಂಪಾದಿಸಿದ್ರು ಸಹ ನಮ್ಗೆ ಸಂತೋಷ ಸಿಗ್ತಾ ಇಲ್ಲ ಅಲ್ವಾ. ಇವಾಗ ನೋಡಿ ಬರೇ ನಾವು ಕಾರನ್ನೇ ನೋಡ್ಕೊಂಡು ಕಾರನ್ನ ಚೆನ್ನಾಗಿ ಪಳಪಳ ಹೊಡೆಯೋ ತರ ತೊಳ್ಕೊಂಡು ಅದಕ್ಕೆ ಪೆಟ್ರೋಲ್ ಎಲ್ಲ ಹಾಕಿದ್ರೆ ಅಲ್ವಾ ಅದ್ರದ್ದು ಉಪಯೋಗ, ಪರಿಪೂರ್ಣವಾದ ಉಪಯೋಗ ಆಗತ್ತಾ ಅಲ್ವಾ. ಸೊ ಅದನ್ನ ಓಡಿಸೋ ಡ್ರೈವರ್ನ ನಾವು ನೋಡ್ಕೋಬೇಕು ಅಲ್ವಾ. ಅದೇ ತರನೇ ನಾವ್ ಇವಾಗ ಇಲ್ಲಿ ನಾವು ಆತ್ಮ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಆತ್ಮದ ಬಗ್ಗೆ ಏನು ಕಾಳಜಿನೇ ನಾವು ತೋರಿಸ್ತಾ ಇಲ್ಲ. ನಾವು ಬರೇ ನಮ್ಮನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ನಾವು ದೇಹ ಅಂತ ಅರ್ಥ ಮಾಡ್ಕೊಂಡಿದೀವಿ, ಆದ್ರೆ ನಾವು ದೇಹ ಅಲ್ಲ. ಇದು ಜಡವಸ್ತುವಿಂದ ಮಾಡಲ್ಪಟ್ಟಿರೋದು. ಈ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಈ ಅಶಾಶ್ವತವಾದ ನಶ್ವರವಾದ ಶರೀರದಲ್ಲಿ ನಾವು ಶಾಶ್ವತವಾಗಿರುವಂತಹ ಆತ್ಮ ಇರೋದು ಅಲ್ವಾ. ಸೊ ನಾವು ಆತ್ಮ, ನಾವು ಈ ಶರೀರದಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ಮ ಆಸೆಗಳನ್ನೆಲ್ಲ ಪೂರೈಸ್ಲಿಕ್ಕೆ ಭಗವಂತ ನಮ್ಗೆ 84 ಲಕ್ಷ ಶರೀರಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ನಾವ್ ಇವಾಗ 84 ಲಕ್ಷ ಯೋನಿಗಳಲ್ಲಿ ನಾವು ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿದೀವಿ. ಅಂದ್ರೆ ಅಷ್ಟೆಲ್ಲ ಶರೀರಗಳನ್ನ ನಾವು ಬದಲಾವಣೆ ಮಾಡ್ತಾ 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 ಈಗ ಕೊನೆಯಲ್ಲಿ ನಾವು ಈ ಮಾನವ ಶರೀರವನ್ನ ನಾವು ಪಡೆದಿದೀವಿ ಅಲ್ವಾ. ಇಂತಹ ಒಂದು ಅಂದ್ರೆ ಮಾನವ ಶರೀರ ಪಡೆಯೋದೇ ಒಂದು ತುಂಬಾ ಅಪರೂಪವಾದದ್ದು ಅಂತ ಹೇಳ್ತಾರೆ. ಇಂತಹ ಒಂದು ಮಾನವ ಶರೀರ ಪಡೆದಾಗ ನಾವು ಒಂದು ಕ್ಷಣ ಯೋಚನೆ ಮಾಡ್ಬೇಕು, ನಾನ್ ಯಾರು, ನಾನು ಯಾಕೆ ಇಲ್ಲಿ ಹುಟ್ಟಿದೀನಿ, ನಾನು ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀನಿ, ನನ್ನನ್ನ ಸೃಷ್ಟಿ ಮಾಡಿರೋರು ಯಾರು, ಈ ನನ್ನ ಸುತ್ತಮುತ್ತಲು ಇರುವಂತ ಪ್ರಕೃತಿ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಒಂದು ಕ್ಷಣ ಯೋಚನೆ ಮಾಡ್ಬೇಕು. ಅಥತೋ ಬ್ರಹ್ಮ ಜಿಜ್ಞಾಸು ಅಂತ ಅಲ್ವಾ. ಅವಾಗಷ್ಟೇನೆ ನಾವು ಪ್ರಶ್ನೆಯನ್ನ ಹಾಕೊಂಡ್ರೆ ಅಷ್ಟೇನೆ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಪ್ರಾಣಿಗಳ ತರ. ಪ್ರಾಣಿಗಳು ಏನ್ ಮಾಡ್ತಾ ಇದಾರೆ, ಅವರು ಆಹಾರ ನಿದ್ರಾ ಭಯ ಮೈಥುನ ಅಲ್ವಾ. ತಿನ್ನೋದು, ಮಲ್ಕೊಳೋದು, ಮತ್ತೆ ಮಕ್ಕಳು ಮಾಡ್ಕೊಳೋದು, ಮತ್ತೆ ನಾವು ಏನಾದ್ರೂ ನಮ್ಗೆ ವಾಸ ಮಾಡ್ಲಿಕ್ಕೆ ನಾವು ಒಂದು ಮನೆ ಮಠ ಎಲ್ಲ ಮಾಡ್ಕೊಳೋದು ಅಲ್ವಾ. ಬರೀ ಇಷ್ಟನ್ನೇ ಮಾಡೋದು. ಇದನ್ನ ಪ್ರಾಣಿಗಳು ಮಾಡ್ತಾ ಇದ್ದಾರೆ.
ಅಲ್ವಾ? ಹಾಗಾದ್ರೆ ನಮಗೂ ಪ್ರಾಣಿಗಳು ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಲ್ವಾ? ನಾವು ಸಹ ಬರೀ ಇಷ್ಟನ್ನೇ ಮಾಡಿದ್ರೆ ಪ್ರಾಣಿಗಳಾಗಿ ನಾವು ಬದುಕಿ ಈ ಮಾನವ ಜನ್ಮವನ್ನ ನಾವು ಮುಗಿಸ್ಬಿಡ್ತೀವಿ ಅಲ್ವಾ? ಅದಕ್ಕೋಸ್ಕರ ಈ ಮಾನವ ಜನ್ಮ ಬಂದಾಗ ನಾವ್ ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕು. ನಾವ್ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಅಷ್ಟೇನೆ ನಮ್ಗೆ ನಾವ್ ಯಾರು ಅಂತ ಗೊತ್ತಾದಾಗ ಅಷ್ಟೇನೆ ನಾವು ಸರಿಯಾದ ದಾರಿಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಸಹ ಪ್ರಾಣಿಗಳ ತರ ನಾವು ಜೀವನವನ್ನ ಮಾಡಿ ಆ ನಾಯಿ ಬೆಕ್ಕು ಹೇಗೆ ಸತ್ತು ಹೋಗುತ್ತೋ ಹಾಗೆ ನಾವು ನಮ್ಮ ಜೀವನವನ್ನ ನಾವು ಮುಗಿಸ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಆತ್ಮ ಅಂತ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ? ಹಾಗಾದ್ರೆ ನಾವ್ ಈ ದೇಹದಲ್ಲಿ ಎಲ್ಲಿ ವಾಸ ಮಾಡ್ತಾ ಇದೀವಿ ನಾವು ಆತ್ಮ ಆದ್ರೆ ಅಲ್ವಾ? ಸೊ ಇವಾಗ ನೋಡಿ, ಒಂದ್ ಮಗು ಹತ್ರ ಏನಾದ್ರು ಒಂದು ಬೊಂಬೆ ಇದ್ರೆ ಆ ಬೊಂಬೆನ ಕಿತ್ಕೊಳಕ್ ಹೋದ್ರೆ ಮಗು ಏನ್ ಮಾಡುತ್ತೆ, ಅಥವಾ ಆ ಮಗುದು ಬೊಂಬೆ ಅಲ್ಲೆಲ್ಲಾದ್ರೂ ಇಟ್ಟಿದ್ರೆ ನಾವು ಅದನ್ನ ಎತ್ಕೊಂಡ್ರೆ ಮಗು ಏನ್ ಮಾಡುತ್ತೆ, ಓಡ್ಕೊಂಡ್ ಬರುತ್ತೆ ನೋಡಿದ್ರೆ ಅಲ್ವಾ? ಅಯ್ಯೋ ನಂದು 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 ಅಂತ ತೋರಿಸ್ಕೊಂಡ್ ಬರುತ್ತೆ. ಅದ್ರ ಬೆರಳು ಎದೆ ಹತ್ರ ಹೋಗುತ್ತೆ ಅಲ್ವಾ? ನಮ್ಮ ಹೃದಯ ಎಲ್ಲಿದೆಯೋ ಅಲ್ಲಿ ಹೋಗುತ್ತೆ ನೋಡಿ. ಆ ಮಗುಗೆ ಏನೂ ಗೊತ್ತಿಲ್ಲ ಅಲ್ವಾ? ಆದ್ರೆ ಆ ಮಗು ಸರಿಯಾಗಿ ಅದರ ಬಾಡಿ ಲ್ಯಾಂಗ್ವೇಜ್ ಸರಿಯಾಗೇ ಇದೆ. ಅದು ತನ್ನ ಕೈ ಬೆರಳನ್ನ ತನ್ನ ಹೃದಯದ ಹತ್ರ ತೋರಿಸ್ತಾ ಇದೆ ಅಲ್ವಾ? ಅದು ನಂದು 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 ಅಂತ ಅಲ್ವಾ? ನೋಡಿ, ನಮ್ಗೆ ಆ ಮಗುವಿಂದ ನಮ್ಗೆ ಗೊತ್ತಾಗ್ತಾ ಇದೆ ನಾವು ಈ ಹೃದಯ ಭಾಗದಲ್ಲಿ ವಾಸ ಮಾಡ್ತಾ ಇದೀವಿ ಅಂತ. ನಾವು ಆತ್ಮ, ನಾವು ಈ ಹೃದಯದ ಭಾಗದಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಎಷ್ಟೊಂದು ಆಪರೇಷನ್ ಎಲ್ಲ ಮಾಡ್ತಾರಲ್ವಾ ಡಾಕ್ಟರ್ಸ್, ಯಾರು ನೋಡಿಲ್ವಲ್ಲ ಅಂತ ನಮ್ಗೆ ಅನ್ಸತ್ತೆ ಅಲ್ವಾ? ಆದ್ರೆ ಈ ಆತ್ಮವನ್ನ ಯಾಕೆ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದು ಎಷ್ಟು ಚಿಕ್ಕದಿದೆ ಅಂತಂದ್ರೆ ನಾವು ನಮ್ಮ ಕೂದಲಿನ ತುದಿಯನ್ನ ತಗೊಂಡು ಅದನ್ನ 10,000 ಭಾಗ ಮಾಡಿದ್ರೆ ಎಷ್ಟು ಚಿಕ್ಕದಾದ ಭಾಗ ಒಂದು ಸಿಗುತ್ತೋ ಅಷ್ಟು ಚಿಕ್ಕದಾಗಿ ನಮ್ಮ ಆತ್ಮ ಇದೆ. ಸೊ ಅದಕ್ಕೋಸ್ಕರನೇ ನಮ್ಗೆ ಗೊತ್ತಾಗೋದಿಲ್ಲ. ಯಾರೇ ಒಂದು ಆರ್ಟ್ ಸರ್ಜರಿ ಮಾಡಿದ್ರು ಸಹ ಈ ಆತ್ಮವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇವಾಗ ಸೈಂಟಿಸ್ಟ್ ಏನೆಲ್ಲ ಕಂಡಿಡಿದಿದ್ದಾರೆ ಉಪಕರಣಗಳು, ಅದರಿಂದ ನಾವು ಆತ್ಮವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗ್ ಗೊತ್ತಾಗತ್ತೆ ಆತ್ಮ ಇದೆ ಅಂತ ಹೇಳ್ಬಿಟ್ಟು? ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ನಮ್ಗೆ ಆ ಪ್ರಜ್ಞೆ ಅಂತ ಇದೆಯಲ್ಲ ದೇಹದಲ್ಲಿ, ನಮ್ಮ ಕಿರು ಬೆರಳಲ್ಲಿ ಒಂದು ಚಿಕ್ಕ ಗಾಯ ಆದ್ರೆ ಅಥವಾ ಆ ಕಿರು ಬೆರಳ ಮೇಲೆ ಒಂದು ಚಿಕ್ಕ ಇರುವೆ ಓಡಾಡಿದ್ರು ಸಹ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ? ಸೊ ಆ ಪ್ರಜ್ಞೆ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಆತ್ಮ ಇದೆ, ಈ ದೇಹದಲ್ಲಿ ಆತ್ಮ ವಾಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾವಾಗ ಆತ್ಮ ಆ ದೇಹದಿಂದ ಹೊರಗಡೆ ಹೋಗುತ್ತೋ ಆಗ ನಮ್ಗೆ ಆ ಪ್ರಜ್ಞೆ ಅನ್ನೋದು ಹೊರಟೋಗುತ್ತೆ ಅಲ್ವಾ? ನಮ್ದು ಒಂದು ಜಡ ವಸ್ತುವಾಗ್ಬಿಡುತ್ತೆ ನಮ್ಮ ದೇಹ ಅಲ್ವಾ? ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ? ಸೊ ಆತ್ಮದ ಇರುವಿಕೆ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ದೇಹದಲ್ಲಿ ಹರಡಿರುವಂತಹ ಆ ಪ್ರಜ್ಞೆಯಿಂದ ಗೊತ್ತಾಗುತ್ತೆ. ಹೇಗೆ ಒಬ್ಬ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾನೋ ಅದೇ ತರನೇ ಈ ಆತ್ಮ ಆ ಹೃದಯ ಭಾಗದಲ್ಲಿ ಇಟ್ಕೊಂಡು ಇಡೀ ಶರೀರಕ್ಕೆ ಅದು ಪ್ರಜ್ಞೆಯನ್ನ ಅದು ಕೊಡುತ್ತೆ. ಸೊ ಪ್ರಜ್ಞೆ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ಆ ಆತ್ಮ ಅನ್ನೋದು ವಾಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಗೆ ತುಂಬಾ ಒಂದು ಮುಖ್ಯವಾದ ಶ್ಲೋಕವನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ನಾವು ಚಿಕ್ಕವರಾಗಿದ್ದಾಗ ನಮ್ದು ಚಿಕ್ಕ ದೇಹ ಇತ್ತು ಅಲ್ವಾ? ಅದಾದ್ಮೇಲೆ ನಾವು ಬೆಳೀತಾ ಬರ್ತಾ ಸೊ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆ ಆಯ್ತು. ಅದಾದ್ಮೇಲೆ ನಾವಿನ್ನ ಸ್ವಲ್ಪ ವರ್ಷಗಳಾದ್ರೆ ನಮ್ಗೆ ಮುಪ್ಪು ಬರುತ್ತೆ. ಅದಾದ್ಮೇಲೆ ನಾವು ಏನಾಗುತ್ತೆ, ಸೊ ನಮ್ಮ ದೇಹ ಸಾವನ್ನ ಅಪ್ಪುತ್ತೆ ಅಲ್ವಾ? ಸೊ ಇವಾಗ ಇದೆಲ್ಲ ಏನು ಬದಲಾವಣೆ ನಾನು ನೋಡ್ತಾ ಇದೀವೋ ಇದು ದೇಹಕ್ಕೆ ಸಂಬಂಧಪಟ್ಟಿರೋದು. ಸೊ ದೇಹ 6 ರೀತಿಯಲ್ಲಿ ಬದಲಾವಣೆ ಹೊಂದುತ್ತೆ ಅಂತ ಹೇಳ್ತಾರೆ. ಸೊ ಅದು ಹುಟ್ಟುತ್ತೆ, ಅದಾದ್ಮೇಲೆ ಅದು ಬೆಳೆಯುತ್ತೆ, ಅದಾದ್ಮೇಲೆ ಸ್ವಲ್ಪ ದಿವಸ ಅದೇನು ಬದಲಾವಣೆಗೆ ಒಳಗಾಗೋದಿಲ್ಲ, ಅದಾದ್ಮೇಲೆ ಅದು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ, ಅದಾದ್ಮೇಲೆ ಅದಕ್ಕೆ ವಯಸ್ಸಾಗತ್ತೆ, ಸಾವನ್ನ ಅಪ್ಪುತ್ತೆ. ಈ 6 ಬದಲಾವಣೆಗಳು ಏನನ್ನ ನಾವು ನೋಡ್ತೀವೋ ಇದೆಲ್ಲವೂ ಸಹ ದೇಹಕ್ಕೆ ಕುರಿತಾಗಿರುವಂತಹ ಬದಲಾವಣೆಗಳು. ಆದ್ರೆ ಆತ್ಮ ಯಾವುದೇ ಒಂದು ಬದಲಾವಣೆಯನ್ನ ಹೊಂದೋದಿಲ್ಲ. ನಾವು ಚಿಕ್ಕ ಮಗುವಾಗಿದ್ದಾಗ ಯಾವ ಆತ್ಮ ಇತ್ತೋ ಅದೇ ಆತ್ಮ ನಾವು ಮುಪ್ಪಾದಾಗ್ಲೂ ಇರುತ್ತೆ, ಅದಾದ್ಮೇಲೆ ಆ ಸಾವಾದಾಗ ಏನಾಗುತ್ತೆ, ಅದು ಆ ದೇಹವನ್ನ ಬಿಟ್ಟು ಅದು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಸೊ ಹೇಗೆ ಆ ಆತ್ಮ ಬಾಲ್ಯದಿಂದ ಯೌವನದಿಂದ ಅದು ಮುಪ್ಪಿಗೆ ಬರುತ್ತೋ ಅದೇ ತರನೇ ಆ ವ್ಯಕ್ತಿ ಸಾವನ್ನ ಅಪ್ಪದಾಗ ಆ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರನ್ನ ಧೀರ ಅಂತ ಕರಿತಾ ಇದ್ದಾರೆ. ಆ ಧೀರನಾದವನು ಗೊಂದಲಕ್ಕೆ ಒಳಗಾಗೋದಿಲ್ಲ. ನೀನ್ ನೋಡಿದ್ರೆ ತುಂಬಾ ವಿದ್ವಾಂಸನ ತರ ಮಾತಾಡ್ತಾ ಇದ್ಯಾ, ಆದ್ರೆ ನೀನು ಸತ್ತವರಿಗೆ ಮತ್ತೆ ಬದುಕೋರ್ಗೋಸ್ಕರ ಅಳ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ನಿಂದು ಎಂತಹ ಜ್ಞಾನ ಅಂತ ಹೇಳ್ಬಿಟ್ಟು ಅಲ್ಲಿ ಕೃಷ್ಣ ಅವ್ರನಲ್ಲಿ ಅಂದ್ರೆ ಅಣಕಿಸೋ ತರ ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀನು ವಿದ್ವಾಂಸನ ತರ ಮಾತಾಡ್ತಾ ಇದ್ಯಾ, ಆದ್ರೆ ನೀನು ಯಾವ್ದರ ಕುರಿತಾಗಿ ನೀನು ಮಾತಾಡ್ತಾ ಇದ್ಯಾ? ಆತ್ಮದ ಕುರಿತಾಗಿ ನೀನು ಶೋಕವನ್ನ ಪಡ್ತಾ ಇದ್ಯಾ ಅಥವಾ ದೇಹದ ಕುರಿತಾಗಿ ಶೋಕವನ್ನ ಪಡ್ತಾ ಇದ್ಯಾ? ದೇಹದ ಕುರಿತಾಗಿ ಶೋಕವನ್ನ ಪಟ್ರೆ ನೀನು ಖಂಡಿತ ಧೀರನಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಧೀರನಾದವನು ಯಾವತ್ತೂ ಸಹ ಈ ಆತ್ಮ ದೇಹವನ್ನ ಬದಲಾಯಿಸಿದ್ರೆ
ದುಃಖಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ತುಂಬಾ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ನೀನು ಸಹಾನುಭೂತಿಯನ್ನ ಯಾವುದಕ್ಕೆ ನೀನು ವ್ಯಕ್ತಪಡಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಆತ್ಮದ ಗುಣಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಹತ್ತತ್ರ ಅವರು ಒಂದು 20 ಶ್ಲೋಕದಲ್ಲಿ ಆತ್ಮದ ಗುಣಲಕ್ಷಣಗಳನ್ನ ಹೇಳ್ತಾರೆ. ನೋಡಿ, ಇವಾಗ ನಮ್ಗೇನಾದ್ರೂ ವಯಸ್ಸಾದಾಗ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಗೆ ಬಿಳಿ ಕೂದಲು ನೋಡಿದಾಗ ಅಯ್ಯೋ ನನಗೇನಾ ಬಿಳಿ ಕೂದಲು ಬಂದಿರೋದು ಅಂತ ಅನ್ಸುತ್ತೆ. ಅಥವಾ ನಮ್ಗೇನಾದ್ರೂ ಒಂದು ಕಾಯಿಲೆ ಬಂದಾಗ ನನ್ಗ ಕಾಯಿಲೆ ಬಂತು ಅಂತ ಅನ್ಸುತ್ತೆ, ನನಗೇನ ಈ ತರ ವಯಸ್ಸಾಗಿರೋದು. ಮತ್ತೆ ಇವಾಗ ಸಾವೇನಾದ್ರು ಬೇರೆಯವ್ರದ್ದು ಸಾವು ಬಂದ್ರು ಸಹ ಅವ್ರು ಸತ್ತೋಗ್ಬಿಟ್ರಾ ಅಂತ ನಾವು ಆಶ್ಚರ್ಯ ಪಡ್ತೀವಿ. ಅವ್ರು ಸತ್ತೋದ್ರು ಸಹ ನಾನ್ ಮಾತ್ರ ಸಾಯೋದಿಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವಿ. ಯಾಕಂದ್ರೆ ಇವೆಲ್ಲನೂ ಸಹ ಆತ್ಮದ ಗುಣಲಕ್ಷಣ. ಯಾಕಂದ್ರೆ ನಮಗೆ ನಾವು ಅದೇ ತರನೇ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಆತ್ಮಕ್ಕೆ ಯಾವ್ದು ಬದಲಾವಣೆ ಇಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಬಿಳಿ ಕೂದಲು ಬಂದು ನಮ್ಗೆ ಗೊತ್ತು ಮುಪ್ಪಾದಾಗ ಎಲ್ಲರಿಗೂ ಬರುತ್ತೆ ಅಂತ. ಆದ್ರೆ ನಮ್ಗೆ ನಾವು ನೋಡ್ಕೊಂಡಾಗ ನನಗ್ ಬಂತಾ ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದ್ರೆ ನಾವು ಆತ್ಮ ಬದಲಾವಣೆಗೆ ಒಳಗಾಗೋದಿಲ್ಲ ಅಲ್ವಾ. ನಾವ್ ಯಾವಾಗ್ಲೂ ಶಾಶ್ವತವಾಗಿ ನಾವ್ ಇರ್ತೀವಿ. ಅದಕ್ಕೆ ನಮ್ಗೆ ಸಾವು ಬರುತ್ತೆ ಅಂದ್ರೆ ನಾವು ಒಪ್ಪೋದೇ ಇಲ್ಲ. ಮತ್ತೆ ನಮ್ಗೆ ಯಾವಾಗ್ಲೂ ಕಾಯಿಲೆ ಬರೋದಿಲ್ಲ, ಆತ್ಮಕ್ಕೆ ಕಾಯಿಲೆ ಅನ್ನೋದಿಲ್ಲ. ಅದಕ್ಕೆ ನಮ್ಗೆ ಕಾಯಿಲೆ ಬಂದಾಗ ನನಗ ಕಾಯಿಲೆ ಬಂತು ಅಂತ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಇವೆಲ್ಲನೂ ಸಹ ಆತ್ಮದ ಗುಣಲಕ್ಷಣಗಳು. ಆತ್ಮವನ್ನ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಾಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ಆತ್ಮವನ್ನ ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿತ್ಯವಾಗಿರುತ್ತೆ, ಅದು ಶಾಶ್ವತವಾಗಿರುತ್ತೆ, ಅದು ಅನಾದಿ ಕಾಲದಿಂದ ಇರುತ್ತೆ. ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ. ಹುಟ್ಟು ಅಂತ ಇದ್ರೆ ಮಾತ್ರನೇ ಸಾವಂತ ಬರೋದು. ಅದಕ್ಕೆ ಅದು ಹುಟ್ಟುನೂ ಇಲ್ಲ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಸಾವನ್ನೋದು ಇಲ್ಲ. ಆತ್ಮವನ್ನ ಯಾವುದೇ ಒಂದು ಅಸ್ತ್ರ ಶಸ್ತ್ರಗಳು ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಆತ್ಮ ನಾಶನೇ ಆಗೋದಿಲ್ಲ. ನೀನು ಯಾವ್ದ್ರ ಕುರಿತಾಗಿ ನೀನು ಶೋಕಿಸ್ತಾ ಇದೀಯಾ. ಧೀರನಾದವನು ಅವರು ಏನು ದೇಹದ ಕುರಿತಾಗಿ ಅವರು ಶೋಕಿಸೋದಿಲ್ಲ. ಯಾಕಂದ್ರೆ ಅದು ನಶ್ವರವಾದದ್ದು, ಜಡವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ಇನ್ನೆಲ್ಲ ಬೇರೆ ಕಾರಣಗಳನ್ನು ಸಹ ಅವ್ರು ಕೊಡ್ತಾ ಇದ್ದಾರೆ. ಹುಟ್ಟಿದವನು ಸಾಯ್ಲೇಬೇಕು ಅಲ್ವಾ. ಇವಾಗ ನೀನ್ ಅಕಸ್ಮಾತ್ ಸಾಯಿಸಲ್ಲ ಅಂತ ಅನ್ಕೋ, ಅವ್ರು ಹಾಗೆ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಆ ದೇಹವನ್ನ ಬಿಡ್ಲೇಬೇಕಾಗತ್ತೆ ಅಲ್ವಾ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಆ ಪ್ರಕೃತಿಯ ನಿಯಮ, ಯಾರಿಲ್ಲಿ ಹುಟ್ಟತಾರೋ ಅವ್ರು ಸಾಯ್ಲೇಬೇಕಾಗತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮನಿಂದ ಇಟ್ಕೊಂಡು ಆ ಇರುವೆ ತನಕ ಎಲ್ಲರನ್ನೂ ಸಹ ಅವರು ನಾಶವಾಗ್ಲೇಬೇಕಾಗತ್ತೆ. ಸಮಯದಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ಈ ಪ್ರಕೃತಿಯಲ್ಲಿ ಯಾರೆಲ್ಲ ಜನ್ಮವನ್ನ ಪಡ್ತಾರೆ ಅವರು ನಾಶ ಆಗ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ನೀನು ನಿನ್ನ ಕರ್ತವ್ಯದಲ್ಲಿ ಲೋಪ ಮಾಡಬಾರ್ದು, ನೀನು ಈ ಯುದ್ಧವನ್ನ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಆತ್ಮಕ್ಕೆ ಕುರಿತಾಗಿ ನಾವು ಹೆಚ್ಚು ಮಹತ್ವವನ್ನ ಕೊಡ್ಬೇಕು ಅಥವಾ ದೇಹಕ್ಕೆ ಕುರಿತಾಗಿ ಹೆಚ್ಚು ಮಹತ್ವನ ಕೊಡ್ಬೇಕು ಅನ್ನೋದಕ್ಕೆ ನಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ತುಂಬಾ ಕಾಸ್ಟ್ಲಿ ಕಾರು, ಅದರಲ್ಲಿ ಒಬ್ಬ ನಮ್ಗೆ ತುಂಬಾ ಗೊತ್ತಿರುವಂತಹ ಪರಿಚಯನಾದಂತಹ ವ್ಯಕ್ತಿ ಅವರು ಪ್ರಯಾಣ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಗ ನಾವು ಯಾವ್ದನ್ನ ಕುರಿತಾಗಿ ನಾವು ತುಂಬಾ ಶೋಕಿಸ್ತೀವಿ, ನಾವು ಆ ವ್ಯಕ್ತಿಯನ್ನ ಕುರಿತಾಗಿ ನಾವು ಶೋಕಿಸ್ತೀವೋ ಅಥವಾ ಕಾರನ್ನ ಕುರಿತಾಗಿ ನಾವು ಶೋಕಿಸ್ತೀವೋ, ಅಯ್ಯೋ ಎಷ್ಟು ಕಾಸ್ಟ್ಲಿ ಕಾರು, ಕ್ರೋರ್ಸ್ ಟುಗೆದರ್ ಕಾರ್ ಅಂತ ನಾವು ಯೋಚನೆ ಮಾಡ್ತೀವೋ, ಅಥವಾ ಅದರಲ್ಲಿ ಪ್ರಯಾಣ ಮಾಡ್ತಿರುವಂತಹ ವ್ಯಕ್ತಿಯ ಕುರಿತಾಗಿ ನಾವು ತುಂಬಾ ಶೋಕವನ್ನ ಪಡ್ತೀವಾ? ವ್ಯಕ್ತಿಯ ಬಗ್ಗೆ ನಾವು ಪಡ್ತೀವಿ ಅಲ್ವಾ. ಸೊ ಅದೇ ತರನೇ ಇವಾಗ ಕೃಷ್ಣಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ನೀನು ದೇಹದ ಕುರಿತಾಗಿ ನೀನು ಯೋಚನೆಯನ್ನ ಮಾಡ್ತಾ ಇದ್ಯಾ ಅಥವಾ ಅವರ ಆತ್ಮದ ಕುರಿತಾಗಿ ನೀನು ಯೋಚನೆ ಮಾಡ್ತಾ ಇದ್ಯಾ? ಆತ್ಮದ ಕುರಿತಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಸಾವಂತೂ ಇಲ್ಲ, ಅದು ನಿತ್ಯವಾದದ್ದು, ಶಾಶ್ವತವಾದದ್ದು. ಅಂದ್ರೆ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಯಾರಾದ್ರೂ ಒಬ್ರು ಮುಳುಗ್ತಾ ಇದ್ರೆ ಆ ಮುಳುಗುವಂತಹ ವ್ಯಕ್ತಿನ ರಕ್ಷಣೆ ಮಾಡ್ಕೊ ಬರ್ಬೇಕಂತ ಹೊರಟಾಗ ಅವರು ಆ ವ್ಯಕ್ತಿ ಹಾಕೊಂಡಿರುವಂತಹ ಜಾಕೆಟ್ ಅನ್ನ ಮಾತ್ರ ರಕ್ಷಣೆ ಮಾಡ್ಕೊಂಡ್ಬಂದು ನಾನು ಆ ವ್ಯಕ್ತಿನ ಉಳಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಮಾತಾಡಿದಾಗ ನಾವು ಆ ವ್ಯಕ್ತಿ ಕುರಿತಾಗಿ ನಾವ್ ಏನ್ ಯೋಚನೆ ಮಾಡ್ತೀವಿ? ಅವರು ಆ ಹುಡುಗನ್ಗೆ ಮೊದ್ಲು ಇದು ಸೇವ್ ಅಲ್ವಾ, ಆ ಹುಡುಗನ ರಕ್ಷಣೆ ಮಾಡ್ಬೇಕು. ಅದ್ರ ಬದ್ಲು ಅವ್ನ್ ಹಾಕೊಂಡಿರುವಂತಹ ಬಟ್ಟೆನ ರಕ್ಷಣೆ ಮಾಡ್ಬಿಟ್ಟು ನಾನು ಆ ಹುಡುಗನ ರಕ್ಷಣೆ ಮಾಡ್ದೆ ಅಂತಂದ್ರೆ ಅದಕ್ಕೇನಾದ್ರೂ ಒಂದು ಅರ್ಥ ಇದ್ಯಾ? ಅವನು ಬುದ್ಧಿವಂತನಾಗಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಸುತ್ತಾ? ಇವಾಗ ಅರ್ಜುನನು ಸಹ ಅದೇ ತರ ಮಾತಾಡ್ತಾ ಇರೋದು. ಇವಾಗ ಅವರು ದೇಹಕ್ಕೆ ಅವರು ಹೆಚ್ಚು ಮಹತ್ವವನ್ನ ಕೊಡ್ತಾ ಇದಾರೆ. ಅವ್ರಿಗೆ ಆ ಎಲ್ಲ ಕೌರವರನ್ನ, ಅವ್ರ ಬಂಧು ಬಾಂಧವರನ್ನ ಅವರು ಆ ದೇಹದಿಂದ ಅವರು ನೋಡ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ, ನೀನು ಇವಾಗ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಾ ಇರೋದು ದೇಹದ ಸಲುವಾಗೋ ಅಥವಾ ಆತ್ಮದ ಸಲುವಾಗೋ? ಆತ್ಮದ ಸಲುವಾಗಿ ಅಂತಂತಂದ್ರೆ ಆತ್ಮಕ್ಕೆ ನಾಶ ಅನ್ನೋದಿಲ್ಲ. ನೀನು ದೇಹದ ಸಲುವಾಗಿ ಅಂತಂತಂದ್ರೆ ಇವತ್ತಲ್ಲ ನಾಳೆ ಅದು ನಾಶ ಆಗ್ಲೇಬೇಕು. ನೀನ್ ಇವಾಗ ಯುದ್ಧದಲ್ಲಿ ಅವ್ರನ್ನ ಕೊಲ್ಲಿಲ್ಲ ಅಂತಂದ್ರೆ ಅವರು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಅವರು ಸಾವನ್ನ ಅಪ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ನೀನ್ ಇವಾಗ ಧರ್ಮಕ್ಕೋಸ್ಕರ ನೀನು ಯುದ್ಧವನ್ನ ಮಾಡ್ಬೇಕು. ನಿನ್ಗೆ ಅನ್ಯಾಯ ಆಗಿರೋದಕ್ಕೆ ನಿನ್ನ ಕರ್ತವ್ಯವನ್ನ, ನೀನು ಕ್ಷತ್ರಿಯನಾಗಿ ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹೌದು, ಸರಿ, ಅದೇನೋ ಸರಿ. ಆದ್ರೆ
ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿದೆ ಮಾತಾಜಿ. ಸಮಯ ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಮತ್ತೆ ಏನ್ ಹೇಳ್ತಿದ್ರೆ, ಹೌದು ನನಗೆ ತುಂಬಾ ದುಃಖ ಆಗ್ತಾ ಇದೆ, ಆದ್ರೆ ನನಗೆ ತುಂಬಾ ಆಪ್ತರಾದವ್ರನ್ನ ನಾನು ಕಳ್ಕೊಂಡ್ಬಿಡ್ತೀನಲ್ವಾ ಅಂತ ಮನಸ್ಸಲ್ಲಿ ಬರುತ್ತೆ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಅರ್ಜುನನಿಗೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯ ತಾಂಸ್ತಿ ತಿಕ್ಷಸ್ವ ಭಾರತ. ಕುಂತಿಯ ಮಗನೇ, ಹೇಗೆ ಚಳಿಗಾಲ ಮತ್ತು ಬೇಸಿಗೆಗಾಲಗಳು ಬಂದು ಹೋಗುವಂತವೋ ಹಾಗೆಯೇ ಶಾಶ್ವತವಲ್ಲದ ಸಂತೋಷ ಮತ್ತು ದುಃಖಗಳು ಜೀವನದಲ್ಲಿ ಬಂದು ಹೋಗುತ್ತವೆ. ಓ ಭರತ ಕುಡಿ, ಪ್ರಜ್ಞೆಯ ಗ್ರಹಿಕೆಯಿಂದ ಮತ್ತು ತೊಂದರೆಗೊಳಗಾಗದೆ ಅವುಗಳನ್ನ ಸಹಿಸಲು ಕಲಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ದುಃಖನೇ ಆಗ್ಲಿ ಸುಖನೇ ಆಗ್ಲಿ ಅದು ಶಾಶ್ವತವಾಗಿರೋದಲ್ಲ ಅಲ್ವಾ. ಹೇಗೆ ಚಳಿಗಾಲ ಬಂದ್ಮೇಲೆ ಮಳೆಗಾಲ ಬರುತ್ತೋ ಅದೇ ತರನೇ ದುಃಖ ಬಂದ್ಮೇಲೆ ಸುಖ ಅನ್ನೋದು ಬರುತ್ತೆ. ಸುಖ ಅದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದಾದ್ಮೇಲೆ ದುಃಖ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ನಾವು ಹೌದು ಆ ವ್ಯಕ್ತಿ ಅಗಲಿದಾನೆ ನಮ್ಮಿಂದ, ಅದನ್ನ ನಾವು ಸಹಿಸೋದನ್ನ ಕಲಿಬೇಕು. ಸಹಿಸೋದನ್ನ ಕಲ್ತಾಗ ಏನಾಗುತ್ತೆ, ನಾವು ಭಗವಂತನ ಅನುಗ್ರಹಕ್ಕೆ ಒಳಗಾಗ್ತೀವಿ, ನಾವು ಆ ಮೋಕ್ಷವನ್ನ ಪಡಿಲಿಕ್ಕೆ ನಾವು ಅರ್ಹರಾಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇವಾಗ ಎರಡನೇ ಗೊಂದಲ ಏನಿತ್ತು, ನನಗೆ ಸಂತೋಷ ಏನ್ ಸಿಗುತ್ತೆ ಇವ್ರನ್ನೆಲ್ಲ ಕೊಂದ್ರೆ ಅಂತ ಇತ್ತು. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ನೀನ್ ಇಲ್ಲಿ ಇವ್ರನ್ನೆಲ್ಲರನ್ನು ಸಹ ನೀನು ಇವಾಗ ಸಾಯಿಸಿ ನೀನು ರಾಜ್ಯವನ್ನ ಪಡ್ಕೊಂಡ್ರೆ ನೀನು ರಾಜ್ಯವನ್ನ ಆಳ್ತೀಯ. ರಾಜ್ಯವನ್ನ ಆಳ್ದಾಗ ಹೌದು ನಿನಗೆ ಸ್ವಲ್ಪ ದಿವಸ ನಿನ್ಗೆ ಜ್ಞಾಪಕ ಇರುತ್ತೆ, ಆಮೇಲೆ ಮರ್ತು ಹೋಗ್ತೀಯ. ನೀನು ಆ ರಾಜ್ಯದ ಸುಖವನ್ನ ನೀನು ಅನುಭವಿಸ್ತೀಯ. ಅಕಸ್ಮಾತ್ ನೀನೇನಾದ್ರೂ ಇಲ್ಲಿ ಸಾವನ್ನ ಹಾಕಿದ್ರೆ ಏನಾಗುತ್ತೆ, ನಮಗ್ ಗೊತ್ತಿರೋ ಹಾಗೇನೆ ವೀರ ಮರಣವನ್ನ ಯಾರು ಅಪ್ತಾರೋ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಲ್ವಾ. ಸ್ವರ್ಗ ಸಿಕ್ಕಿದ್ರೆ ಏನಾಗುತ್ತೆ, ಸ್ವರ್ಗದಲ್ಲಿ ನಾವು ಇಲ್ಲಿ ಈ ಭೂಮಿಯಲ್ಲಿ ಏನು ಸುಖವನ್ನ ಅನುಭವಿಸ್ತೀವೋ ಅದರ 1000 ಪಟ್ಟಷ್ಟು ಸುಖವನ್ನ ನಾವು ಅನುಭವಿಸ್ತೀವಿ. ಇಲ್ಲಿ ನಾನು ಒಂದೇ ಒಂದು ರಸಗುಲ್ಲ ತಿನ್ಲಿಕ್ಕೆ ನನಗೆ ಮಾತ್ರ ಸಾಧ್ಯ ಆಗುತ್ತೆ, ಆಮೇಲೆ ಏನಾಗುತ್ತೆ ನನಗೆ ಹೆಚ್ಚು ತಿನ್ಲಿಕ್ಕೆ ಆಗೋದಿಲ್ಲ, ಮ್ಯಾಕ್ಸಿಮಮ್ 10 ತಿನ್ಬಹುದು, ಆಮೇಲೆ ನನಗೆ ತಿನ್ಲಿಕ್ಕೆ ಆಗೋದಿಲ್ಲ, ತಿನ್ಬೇಕು ಅಂತ ಅನ್ಸಿದ್ರು ಸಹ ತಿನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸ್ವರ್ಗದಲ್ಲಿ ಏನಾಗುತ್ತೆ, 1000 ರಸಗುಲ್ಲ ತಿಂದ್ರು ಸಹ ನನ್ನ ದೇಹಕ್ಕೆ ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಅಲ್ಲಿ ಸ್ವರ್ಗದಲ್ಲಿ ನಾವು ಅಷ್ಟು ಸುಖವನ್ನ ನಾವು ಅನುಭವಿಸ್ಬೋದು. ಅದಕ್ಕೋಸ್ಕರ ಸ್ವರ್ಗ ಅಂದ್ರೆ ಎಲ್ಲರೂ ಸಹ ಅಂದ್ರೆ ಇಚ್ಛೆ ಪಡೋದು, ನಾನು ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಹೆಚ್ಚು ಸುಖವನ್ನ ನಾವು ಅನುಭವಿಸ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಯುದ್ಧ ಮಾಡ್ಲಿಕ್ಕೆ ಅವರು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಇವಾಗ ಮೂರನೇದು ಏನು ಅವ್ರಿಗೆ ಗೊಂದಲ ಇತ್ತು, ಪಾಪ ಬರುತ್ತೆ ನನಗೆ ಅಂತ ಹೇಳಿದ್ರು ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಅವಾಚ್ಯವಾದಾಂಶ ಬಹೂನ್ ವಾ ದಿಶ್ಯಂತಿ ತವ ಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನ ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ತುಂಬಾ ಮುಖ್ಯವಾದ ವಿಷಯವನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ನೀನ್ ಇವಾಗ ನಿನ್ನ ಕ್ಷತ್ರಿಯ ಧರ್ಮವನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ನಿನಗೆ ಪಾಪ ಬರುತ್ತೆ, ನೀನು ಇವರನ್ನ ಕೊಂದ್ರೆ ಪಾಪ ಬರುತ್ತಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ, ಅದಕ್ಕೋಸ್ಕರ ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ಯಾ. ಆದ್ರೆ ನೀನು ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ಇನ್ನ ಏನ್ ಹೇಳ್ತಿದಾರೆ, ನೀನು ಇವಾಗ ಇವ್ರ ಬಗ್ಗೆ ಕರುಣೆ ಬಂತು ಅಂತ ನೀನು ಯುದ್ಧವನ್ನ ಮಾಡ್ತಾ ಇಲ್ಲ. ಆದ್ರೆ ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಅರ್ಜುನ ಅವನು ಹೇಳಿ ಅವನು ಯುದ್ಧ ಭೂಮಿಯಿಂದ ಅವನು ಹಿಂದಕ್ಕೆ ಹೊರಟೋದ ಅಂತ ಹೇಳ್ಬಿಟ್ಟು ನಿನ್ನ ಬಗ್ಗೆ ಅವರು ಅಪಕೀರ್ತಿ ಬರುವಂತಹ ಮಾತುಗಳನ್ನ ಆಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿನ್ನನ್ನ ನಿಂದಿಸ್ತಾರೆ. ನಮ್ಗೆ ಅಪಕೀರ್ತಿ ಬಂದ್ರೆ ಏನಾಗುತ್ತೆ, ಅದು ಸಾವಿಗಿಂತ ಕೇಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಕರ್ತವ್ಯವನ್ನ ನಾವು ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಇನ್ನ ಒಂದು ಮುಖ್ಯವಾದ ವಿಷಯವನ್ನ ಏನ್ ಹೇಳ್ತಾ ಇದ್ರೆ, ಕರ್ಮಣ್ಯವಾದಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂತ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾ ಇದ್ದಾರೆ. ನಿನಗೆ ನಿಯೋಜಿತ ಕರ್ತವ್ಯವನ್ನ ಮಾಡೋದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ, ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ ಅಂತ ಹೇಳ್ತಾ ಇದ್ದಾರೆ. ನಾವಿವಾಗ ಕರ್ತವ್ಯವನ್ನ ಮಾಡೋದಷ್ಟೇ ನಮ್ಗೆ ಅಧಿಕಾರ. ಇವಾಗ ಅಕಸ್ಮಾತ್ ನಾನು 1 ತಿಂಗಳು ಪೂರ್ತಿ ಕೆಲ್ಸಕ್ಕೆ ಹೋಗ್ಬಿಟ್ಟು ನೀನು ಅಲ್ಲಿ ಸಂಬಳ ಬರೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರೆ ನಮ್ಗೆ ಕರ್ತವ್ಯ ಮಾಡ್ಬೇಕು ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ. ನಮ್ಗೆ ಏನೇ ಒಂದು ಅಂದ್ರೆ ನಮ್ಗೆ ಅಲ್ಲಿ ಒಂದು ಮನಸ್ಸೇ ಬರೋದಿಲ್ಲ, ನಾನ್ ಯಾಕಪ್ಪ ಅಲ್ಲಿ ನನ್ಗೆ ಏನು ಸಿಗಲ್ಲ ಅಂದಾಗ ನಾನು ಯಾಕೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ನೋಡಿ ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ನಿನಗೆ ಕರ್ಮ ಫಲದ ಮೇಲೆ ನಿನ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಆ ಕರ್ಮವನ್ನ ಪರಿಪೂರ್ಣ ಮನಸ್ಸಿನಿಂದ ಮಾಡಬಾರ್ದು ಅಂತ ನೀನು ಅನ್ಕೊಳ್ಳೋ ಹಾಗಿಲ್ಲ. ನೀನು ಆ ಕರ್ಮವನ್ನ ಪರಿಪೂರ್ಣವಾಗಿ ಮಾಡ್ಲೇಬೇಕು. ಅದೇ ಸಮಯದಲ್ಲಿ ನೀನು ಆ ಕರ್ಮ ಫಲದ ಮೇಲೆ ನೀನು ಆಸಕ್ತಿಯನ್ನ ನೀನು ಇಟ್ಕೋಬಾರ್ದು, ಅದ್ರ ಬಗ್ಗೆ ನೀನು ಯಾವುದೇ ಒಂದು ಆಶಯವನ್ನ ನೀನು ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಇಷ್ಟೊತ್ತು ವಿವರಣೆಯನ್ನ ವಿಶ್ಲೇಷಣಾತ್ಮಕವಾಗಿ ಕೊಟ್ರು ಕೃಷ್ಣ ಅರ್ಜುನನಿಗೆ. ಈಗ ಅವರು ಭಕ್ತಿ ಮಾರ್ಗದಲ್ಲಿ ಕೊಡ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಆಂಜನೇಯನನ್ನ ನೋಡಿದ್ವಿ, ಹನುಮಾನ್ ಏನ್ ಮಾಡಿದ್ರು, ಲಂಕೆಯನ್ನ ಅವರು ಸುಟ್ರು.
ಲಂಕೆಯನ್ನ ಇವಾಗ ಯಾರಾದ್ರೂ ಬೇರೆಯವರ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದ್ರೆ ಅವ್ರನ್ನ ನಾವು ಕೆಟ್ಟ ಮನುಷ್ಯ ಅಂತ ಹೇಳ್ತೀವಿ. ಆದ್ರೆ ನಾವು ಇವಾಗ ಹನುಮಾನನ್ನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ. ಯಾಕೆ ಅಂತಂದ್ರೆ ಅವರು ಇದನ್ನ ರಾಮನಿಗೋಸ್ಕರ ಮಾಡ್ತಾರೆ. ಅಂದ್ರೆ ಏನರ್ಥ ಇಲ್ಲಿ, ನಾವು ಭಗವಂತನಿಗೋಸ್ಕರ ಯಾವುದೇ ಒಂದು ಕಾರ್ಯವನ್ನ ಮಾಡಿದಾಗ ಅದರಲ್ಲಿ ಯಾವುದೇ ಒಂದು ಪಾಪ ಪುಣ್ಯ ಅನ್ನೋದು ಬರೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಅರ್ಜುನ ಕೃಷ್ಣನಿಗೋಸ್ಕರ ಈಗ ಯುದ್ಧವನ್ನ ಮಾಡಿದಾಗ ಅವನು ಯಾವುದೇ ಒಂದು ಪಾಪ ಪುಣ್ಯಕ್ಕೆ ಅವನು ಒಳಗಾಗೋದಿಲ್ಲ. ಇವಾಗ ಅದಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವಾಗ ನಮ್ಮ ದೇಶವನ್ನ ಕಾಯುವಂತಹ ಸೈನಿಕರು ದೇಶಕ್ಕೋಸ್ಕರ ಯುದ್ಧ ಮಾಡ್ಬೇಕಾದ್ರೆ ಅನೇಕ ಸೈನಿಕರನ್ನ, ಶತ್ರು ಸೈನಿಕರನ್ನ ಅವರು ಕೊಲ್ತಾರೆ. ಅವಾಗ ಅವ್ರಿಗೆ ನಮ್ಮ ದೇಶದವರು ಯಾವುದೇ ಒಂದು ಅವ್ರಿಗೆ ಏನು ಶಿಕ್ಷೆನ ಕೊಡೋದಿಲ್ಲ ಅಲ್ವಾ. ಅದೇ ವ್ಯಕ್ತಿ ಅವ್ರ ಊರಿಗೆ ಹೋಗ್ಬಿಟ್ಟು ಅದೇ ಗನ್ನನ್ನ ಉಪಯೋಗಿಸ್ಕೊಂಡು ಅವರು ಪಕ್ಕದ ಮನೆಯವ್ರೇನೋ ಅವ್ರ ಜೊತೆ ಜಗಳಕ್ ಬಂದ್ರು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರನ್ನ ಸಾಯಿಸಿದ್ರೆ ಏನ್ ಮಾಡ್ತಾರೆ, ತನಗೋಸ್ಕರ ಮಾಡಿದಾಗ ಅವನಿಗೆ ಜೈಲಿಗೆ ಹಾಕ್ತಾರೆ, ಶಿಕ್ಷೆನ ಅನುಭವಿಸೋ ತರ ಮಾಡ್ತಾರೆ. ಅದೇ ತರ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಭಗವಂತನಿಗೋಸ್ಕರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ನಮ್ಗೆ ಬರೋದಿಲ್ಲ. ನಾವು ಕರ್ಮವನ್ನ ಮಾಡ್ತೀವಿ, ಆದ್ರೆ ಆ ಕರ್ಮಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನಾವು ಪಡೆಯೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ನೇಹ ವಿಕ್ರಮ ನಾಶೋ ಸ್ತ್ರೀ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತಾ ಇದ್ದಾರೆ. ಈ ಪರಿಶ್ರಮದಲ್ಲಿ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನ ಮಹಾಭಯದಿಂದ ಕಾಪಾಡುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಅವರು ಈ ಭಗವದ್ಗೀತೆ ಬಗ್ಗೆ ಹೇಳಿದ್ಮೇಲೆ ಪ್ರತಿದಿನ ಅವ್ರು ಹೇಳ್ತಾ ಇದಾರಂತೆ, ನೀವು ಈ ಭಗವದ್ಗೀತೆನ ಬಂದು ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಬಂದು ಕೇಳಿಸ್ಕೊಳ್ಳಿ, ಇದು ನಿಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ರಂತೆ. ಅವಾಗ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ವಂತೆ, ನಮ್ಗೆ ಏನಂತ ಮಹಾಭಯ ಇದೆ, ಯಾಕೆ ಇಲ್ಲಿ ಪ್ರಭುಪಾದರಿಗೆ ಪ್ರತಿದಿನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸತಿ ಕೇಳ್ತಾರಂತೆ. ಆಗ ಪ್ರಭುಪಾದರು ಹೇಳ್ತಾರಂತೆ, ನಾವು ಭಕ್ತಿ ಮಾರ್ಗದಲ್ಲಿ ಇದ್ರೆ ನಮ್ಗೆ ಮುಂದಿನ ಜನ್ಮ ನಾವು ನಾವು ಮಾನವ ಜನ್ಮವನ್ನ ನಾವು ಪಡಿತೀವಿ. ಮಾನವ ಜನ್ಮವನ್ನ ಪಡೆದು ಮತ್ತೆ ನಾವು ಭಕ್ತಿಯನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಪಡಿತೀವಿ. ಅಕಸ್ಮಾತ್ ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ನಾವು ತುಂಬಾ ಕೆಳ ಯೋನಿಯಲ್ಲಿ ನಾವು ಹುಡ್ತೀವಿ. ನೋಡಿ, ಇವಾಗ ಒಂದು ನಾಯಿಯಾಗಿ ಹುಟ್ಟೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಒಂದು ಹಂದಿಯಾಗಿ ಹುಡ್ತೀವಿ ಅಂತಂದ್ರೆ ಹೇಗೆ ಅಲ್ವಾ ನಮ್ಮ ಸ್ಥಿತಿ, ನಾವ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ, ಭಕ್ತಿ ಮಾರ್ಗದಲ್ಲಿ ನಾವ್ ಏನೇ ಒಂದು ಒಂದೇ ಒಂದು ಭಕ್ತಿಯಿಂದ ಭಗವಂತನಿಗೆ ಒಂದು ಹೂವ ನಾವು ಅರ್ಪಿಸಿದ್ರು ಸಹ ಭಗವಂತ ಅದಕ್ಕೆ ಅವರು ಜನ್ಮಾಂತರದಲ್ಲಿ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೊ ನಾವ್ ಈಗ ಯಾರಿಗಾದ್ರೂ ನಾವು ಸಹಾಯ ಮಾಡಿದ್ರೆ ಅವರು ನೆಕ್ಸ್ಟ್ ಕ್ಷಣನೇ ಮರ್ತು ಹೋಗ್ಬೋದು ಅಲ್ವಾ ಈ ಭೌತಿಕ ಪ್ರಪಂಚದಲ್ಲಿ. ಆದ್ರೆ ಭಗವಂತ ಆತರ ಅಲ್ಲ. ಇವರೆಲ್ಲರನ್ನು ಸಹ ಎರಡು ಅಧ್ಯಾಯಗಳನ್ನ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಅವರು ಜನ್ಮಾಂತರದಲ್ಲೂ ಸಹ ಭಗವಂತ ಜ್ಞಾಪಕ ಇಟ್ಕೊಂಡಿರ್ತಾರೆ. ನಮಗೆ ಮತ್ತೆ ಮುಂದೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅವರು ಅವಕಾಶವನ್ನ ಕೊಡ್ತಾರೆ. ಸೊ ಪಾಪ ಚಟುವಟಿಕೆಗಳಲ್ಲಿ ನಾವು ಇದ್ದಾಗ ನಮ್ಗೆ ಯಾವುದೇ ಒಂದು ಭಕ್ತಿಯನ್ನ ನಾವು ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ಒಂದು ಪಾಪ ಅನ್ನೋದು ತಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಅನ್ಸ್ಬೋದು ಅಲ್ವಾ, ಇಲ್ಲಿ ಅರ್ಜುನನ ಸ್ಥಿತಿಯೇ ಬೇರೆ ತರ ಇದೆ. ಯಾಕಂದ್ರೆ ಇಲ್ಲಿ ಅರ್ಜುನ ಸಾಮಾನ್ಯರ ಜೊತೆ ಅವ್ರು ಯುದ್ಧ ಮಾಡ್ತಾ ಇಲ್ಲ, ಬೇರೆ ಯಾರೋ ಮೂರನೇವ್ರ ಜೊತೆ ಯುದ್ಧ ಮಾಡ್ತಾ ಇಲ್ಲ, ತನ್ನ ಸ್ವಂತ ಬಂಧು ಬಾಂಧವರ ಜೊತೆ ಯುದ್ಧ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಅರ್ಜುನನಿಗೆ ತುಂಬಾ ಕಷ್ಟ ಆಗಿರೋದು. ಇದೇ ತರ ಯಾರಾದ್ರೂ ನಮ್ಮ ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ನಾವು ನೋಡಿದೀವಲ್ವಾ, ಆತರ ಯಾರಾದ್ರೂ ಇಂತಹ ಒಂದು ಸ್ಥಿತಿಯನ್ನ ಅವ್ರು ಎದುರಿಸಿದಾರ ಅಂತಂದ್ರೆ ಹಲವಾರು ಎಕ್ಸಾಂಪಲ್ ಅನ್ನ ನಾವು ನೋಡ್ಬೋದು. ಇಲ್ಲಿ ಪ್ರಹ್ಲಾದನ ನೋಡಿದ್ವಿ. ಪ್ರಹ್ಲಾದ ತನ್ನ ತಂದೆಗೇನೆ ಅವನು ವಿರುದ್ಧವಾಗಿ ಅವರು ಹೋಗ್ತಾರೆ, ಅವರು ಹರಿಭಕ್ತಿಯನ್ನ ಅವರು ಮಾಡ್ತಾರೆ. ಅದೇ ತರನೇ ಆರ್ಯಾಶ್ವಾಸ್ ಮತ್ತು ಬಹುಲಾಶ್ವಾಸ್ ಅವರು ಪ್ರಜಾಪತಿಯ ಮಕ್ಕಳು, ಅವ್ರನ್ನು ಸಹ ತಂದೆ ಹೇಳ್ತಾರೆ ನೀವು ಸಂತಾನೋತ್ಪತ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರಿಬ್ರು ಸಹ ನಾರದರ ಮಾತನ್ನ ಕೇಳ್ಕೊಂಡು ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಅದೇ ತರನೇ ಚತುಷ್ ಕುಮಾರರು ಸಹ ಬ್ರಹ್ಮನ ಮಕ್ಕಳು. ಬ್ರಹ್ಮ ಹೇಳ್ತಾರೆ ನೀವು ಸಂತಾನೋತ್ಪತ್ತಿಯನ್ನ ನಾವು ಮಾಡ್ಬೇಕು ಅಂತ. ಆದ್ರೆ ಅವರು ಚತುಷ್ ಕುಮಾರರು ಸಹ ಭಕ್ತಿ ಮಾರ್ಗಕ್ಕೆ ಅವರು ಬರ್ತಾರೆ. ಸೊ ಅದೇ ತರನೇ ಈಗ ನಾವು ಹಲವಾರು ಎಕ್ಸಾಂಪಲ್ ಅನ್ನ ನಾವು ನೋಡ್ತೀವಿ. ಇಲ್ಲಿ ರಾವಣನ ವಿರುದ್ಧವಾಗಿ ವಿಭೀಷಣ ಅವನು ನಡ್ಕೋತಾರೆ ಅಲ್ವಾ. ಅವರು ರಾವಣನಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ, ರಾವಣ ಕೇಳಿಸ್ಕೊಳೋದಿಲ್ಲ. ಆಗ ವಿಭೀಷಣ ಏನ್ ಮಾಡ್ತಾರೆ, ರಾವಣನ ಶತ್ರುವಾದ ರಾಮನ ಹತ್ರ ಬಂದು ಸೇರ್ಕೋತಾರೆ ಅಲ್ವಾ. ಆದ್ರೆ ನಾವು ವಿಭೀಷಣನನ್ನ ನಾವು ಪೂಜನೀಯನನ್ನಾಗಿ ನಾವು ನೋಡ್ತೀವಿ. ಅದೇ ತರ ಶುಕ್ರಾಚಾರ್ಯರು ಹೇಳ್ತಾರೆ ಬಲಿ ಮಹಾರಾಜನಿಗೆ, ಅವ್ರ ಗುರುಗಳು, ಬಲಿ ಮಹಾರಾಜನ ಗುರುಗಳು, ಇವಾಗ ಇಲ್ಲಿ ಯಾರು ಬಂದಿದ್ದಾರೆ ವಾಮನ, ಅವನು ಸಾಮಾನ್ಯನದವನಲ್ಲ, ಅವನು ವಿಷ್ಣುನೇ, ನೀನು ಅವನಿಗೆ ಮಾತನ್ನ ಕೊಡ್ಬೇಡ ಅಂದ್ರೂ ಸಹ ಬಲಿ ಮಹಾರಾಜ ಏನ್ ಮಾಡ್ತಾರೆ, ಶುಕ್ರಾಚಾರ್ಯರ ಮಾತನ್ನ ಮೀರಿ ಅವರು ವಾಮನಿಗೆ ಮಾತನ್ನ ಕೊಡ್ತಾರೆ. ನೀನ್ ಏನೇ ಕೇಳಿದ್ರು ಸಹ ನಾನು ದಾನವಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದೇ ತರ ಯಾಜ್ಞಿಕ ಬ್ರಾಹ್ಮಣ ಪತ್ನಿಯರು, ಅವರು ಸಹ ತನ್ನ ಗಂಡನ ಮಾತನ್ನ ಮೀರಿ ಅವರು ಕೃಷ್ಣ ಬಲರಾಮರಿಗೋಸ್ಕರ ಅವರು ಮಾಡಿರುವಂತಹ ಯಜ್ಞಕ್ಕೆ ಮಾಡಿರುವಂತಹ ನೈವೇದ್ಯವನ್ನೆಲ್ಲ ತಗೊಂಡು ಹೋಗಿ ಅವರು ಕೃಷ್ಣ ಬಲರಾಮರಿಗೆ ಅವರು ಕೊಡ್ತಾರೆ. ಸೊ ಇದೇ ತರ ನಾವು ಹಲವಾರು ಜನರನ್ನ ನಾವು ನೋಡ್ತೀವಿ. ಭರತ ಮಹಾರಾಜನ ನೋಡ್ತೀವಿ, ಅವ್ರು ಇಡೀ
ಸಾಮ್ರಾಜ್ಯವನ್ನೇ ಬಿಟ್ಟು ಅವರು ಕಾಡಿಗೆ ಬಂದು ಭಗವಂತನ ಭಕ್ತಿಯನ್ನ ಮಾಡ್ತಾರೆ. ರಘುನಾಥ್ ಗೋಸ್ವಾಮಿ ಅವ್ರನ್ನ ನಾವು ಚೈತನ್ಯ ಮಹಾಪ್ರಭುಗಳ ಅನುಯಾಯಿ. ಅವರು ಸಹ ತುಂಬಾ ಶ್ರೀಮಂತರಾಗಿರ್ತಾರೆ. ಅವ್ರು ಚೈತನ್ಯ ಮಹಾಪ್ರಭುಗಳ ಜೊತೆ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ಸೇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ತನ್ನ ಮನೆಯವರನ್ನೆಲ್ಲರನ್ನೂ ಸಹ ಬಿಟ್ಟು ಬರ್ತಾರೆ. ಈವನ್ ಚೈತನ್ಯ ಮಹಾಪ್ರಭುನು ಸಹ ತನ್ನ ತಂದೆ ಮತ್ತೆ ಹೆಂಡತಿಯನ್ನ ಬಿಟ್ಟು ಅವರು ಸನ್ಯಾಸತ್ವವನ್ನು ತಗೋತಾರೆ. ಮತ್ತೆ ಲಕ್ಷ್ಮಣನು ಸಹ ರಾಮನಿಗೋಸ್ಕರ ತನ್ನ ಹೆಂಡತಿ ಊರ್ಮಳೆಯನ್ನ ಬಿಟ್ಟು ಅವರು ಬರ್ತಾರೆ ಕಾಡಿಗೆ ರಾಮನ ಜೊತೆ. ಮತ್ತೆ ಪ್ರಭುಪಾದ್ರನು ಸಹ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಅವರು ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗುರುಗಳ ಆಜ್ಞೆಯನ್ನ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ನೋಡಿ, ಅಂದ್ರೆ ಭಗವಂತನಿಗೋಸ್ಕರ ಇವರೆಲ್ಲರನ್ನೂ ಸಹ ಅವರು ತಮ್ಮ ಮನೆಯವರನ್ನ ಎದುರಿಸಿದ್ದಾರೆ. ಆದ್ರೆ ಇವ್ರನ್ನೆಲ್ಲರನ್ನೂ ಸಹ ನಾವು ಪೂಜನೀಯರನ್ನಾಗಿ ಕಾಣ್ತೀವಿ, ಯಾಕಂದ್ರೆ ಇವರೆಲ್ಲರನ್ನೂ ಸಹ ಭಕ್ತಿ ಮಾರ್ಗದಲ್ಲಿ ಬಂದಿದ್ದಾರೆ. ಅದೇ ತರನೇ ಇವಾಗ ಅರ್ಜುನನು ಸಹ ಕೃಷ್ಣನಿಗೋಸ್ಕರ ಯುದ್ಧವನ್ನ ಮಾಡೋದ್ರಿಂದ ನಾವು ಅರ್ಜುನನಿಗೆ ತುಂಬಾ ಮಹತ್ವದ ಸ್ಥಾನವನ್ನ ನಾವು ಕೊಡ್ತಾ ಇದೀವಿ. ಸೊ ಈ ತರ ಕೃಷ್ಣನಿಗೋಸ್ಕರ ತ್ಯಾಗ ಮಾಡಿರೋರು ಹಲವಾರು ಜನ ಇದ್ದಾರೆ. ಮತ್ತೆ 4ನೇ ಗೊಂದಲ ಏನಿತ್ತು, ಕುಟುಂಬದ ಸಂಪ್ರದಾಯ ನಾಶ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ರೆ ಅರ್ಜುನನಿಗೆ, ಇವಾಗ ಅಕಸ್ಮಾತ್ ನೀವು ಗೆದ್ದು ರಾಜ್ಯವನ್ನ ಆಡಿದ್ರೆ ಧರ್ಮರಾಯ ರಾಜನಾಗ್ತಾನೆ. ಅವನು ತನ್ನ ಪ್ರಜೆಗಳನ್ನ ಮಕ್ಕಳ ತರ ನೋಡ್ಕೊತಾನೆ. ಅಕಸ್ಮಾತ್ ನೀನೇನಾದ್ರೂ ಇವಾಗ ವರ್ಣಶಂಕರ ಏರ್ಪಡುತ್ತೆ ಅಂತ ಹೇಳ್ಬಿಟ್ಟು ಯುದ್ಧ ಭೂಮಿಯಿಂದ ಹೊರಟೋಗ್ಬಿಟ್ರೆ ಎಲ್ಲರೂ ನಿನ್ನನ್ನ ಉದಾಹರಣೆಯಾಗಿ ತಗೋತಾರೆ. ಅಯ್ಯೋ ಅರ್ಜುನ, ಅವನು ಸವ್ಯಸಾಚಿ, ಅವನು ಗಾಂಡೀವಿ, ಅವನೇನೆ ಯುದ್ಧದಿಂದ ಪಲಾಯನ ಮಾಡಿದಾನೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಏನಾದ್ರೂ ಕಷ್ಟ ಬಂದಾಗ ನಿನ್ನನ್ನೇ ಉದಾಹರಣೆಯಾಗಿ ಕೊಟ್ಕೊಂಡು ಅವರು ಆ ಕಷ್ಟವನ್ನ ಎದುರಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋದಾಗ ಅಯ್ಯೋ ಕ್ವಶನ್ ಪೇಪರ್ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಎದ್ ಬಂದಾಗ ಯಾಕಪ್ಪ ಈ ತರ ಎದ್ ಬಂದೆ ಅಂತ ಕೇಳಿದ್ರೆ ತಾಯಿ ತಂದೆ ಕೇಳಿದ್ರೆ ಮಗ ಹೇಳ್ತಾನೆ, ಅಯ್ಯೋ ಅಮ್ಮ, ಅರ್ಜುನನೇ ಯುದ್ಧ ಮಾಡ್ದಲೇ ಓಡ್ ಬಂದಿದೆ, ನನ್ಗೆ ಯಾಕೆ ಹೇಳ್ತೀಯ, ನನಗೂ ಸಹ ಕಷ್ಟ ಆಯ್ತು, ಅದಕ್ಕೆ ನಾನು ಎದ್ ಬಂದೆ ಅಂತ ಹೇಳ್ಬಿಟ್ಟು ನಿನ್ನನ್ನು ಉದಾಹರಣೆಗೆ ಕೊಡ್ತಾರೆ. ಅದಕ್ಕೋಸ್ಕರ ನೀನು ಆದರ್ಶ ಪ್ರಾಯವಾಗಿ ಇರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆ ಗೊಂದಲ ಏನಿತ್ತು, ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಭಕ್ತಿ ಮಾರ್ಗದಲ್ಲಿ ಯಾರಾದ್ರೂ ಬಂದ್ರೆ ನಾವ್ ನೋಡಿದ್ವಿ ಅಲ್ವಾ, ಅಲ್ಲಿ ಶರಣಾಗತರಾದ್ರೆ ಆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಏನು ಬೇಕೋ ಅಂತಹ ಕಾರ್ಯವನ್ನ ಮಾಡ್ತಾರೆ. ಅವಾಗ ನಮ್ಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ತರ ನಮ್ಮ ಮನಸ್ಥಿತಿ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಇರುತ್ತೆ, ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳಿದ್ದಾರೆ. ಅವಾಗ ನಾವೇನ್ ಮಾಡ್ತೀವಿ, ದೃಢ ನಿಶ್ಚಯದಿಂದ ನಾವು ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ರೆ, ನೀನು ಭಕ್ತಿ ಮಾರ್ಗಕ್ಕೆ ಬಾ, ಭಕ್ತಿ ಮಾರ್ಗದಲ್ಲಿ ಬಂದಾಗ ನಾವು ದೃಢ ನಿಶ್ಚಯದಿಂದ ನಾವು ಸ್ವಾಮಿಗೆ ನಾವು ಸೇವೆಯನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರು ನಂದನ ಬಹುಶಾಖಾ ಅನಂತಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಭಕ್ತಿ ಮಾರ್ಗದಲ್ಲಿದ್ರೆ ನಮ್ಗೊಂದೇ ಗುರಿ ಏನು, ಕೃಷ್ಣನನ್ನ ಸಂತೋಷ ಪಡಿಸೋದು ಒಂದೇ ಗುರಿ ಇರುತ್ತೆ. ನಮ್ಗೆ ಅಕಸ್ಮಾತ್ ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ಅನೇಕ ಗುರಿಗಳಿರುತ್ತೆ. ನನ್ನ ತಂದೆ ಇದನ್ನ ಹೇಳ್ತಾ ಇದ್ರೆ ಇದನ್ನ ಮಾಡೋಣಂತೆ, ನಮ್ಮ ತಾಯಿ ಇದನ್ನ ಹೇಳ್ತಾ ಇದ್ರೆ ಇದನ್ನ ಮಾಡೋಣಂತೆ, ನನ್ನ ಸ್ನೇಹಿತರು ಇದನ್ನ ಮಾಡ್ತಾ ಇದ್ರೆ ನಾನು ಇದನ್ನ ಮಾಡೋಣಂತೆ, ಇಲ್ಲ ಗುರುಗಳು ಇದನ್ನ ಹೇಳ್ತಾ ಇದ್ರೆ ಇದನ್ನ ಮಾಡೋಣ ಅಂತ ನಮ್ಗೆ ಅನೇಕ ಶಾಖೆಗಳಿರುತ್ತೆ. ಆದ್ರೆ ಭಕ್ತಿ ಮಾರ್ಗದಲ್ಲಿರೋರಿಗೆ ಒಂದೇ ಗುರಿ, ಕೃಷ್ಣನಿಗೆ ಏನ್ ಇಷ್ಟನೋ ಅದನ್ನ ಮಾಡೋದು. ಇವ್ರು ನೋಡಿ, ಅರ್ಜುನನಿಗೂ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಕೃಷ್ಣನಿಗೆ ಏನ್ ಇಷ್ಟನೋ ಅದನ್ನ ಮಾಡ್ತಾರೆ ಅಲ್ವಾ. ಸೊ ಅದನ್ನೇ ಭಕ್ತಿ ಮಾರ್ಗ ಅಂತ ಹೇಳ್ಬಿಟ್ಟು ಕರೆಯೋದು. ಮತ್ತೆ ನಾವ್ ಇವಾಗ ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ನಾವು ತಿಳ್ಕೊತಾ ಇದೀವಿ. ಸ್ಥಿತಧೀರ್ ಮುನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ಬೇಕಾದ್ರೆ ನೀನು ಸ್ಥಿತಧೀರ್ ಮುನಿಯಾಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೀನು ಅಂದ್ರೆ ಈ ಯುದ್ಧದ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡ್ಬೇಡ, ನಿನ್ಗೆ ಜಯ ಅಪಜಯ ಸುಖ ದುಃಖ ಮಾನ ಅಪಮಾನ ಏನ್ ಸಿಗುತ್ತೋ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ಸಮಚಿತ್ತನಾಗು, ಸ್ಥಿತಧೀರ್ ಮುನಿಯಾಗು, ಆತರ ನೀನು ಯುದ್ಧವನ್ನ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ನೋಡೋಣಂತೆ ಇಲ್ಲಿ ಸ್ಥಿತಧೀರ್ ಮುನಿಯ ಲಕ್ಷಣಗಳು ಏನು ಅಥವಾ ಸ್ಥಿತಪ್ರಜ್ಞ ಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಅರ್ಜುನ ಪ್ರಶ್ನೆನ ಕೇಳಿದಕ್ಕೆ ಇಲ್ಲಿ ಕೃಷ್ಣ ಏನನ್ನ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶ್ರೀ ಭಗವಾನುವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾತುಷ್ಟಃ ಸ್ಥಿತಪ್ರಜ್ಞಸ್ಯ ದೋಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನ ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಶುದ್ಧ ದಿವ್ಯ ಪ್ರಜ್ಞೆ ಇದೆಂತಹ ಪ್ರಜ್ಞೆ ಅಂತಂದ್ರೆ ನೋಡಿ, ಇಲ್ಲಿ ನಾವು ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಇದನ್ನ ಕರೆಯೋದು ಅಲ್ವಾ. ಇಸ್ಕಾನ್ ಅಂತಂದ್ರೆ ಏನು, ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ವಾ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವ್ ಇವತ್ತು ತಿಳ್ಕೊಂಡ ಹಾಗೇನೆ ನಾವ್ ಇಷ್ಟು ದಿವಸ ನಾವು ಯಾವ ಕಾನ್ಶಿಯಸ್ನೆಸ್ ಅಲ್ಲಿ ಅಥವಾ ಯಾವ ಪ್ರಜ್ಞೆಯಲ್ಲಿ ಇದ್ವಿ ಅಂತಂದ್ರೆ ದೇಹದ ಪ್ರಜ್ಞೆಯಲ್ಲಿ ಇದ್ವಿ. ಈಗ ನಮ್ಗೆ ಎಲ್ಲವನ್ನ ಬದಲಾಯಿಸಿ ಅಂತ ನಮ್ಗೆ ಇಲ್ಲಿ ಹೇಳ್ತಾನೆ ಇಲ್ಲ ಪ್ರಭುಪಾದ ಅವರು. ಬರೇ ನಿಮ್ಮ ಪ್ರಜ್ಞೆಯನ್ನ ಬದಲಾಯಿಸಿ, ನೀವ್ ಇಷ್ಟು ದಿವಸ ದೇಹದ ಪ್ರಜ್ಞೆಯಲ್ಲಿ ಇದ್ರಿ, ನೀವ್ ದೇಹ ಅಲ್ಲ,
ನೀವು ದೇಹದಲ್ಲಿ ವಾಸ ಮಾಡ್ತಾ ಇದ್ದೀರಾ. ದೇಹ ಅನ್ನೋದು ಒಂದು ಅಂಗಿ ಅಷ್ಟೇ. ನೀವು ಈ ಜನ್ಮವನ್ನ ನಡೆಸ್ಲಿಕ್ಕೆ ಒಂದು ಯಂತ್ರ ಅಷ್ಟೇ, ಭಗವಂತ ಕೊಟ್ಟಿರುವಂತಹ ಒಂದು ವೆಹಿಕಲ್, ವಾಹನ ಅಷ್ಟೇ. ನೀವು ಅದರಲ್ಲಿ ವಾಸ ಮಾಡ್ತಾ ಇದ್ದೀರಾ. ನೀವು ಆ ನಿಮ್ಮ ಸೋಲ್ ಅಂದ್ರೆ ಆತ್ಮ ಪ್ರಜ್ಞೆಗೆ ಬನ್ನಿ. ಆತ್ಮ ಪ್ರಜ್ಞೆಗೆ ಬಂದ ತಕ್ಷಣ ನೀವು ಕೃಷ್ಣ ಪ್ರಜ್ಞೆಗೆ ಬರ್ತೀರಾ. ಯಾಕೆಂತಂದ್ರೆ ಆತ್ಮಕ್ಕೆ ಬೇಕಾಗಿರೋದು ಕೃಷ್ಣನ ಸಂಪರ್ಕ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಆ ಕೃಷ್ಣ ಕಾನ್ಶಿಯಸ್ಗೆ ಬನ್ನಿ. ದೇಹದ ಕಾನ್ಶಿಯಸ್ ನಿಂದ ನೀವು ಆ ದೇಹ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಗೆ ಬನ್ನಿ. ನೀವು ಮಾಡೋ ಒಂದು ಪ್ರತಿಯೊಂದು ಕೆಲಸವನ್ನ ನಿಮ್ಮ ಸಂತೋಷಕ್ಕೋಸ್ಕರ ಮಾಡ್ದಲೆ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥಿತಧೀರ್ ಮುನಿ ಅವ್ರು ಯಾವಾಗ್ಲೂ ಸಮಚಿತ್ತದಲ್ಲಿ ಇರ್ತಾರೆ. ಇದು ಸಂತೋಷ ಬರುತ್ತೆ, ಇದು ಈ ಕೆಲಸ ಮಾಡಿದ್ರೆ ಸಂತೋಷ, ಈ ಕೆಲಸ ಮಾಡಿದ್ರೆ ದುಃಖ, ಇದು ಮಾನ ಕೊಡುತ್ತೆ, ಅಪಮಾನ ಮಾಡುತ್ತೆ, ಅಥವಾ ಇದರಿಂದ ನನಗೆ ಗೆಲುವು ಸೋಲು, ಇದು ಯಾವುದೇ ಒಂದು ದ್ವಂದ್ವತೆ ಇಲ್ಲ ಅಲ್ವಾ. ಒಂದೇ ಒಂದು ಗುರಿ ಏನು, ಕೃಷ್ಣನ ಸಂತೋಷ. ಈ ಕೆಲಸ ಮಾಡಿದ್ರೆ ಕೃಷ್ಣನ ಸಂತೋಷ ಆಗತ್ತಾ, ಅದೇನೇ ಮುಖ್ಯ, ಅದೇನೇ ಗುರಿಯನ್ನ ಹೊಂದಿರ್ತಾರೆ. ಅಂತವ್ರನ್ನ ಸ್ಥಿತಧೀರ್ ಮುನಿ ಅಂತ ಕರೀತಾರೆ. ತಮ್ಮೆಲ್ಲ ಇಂದ್ರಿಯಗಳನ್ನ ಅವ್ರು ಇವಾಗ ಅಂಬರೀಷ ಮಹಾರಾಜನ ನಾವು ನೋಡ್ತೀವಿ, ಮುಂದೆ ನಾವು ತಿಳ್ಕೊತೀವಿ. ಅಂಬರೀಷ ಮಹಾರಾಜ ತನ್ನೆಲ್ಲ ಇಂದ್ರವನ್ನ ಕೃಷ್ಣನ ಸಂತೋಷಕ್ಕೆ ಅವರು ಉಪಯೋಗಿಸ್ತಾ ಇದ್ರು, ಕೃಷ್ಣನ ಭಕ್ತಿಗೋಸ್ಕರ ಅವರು ಉಪಯೋಗಿಸ್ತಾ ಇದ್ರು. ಅದೇ ತರ ನಮ್ಮೆಲ್ಲ ಇಂದ್ರಿಯಗಳನ್ನ ಕೃಷ್ಣ ಭಕ್ತಿಗೆ ಮಾತ್ರ ಉಪಯೋಗಿಸ್ತಾ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗಿಸ್ತಲೇ ಇರೋವಂತವ್ರನ್ನ ಸ್ಥಿತಧೀರ್ ಮುನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರು ಆತ್ಮದಲ್ಲೇ ಸಂತೋಷವನ್ನ ಪಡ್ತಾರೆ. ನನಗೆ ಈ ಆಸ್ತಿ ಸಿಕ್ಕಿದ್ರೆ ಸಂತೋಷ, ಈ ಒಡವೆ ಸಿಕ್ಕಿದ್ರೆ ಸಂತೋಷ ಅಂತ ಅವರು ಸಂತೋಷವನ್ನ ಪಡೋದಿಲ್ಲ. ಯಾರು ಆತ್ಮನಲ್ಲೇ ಅವರು ಸಂತೋಷವನ್ನ ಪಡ್ತಾರೋ ಅವ್ರನ್ನ ಸ್ಥಿತಧೀರ್ ಮುನಿ ಅಂತ ಕರೀತಾರೆ. ಅದನ್ನ ಏನಕ್ಕೆ ಇಲ್ಲಿ ಒಂದು ಸಾದೃಶ್ಯವನ್ನ ಕೊಡ್ತಿದ್ದಾರೆ ಅಂತಂದ್ರೆ, ಆಮೆಗೆ ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಆಮೆ ಏನ್ ಮಾಡುತ್ತೆ, ತನ್ನೆಲ್ಲ ಇಂದ್ರಿಯಗಳನ್ನ ಬೇಕಾದಾಗ ಮಾತ್ರ ಉಪಯೋಗಿಸುತ್ತೆ, ಬೇಡದಲ್ಲೇ ಇದ್ದಾಗ ಎಲ್ಲವನ್ನ ಒಳಗಡೆ ಎಳ್ಕೊಳುತ್ತೆ. ಅದೇ ತರನೇ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಮಾತ್ರ ಉಪಯೋಗಿಸ್ಬೇಕು. ಭಗವಂತನ ಸೇವೆಗೆ ಉಪಯೋಗಿಸುತ್ತಾ ಇಲ್ಲ ಅಂತಂದ್ರೆ ಅವೆಲ್ಲವನ್ನ ನಾವು ಹತೋಟಿಯಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಸೊ ನಾವು ಕೃತಕವಾಗಿ ಹತೋಟಿಯಲ್ಲಿ ಇಟ್ಕೊಂಡಾಗ ನಾವು ಹೆಚ್ಚು ದಿನ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ವಿಶ್ವಾಮಿತ್ರನ ನೋಡಿದ್ವಿ, ಅವ್ರ ಮೇನಕೆ ಬಂದ ತಕ್ಷಣನೇ ಮೇನಕೆಗೆ ಅವ್ರು ಮರಳಾಗ್ಬಿಡ್ತಾರೆ ಅಲ್ವಾ. ಅದೇ ತರ ನಾವು ಹರಿದಾಸ್ ಠಾಕೂರನ್ನ ನಾವು ಮುಂದೆ ನೋಡ್ತೀವಿ. ಹರಿದಾಸ್ ಠಾಕೂರ್ ಅವರು ತಮ್ಮ ಜೊತೆ 3 ರಾತ್ರಿ ಆ ವೇಶ್ಯೆ ಬಂದ್ರು ಸಹ ಅವರು ಒಂದ್ ಸ್ವಲ್ಪನೂ ಸಹ ವಿಚಲಿತರಾಗೋದಿಲ್ಲ ಅಲ್ವಾ. ಅಂದ್ರೆ ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅವರು ತಮ್ಮೆಲ್ಲ ಇಂದ್ರಿಯಗಳನ್ನ ಭಗವಂತನಿಗೆ ಉಪಯೋಗಿಸ್ತಾ ಇರೋದ್ರಿಂದ ಅವರು ವಿಚಲಿತರಾಗೋದಿಲ್ಲ. ನೋಡಿ, ಅಕಸ್ಮಾತ್ ನೀವು ಇವಾಗ 1 ಗಂಟೆಗಳ ಕಾಲ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನೀವು ಈ 1 ಗಂಟೆಗಳ ಕಾಲ ನೀವು ಇಲ್ಲಿ ಭಗವಂತನ ಬಗ್ಗೆ ಕೇಳಿಲ್ಲ ಅಂತಂದ್ರೆ ನೀವೇನ್ ಮಾಡ್ತಾ ಇದ್ರಿ, ಟಿವಿ ನೋಡ್ತಾ ಇದ್ರಿ ಅಥವಾ ಹರಟೆ ಹೊಡೆಯೋದೋ ಮಾಡ್ತಾ ಇದ್ರಿ ಅಲ್ವಾ. ಸೊ ಇವಾಗ ನೋಡಿ, ನೀವೆಲ್ಲ ಇಂದ್ರಿಯಗಳನ್ನ ಇವಾಗ ಭಕ್ತಿ ಸೇವೆಗೆ ಉಪಯೋಗಿಸಿದಿರಾ. ಇವಾಗ ನೀವು ಅದನ್ನ ಲೌಕಿಕವಾಗಿ ನಿಮ್ಮ ಸಂತೋಷಕ್ಕೆ ಉಪಯೋಗಿಸಿಲ್ಲ. ಇವಾಗ ಏನಾಯ್ತು, ನಿಮ್ಮ ಇಂದ್ರಿಯಗಳೆಲ್ಲನೂ ಸಹ ಈಗ ಸರಿಯಾದ ಒಂದು ಮಾರ್ಗದಲ್ಲಿ ಉಪಯೋಗಿಸೋ ತರ ಆಯ್ತು. ಅಂದ್ರೆ ಏನರ್ಥ, ನಾವ್ ಇಂದ್ರಿಯಗಳನ್ನ ಭಗವಂತ ಕೊಟ್ಟಿದ್ದಾನೆ, ನಾವ್ ಅದನ್ನ ಉಪಯೋಗಿಸ್ಬಾರ್ದಪ್ಪ, ಇದನ್ನ ಉಪಯೋಗಿಸಿದ್ರೆ ನಮ್ಗೆ ಪಾಪ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಇದ್ರೆ ಏನಾಗುತ್ತೆ, ಯಾವ್ದಾದ್ರು ಅವಕಾಶ ಬಂದಾಗ ನಾವು ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸೋ ತರ ಆಗ್ಬಿಡುತ್ತೆ. ಅದನ್ನೇ ನಾವು ನಮ್ಮ ಇಂದ್ರಿಯಗಳನ್ನ ನಾವು ಭಕ್ತಿ ಮಾರ್ಗಕ್ಕೆ ಉಪಯೋಗಿಸಿದಾಗ ಏನಾಗುತ್ತೆ, ನಾವು ಯಾವುದೇ ಒಂದು ಪಾಪ ಕಾರ್ಯಗಳನ್ನ ನಾವು ಮಾಡೋದಿಲ್ಲ. ನಮ್ಗೆ ಮತ್ತೆ ನಾವು ನಮ್ಮ ಇಂದ್ರಿಯ ಸಂತೋಷವನ್ನ ಹೊಂದುವಂತ ಕೆಲಸಗಳನ್ನ ನಾವು ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಪಾಪವೂ ಬರೋದಿಲ್ಲ, ಪುಣ್ಯವೂ ಬರೋದಿಲ್ಲ. ನಾವು ನಮ್ಮೆಲ್ಲ ಕರ್ಮಗಳನ್ನ ನಾವು ಮಾಡ್ತೀವಿ, ಆದ್ರೆ ನಮ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ದಲಿರುವಂತಹ ಒಂದು ಸ್ಥಿತಿಲಿ ನಾವು ಇರ್ತೀವಿ ಅಲ್ವಾ. ನಾವು ಅಂತಹ ಸ್ಥಿತಿನ ತಲುಪಿದಾಗ ನಾವು ಭಗವಂತನ ಲೋಕಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ನಾವು ಪಡಿತೀವಿ. ಸೊ ಅದಕ್ಕೋಸ್ಕರನೇ ನಾವ್ ಇಲ್ಲಿ ಸ್ಥಿತಧೀರ್ ಮುನಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಅರ್ಜುನನ ಮೂಲಕ. ಸೊ ಇಲ್ಲಿ ನಮ್ಗೆ ಹಲವಾರು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ, ಸೊ ಇವಾಗ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎಕ್ಸಾಂಪಲ್ಸ್ ಅನ್ನ ಹೇಳ್ತಾ ಇಲ್ಲ. ಸೊ ಇಲ್ಲಿ ಕೊನೆಯ ಭಾಗಕ್ಕೆ ಬಂದಿದೀವಿ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ನಾವ್ ಇವಾಗ ಪತನ ಹೊಂದಿದೀವಿ ಅಂತಂದ್ರೆ, ಯಾರೇ ಆಗ್ಲಿ, ಭೌತಿಕವಾಗೇ ಆಗ್ಲಿ ಆಧ್ಯಾತ್ಮಿಕವಾಗಿ ಪತನವನ್ನ ಹೊಂದಿದೀವಿ ಅಂತಂದ್ರೆ, ನಾವು ಈ 8 ಹಂತದಲ್ಲಿ ನಾವು ಪತನವನ್ನ ಹೊಂದುತ್ತೀವಿ. ನಾವು ಸಡನ್ ಆಗಿ ಪತನವನ್ನ ಹೊಂದೋದಿಲ್ಲ. ಸೊ ಇದು ಈ 8 ಹಂತದಲ್ಲಿ ನಾವು ನಮ್ಮ ಪತನವನ್ನ ಕಾಣ್ಬೋದು. ಆ 8 ಹಂತಗಳು ಯಾವ್ದು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಃ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ನಾವ್ ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ ಅಲ್ವಾ. ನಾವು ಅದ್ರ ಬಗ್ಗೆನೇ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಅಲ್ವಾ. ಏನೋ ಒಂದು ನೋಡಿದಾಗ ನಮ್ಗೆ ಅದರಿಂದ ಆಕರ್ಷಿತರಾಗಿ ನಾವು ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಿದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಅದನ್ನ ಪಡಿಬೇಕು ಅಂತ ಅನ್ಸುತ್ತೆ. ಅದ್ರ ಮೇಲೆ ಕಾಮ ಬರುತ್ತೆ. ಕಾಮ ಅಂತಂದ್ರೆ ಏನರ್ಥ, ನಮ್ಮ ಇಂದ್ರಿಯ ಸುಖವನ್ನ ನಾವು ಯಾವ್ದನ್ನಾದ್ರೂ ನಮ್ಮ ಇಂದ್ರಿಯ ಸುಖವನ್ನ ನಾವು ಪಟ್ಟಾಗ ಅದನ್ನ ಕಾಮ ಅಂತ ಕರಿತೀವಿ. ಅದೇ ವಸ್ತುವನ್ನ ನಾವು ಭಗವಂತನ ಸಂತೋಷಕ್ಕೆ ಉಪಯೋಗಿಸಿದಾಗ ಅದನ್ನ ಪ್ರೇಮ ಅಂತ ಕರಿತೀವಿ. ಸೊ ಇವಾಗ ನಾವು ನಮ್ಮ ಇಂದ್ರಿಯ ಸುಖವನ್ನ ಪಡಿಲಿಕ್ಕೆ ನಾವು ಆ ವಸ್ತುವನ್ನ ನಾವು ಇಷ್ಟಪಟ್ಟಾಗ ನಾವು ಅದನ್ನ ಕಾಮ ಅಂತ ಕರಿತಿದೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಾವು ಆ ವಸ್ತುವನ್ನ ಪಡ್ಕೋಬೇಕು ಅಂತ ನಾವು ಪ್ರಯತ್ನವನ್ನ ಪಟ್ಟಾಗ ನಮ್ಗೆ ಅದು ಸಿಗ್ಬಹುದು. ಸಿಕ್ಕಿದಾಗ ಏನಾಗುತ್ತೆ, ನಮ್ಗೆ ಸಂತೋಷ ಆಗತ್ತೆ, ನಮ್ಗೆ ಮತ್ತೆ ಮತ್ತೆ ಇನ್ನ ಹೆಚ್ಚು ಹೆಚ್ಚು ಬೇಕು ಅನ್ಸುತ್ತೆ. ಅಂದ್ರೆ ಅದು ಲೋಭವಾಗಿ ಮಾರ್ಪಡುತ್ತೆ. ಸೊ ಅದೇ ಅಕಸ್ಮಾತ್ ನಾವು ಅನ್ಕೊಂಡಿರೋ ವಸ್ತು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಕೋಪ ಬರುತ್ತೆ. ನನಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೋಪ ಬಂದಾಗ ಏನಾಗುತ್ತೆ, ಸೊ ಕೋಪ ಬಂದಾಗ ನೋಡಿ ಏನೆಲ್ಲ ಆಗತ್ತೆ ಅಂತಂದ್ರೆ,
ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ನಮ್ಗೆ ಬುದ್ಧಿ ಎಲ್ಲಾನು ಸಹ ನಾಶ ಆಗೋಗುತ್ತೆ. ನಮ್ಗೆ ಇದ್ ಸರಿ ಇದ್ ತಪ್ಪು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಗೆ ಹಿಂದೆ ನಾವು ಏನೆಲ್ಲ ನಾವು ಜ್ಞಾನವನ್ನ ಪಡ್ಕೊಂಡಿರ್ತೀವೋ ಅದನ್ನು ಸಹ ನಮ್ಮ ನೆನಪಿಗೆ ಬರೋದಿಲ್ಲ. ನಮ್ಮ ನೆನಪುನು ಸಹ ಹೊರಟೋಗುತ್ತೆ. ಸೊ ನಮ್ಮ ನೆನಪು ಹೊರಟೋದಾಗ ನಮ್ಮ ಬುದ್ಧಿ ಅನ್ನೋದು ನಾಶ ಆಗೋಗುತ್ತೆ. ಸೊ ಬುದ್ಧಿ ನಾಶ ಆದಾಗ ನಮಗೂ ಮತ್ತೆ ಪ್ರಾಣಿಗಳಿಗೂ ಏನೋ ಒಂದು ವ್ಯತ್ಯಾಸ ಇಲ್ಲ ಅಲ್ವಾ. ಸೊ ಅವಾಗ ನಮ್ಮ ಪತನ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ನಾವ್ ಇದನ್ನ ತಡಿಬೇಕು, ನಮ್ಮ ಈ ಪತನವನ್ನ ತಡಿಬೇಕು ಅಂತಂದ್ರೆ ನಾವು ಮೊದಲಲ್ಲೇ ತಡಿಬೇಕು. ನಾವ್ ಇವಾಗ ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದಾಗ ಅದನ್ನ ನಾನು ಪಡ್ಕೋಬೇಕು ಅನ್ನೋ ಒಂದು ಆಸೆ ಏನ್ ಬರುತ್ತೆ ಆ ಹಂತದಲ್ಲಿ ನಾವು ತಡಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಆಮೇಲೆ ನಾವು ಅದನ್ನ ಅದು ಮುಂದುವರ್ಕೊಂಡು ಹೋದ್ಮೇಲೆ ನಾವು ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ, ಇವಾಗ ಒಂದು ದೊಡ್ಡ ಬಂಡೆ ಬೆಟ್ಟದಿಂದ ಬೀಳ್ತಾ ಇದೆ ಅಂತಂದ್ರೆ ಅದನ್ನ ನಾವು ಮೊದಲಲ್ಲೇ ನಾವು ಅದನ್ನ ತಡಿಬೇಕು, ಏನಾದ್ರೂ ಅಡ್ಡ ಇಟ್ಟು. ಅದು ಆಲ್ರೆಡಿ ಉರುಳ್ಲಿಕ್ಕೆ ಶುರುವಾದ್ಮೇಲೆ ನಾವ್ ಏನೇ ಕಷ್ಟಪಟ್ರು ಸಹ ಅದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇಂದ್ರಿಯ ವಸ್ತುವಿನ ಮೇಲೆ ನಾವು ಇಚ್ಛೆಯನ್ನ ಪಡೋ ಒಂದು ಹಂತ ಇದೆಯಲ್ಲ, ಅಲ್ಲೇ ನಾವು ತಡಿಬೇಕಾಗತ್ತೆ. ಸೊ ಇವಾಗ ಹೌದು, ನನಗಿದ್ ಬೇಡ ಅಂತ ನಾನು ಅನ್ಕೊಂಡು ನಾನು ತಡ್ಕೊಂಡಿರ್ಬೋದು. ಆದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ, ನಮ್ ಇಂದ್ರಿಯಗಳು ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ನಮ್ಗೆ ಏನನ್ನಾದ್ರೂ ಇವಾಗ ನಾನು ಅದ್ಮಿ ಇಟ್ಕೋಬಹುದು ನನ್ನ ಆಸೆ ಆಕಾಂಕ್ಷೆಗಳನ್ನ. ಆದ್ರೆ ಒಂದು ಅವಕಾಶ ಬಂದ ತಕ್ಷಣ ಅದು ಮತ್ತೆ ಭುಗಿಲೆದ್ದೊಳುತ್ತೆ. ನಾವ್ ಮತ್ತೆ ನಮ್ಮ ಆಸೆಯನ್ನ ನಾವು ಈಡೇರ್ಸ್ಕೋಬೇಕು ಅಂತ ನಾವ್ ಅನ್ಕೋತೀವಿ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಕೃಷ್ಣ, ನಾವು ಪರಂ ದೃಷ್ಟ್ವಾ ನಿವರ್ತತೆ. ನಾವೇನ್ ಮಾಡ್ಬೇಕು, ಉತ್ತಮವಾದ ಒಂದು ಅಭಿರುಚಿಯನ್ನ ಬೆಳೆಸ್ಕೋಬೇಕು. ಉತ್ತಮ ಅಭಿರುಚಿಯನ್ನ ಬೆಳೆಸ್ಕೊಂಡಾಗ ಕೆಳಮಟ್ಟದ ಅಭಿರುಚಿ ಹೊರಟೋಗುತ್ತೆ ಅಲ್ವಾ. ನೋಡಿ, ಇವಾಗ ನೀವೇನ್ ಮಾಡಿದ್ರಿ, ಈಗ 1 ಗಂಟೆಗಳ ಕಾಲ ನೀವಾಗ ಭಗವಂತನ ಬಗ್ಗೆ ಕೇಳಿದ್ರಿ. ಇವಾಗ ನಿಮ್ಮ ಕಣ್ಣು, ಕಿವಿ, ಮತ್ತೆ ನೀವೇನಾದ್ರೂ ಕೈಯಲ್ಲಿ ಅಂದ್ರೆ ಬರ್ಕೋತಾ ಇದ್ರೆ, ಇವೆಲ್ಲವೂ ಸಹ ಈಗ ಭಗವಂತನ ಈ ಕಾರ್ಯದಲ್ಲಿ ಉಪಯೋಗ ಆಯ್ತು, ಭಕ್ತಿ ಕಾರ್ಯದಲ್ಲಿ ಉಪಯೋಗ ಆಯ್ತು ಅಲ್ವಾ. ಅಂದ್ರೆ ಇವಾಗ ಹೈಯರ್ ಟೇಸ್ಟ್ ಬಂದಿದ್ದಕ್ಕೆ ಇವಾಗ ನಿಮ್ಗೆ ಏನಾಯ್ತು, ಈ ಸಮಯವನ್ನ ನೀವು ಟಿವಿ ನೋಡ್ಲಿಕ್ಕೆ ಉಪಯೋಗಿಸ್ಕೋಬಹುದಾಯ್ತು, ಅಥವಾ ಹರಟೆ ಹೊಡಿಲಿಕ್ಕೆ ಉಪಯೋಗಿಸ್ಕೋಬಹುದಾಯ್ತು. ಆದ್ರೆ ಇವಾಗ ಅದನ್ನ ನೀವು ಮಾಡ್ಲಿಲ್ಲ. ಯಾಕೆ ನೀವು ಮಾಡ್ಲಿಲ್ಲ ಅಂತಂದ್ರೆ, ನೀವು ಉತ್ತಮವಾದ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ. ಅದಕ್ಕೆ ಕೆಳಮಟ್ಟದ ಕೆಲಸವನ್ನ ನೀವು ಮಾಡ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮ್ಮ ಇಂದ್ರಿಯಗಳಿಗೆ ನಾವು ಉತ್ತಮವಾದ ಕೆಲಸವನ್ನ ಕೊಟ್ಟಾಗ ಅದು ಕೆಳಮಟ್ಟದ ಕೆಲಸವನ್ನ ಮಾಡೋದಿಲ್ಲ. ಅದಕ್ಕೆ ಹೈಯರ್ ಟೇಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಇಂದ್ರಿಯಗಳಿಗೆ ಹೈಯರ್ ಟೇಸ್ಟ್ ಕೊಡ್ಬೇಕು. ಅದನ್ನ ಸುಮ್ನೆ ಖಾಲಿ ಇಡಂಗಿಲ್ಲ. ಯಾಕಂದ್ರೆ ಅದು ಯಾವಾಗ್ಲೂ ಕ್ರಿಯಾಶೀಲತೆಯಿಂದ ಇರುತ್ತೆ ನಮ್ಮ ಇಂದ್ರಿಯಗಳು. ಅದಕ್ಕೋಸ್ಕರ ನಾವು ಅದಕ್ಕೆ ಉತ್ತಮ ರುಚಿಯನ್ನ ಕೊಟ್ಟಾಗ ಕೆಳಮಟ್ಟದ ಕೆಲಸಗಳನ್ನ ಅದು ಮಾಡೋದಿಲ್ಲ, ಕೆಳಮಟ್ಟದ ರುಚಿ ಬೇಕು ಅಂತ ಅದು ಕೇಳೋದಿಲ್ಲ. ಅದಕ್ಕೋಸ್ಕರ ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸಿದಾಗ ನಮ್ಗೆ ಅವಾಗ ಈ ಲೌಕಿಕವಾದ ವಿಷಯಗಳ ಬಗ್ಗೆ ನಮ್ಮ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೋಡಿ, ವಿಷಯಾವಿನಿ ವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನ ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಅರ್ಜುನನ ಆ 5 ಗೊಂದಲಗಳೇನಿತ್ತೋ ಅದಕ್ಕೆಲ್ಲ ಉತ್ತರವನ್ನ ಕೊಡ್ತಾರೆ. ಸಹಾನುಭೂತಿ ಅನ್ನೋ ಒಂದು ಗೊಂದಲಕ್ಕೆ ಕೃಷ್ಣ ಹೇಳ್ತಾರೆ, ನಾವು ದೇಹ ಅಲ್ಲ, ನಾವು ಆತ್ಮ. ನೀನು ಯಾವ್ದ್ರ ಬಗ್ಗೆ ನೀನು ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಾ ಇದ್ಯಾ? ಧೀರನಾದವನು ಒಬ್ಬ ವ್ಯಕ್ತಿ ಸಾವನ್ನ ಅಪ್ಪಿದ್ರೆ ಅವರು ವಿಚಲಿತನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸಂತೋಷವಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನು ಇಲ್ಲಿ ಯುದ್ಧದಲ್ಲಿ ಗೆದ್ರೆ ನಿನಗೆ ರಾಜ್ಯ ಪ್ರಾಪ್ತಿ ಆಗುತ್ತೆ, ನೀನು ಸಂತೋಷದಿಂದ ಇರ್ಬೋದು. ಅದೇ ನೀನು ಸೋತ್ರೆ, ನೀನು ಪ್ರಾಣವನ್ನ ಕಳ್ಕೊಂಡ್ರೆ ನಿನಗೆ ವೀರ ಸ್ವರ್ಗವನ್ನ ಪಡಿತೀಯ, ಸ್ವರ್ಗದಲ್ಲಿ ನೀನು ಸಂತೋಷವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ರೆ. ಮತ್ತೆ ಪಾಪ ಚಟುವಟಿಕೆಗಳ ಭಯ ಅಂತ ಹೇಳಿದ್ರು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಭಕ್ತಿಯಿಂದ ನೀನು ನನಗೋಸ್ಕರ ಈ ಯುದ್ಧವನ್ನ ಮಾಡಿದ್ರೆ ನಿನಗೆ ಯಾವುದೇ ಒಂದು ಪಾಪ ಅನ್ನೋದು ತಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕುಟುಂಬದ ಸಂಪ್ರದಾಯ ನಾಶ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನೀನು ವರ್ಣಚಕ್ರವನ್ನ ತಡಿಬೇಕು ಅಂತಂದ್ರೆ ನೀನು ಆದರ್ಶಪ್ರಾಯನಾಗಿರು. ನೀನು ಇಲ್ಲಿ ಯುದ್ಧವನ್ನ ಮಾಡು, ಕರ್ತವ್ಯವನ್ನ ನೀನು ನಿರ್ವಹಿಸು, ಕ್ಷತ್ರಿಯ ಧರ್ಮವನ್ನ ಪಾಲಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಹೇಳಿದ್ರು. ನೀನು ದೃಢ ನಿಶ್ಚಯದಿಂದ ನೀನು ಸ್ವಾಮಿಗೆ ಸೇವೆಯನ್ನ ಮಾಡು, ಆಗ ನೀನು ನಿರ್ಣಯವನ್ನ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣನಿಗೆ ಇಷ್ಟವಾಗಿರುವಂತಹ ಕೆಲಸವನ್ನ ಮಾಡು ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಸ್ಥಿತಧೀರ್ ಮುನಿಯ ಲಕ್ಷಣವನ್ನ ನೋಡಿದ್ವಿ, ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ನಾವು ಆ 8 ಹಂತದಲ್ಲಿ ಪತನವಾಗೋದನ್ನ ನಾವು ನೋಡಿದ್ವಿ. ಆ ಪತನವನ್ನ ನಾವು ತಡಿಬೇಕು ಅಂತಂದ್ರೆ ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ಕೃಷ್ಣನ ಭಕ್ತಿ ಸೇವೆಗೆ ನಾವು ಉಪಯೋಗಿಸ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಸಾರಿ ಲೇಟ್ ಆಗೋಯ್ತು ಇವತ್ತು. ಜೈ ಶ್ರೀ ಕೃಷ್ಣ. ತುಂಬಾ ಫಾಸ್ಟ್ ಆಗಿ ಹೋದೆ ನಾನು, ಬಟ್ ಮುಗಿಸ್ಬೇಕಾಗಿತ್ತು. ಯಾಕಂದ್ರೆ ತುಂಬಾನೇ ಸುಂದರವಾದ ಅಧ್ಯಾಯ ಇದು. ಪ್ರಭುಪಾದರು ಎಷ್ಟು ಚೆನ್ನಾಗಿರೋ ಭಾವಾರ್ಥವನ್ನ ಬರೆದಿದ್ದಾರೆ ಅಂತಂದ್ರೆ ನೀವು ಖಂಡಿತ ಓದ್ಬೇಕು, ಓದಿ ಅರ್ಥ ಆಗುತ್ತೆ.
ಯಾಕಂದ್ರೆ ನಾನು ಬ್ರೀಫ್ ಆಗಿ ಹೇಳಿದೀನಿ. 72 ಶ್ಲೋಕದ ಭಾವಾರ್ಥವನ್ನ ನೀವು ಆದಷ್ಟು ಇವತ್ತು ಮತ್ತೆ ನಾಳೆಯಲ್ಲಿ ನೀವು ಓದಿ, ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿದ್ದಾರೆ, ಇನ್ನೊಂದ್ಸತಿ ಹಾಕ್ತಾರೆ. ಭವ್ಯ ಮಾತಾಜಿ ಇನ್ನೊಂದ್ಸತಿ ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿ ಮಾತಾಜಿ. ಯಾರಾದ್ರೂ ಹಾಕಿಲ್ಲ ಅಂದ್ರೆ ಹಾಕಿ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಅಕ್ಕ ಅಟೆಂಡೆನ್ಸ್ ಹಾಕೋದು ಹೇಗದು? ಮಾತಾಜಿ ಇದ್ರ ಮೇಲೆ ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಭವ್ಯ ಮಾತಾಜಿ ಹಾಕಿದ್ದಾರೆ. ಅಲ್ಲಿ ಗ್ರೀನ್ ಕಲರ್ ಬ್ಲೂ ಕಲರ್ ಅಲ್ಲಿ ಇದೆ. ಅದ್ರ ಮೇಲೆ ನೀವು ಹೋದಾಗ ನೀವು ಕೈ ಒಂದ್ ಹ್ಯಾಂಡ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನಿಮ್ ಹೆಸರು, ಫೋನ್ ನಂಬರು, ಪ್ರೆಸೆಂಟ್ ಅಂತ ಕೇಳುತ್ತೆ. ಅದನ್ನೆಲ್ಲ ನೀವು ಫಿಲ್ಅಪ್ ಮಾಡ್ಬೇಕಾಗತ್ತೆ. ಫಿಲ್ಅಪ್ ಮಾಡ್ಮೇಲೆ ಸಬ್ಮಿಟ್ ಅಂತ ಕೊಡಿ, ಅದು ಸಬ್ಮಿಟ್ ಆಗತ್ತೆ. ಹರೇ ಕೃಷ್ಣ. ಸೊ ಇವಾಗ ನಾವು ಅರ್ಜುನನ